ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ ಶ್ರೀ ಬಾಲಕೃಷ್ಣ ಅಧ್ಯಕ್ಷರು, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು ಪುತ್ತೂರು ತಾಲೂಕು, ಶ್ರೀ ಬಾಬು ನಾಯ್ಕ, ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಪದ್ಮನಾಭ ಶೆಟ್ಟಿ, ಜಿಲ್ಲಾ ಅಧ್ಯಕ್ಷರು ಜನಜಾಗೃತಿ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಮತಿ ಹರಿಣಾಕ್ಷಿ, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ವಕೀಲರು ಪುತ್ತೂರು, ಶ್ರೀ ಲೋಕೇಶ್ ಹೆಗ್ಡೆ, ತಾಲೂಕು ಅಧ್ಯಕ್ಷರು ಜನಜಾಗೃತಿ ಪುತ್ತೂರು ತಾಲೂಕು, ಶ್ರೀ ಸತೀಶ್ ನಾಯ್ಕ್, ಅಧ್ಯಕ್ಷರು ಜನಜಾಗೃತಿ ಪುತ್ತೂರು ವಲಯ, ಶ್ರೀ ಸುಭಾಷ್ ರೈ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀಯುತ ಶಶಿಧರ ಎಂ, ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು. ಇವರೆಲ್ಲರೂ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ತಾಲೂಕು, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಪುತ್ತೂರು ವಲಯ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಕಸಬಾ ಬಪ್ಪಳಿಗೆ ಪರ್ಲಡ್ಕ ಪಡೀಲು, ಸಾಲ್ಮರ ಬೊಳುವಾರು ಜಿಡೆಕಲ್ಲು ಸಾಮೆತಡ್ಕ ಇದರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟಗಳ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದರೆ ಸರ್ವಶಕ್ತರಾದ ದೇವರ ಆಶೀರ್ವಾದ ಅತ್ಯಗತ್ಯ. ಇದೀಗ ಪ್ರಾರ್ಥನೆಯೊಂದಿಗೆ ನಮ್ಮಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಅದಕ್ಕೋಸ್ಕರ ಸಾಲ್ಮರ ಕಾರ್ಯಕ್ಷೇತ್ರದ ವಿಎಲ್ಎ ಆಗಿರುವ ಮನೀಷಾ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀ ವಿನಾಯಕ ನಮಾಮ್ಯಹಂ, ಶ್ರೀ ವಿನಾಯಕ ನಮಾಮ್ಯಹಂ, ದಯಾನಿಧಿಂ ಶುಭವರದ ಶ್ರೀ ವಿನಾಯಕ ನಮಾಮ್ಯಹಂ, ನಮಾಮ್ಯಹಂ. ವರಗಜವದನಂ ಅನುನ್ವಯಚರಿತಂ, ವರಗಜವದನಂ ಅನುನ್ವಯಚರಿತಂ, ಕರುಣಾರಸಲಸಿತೋ ಫಲನಯನಂ, ಕಲಿಮಲರಹಿತಂ ಸುರಗಣಮುದಿತಂ, ಕಲಿಮಲರಹಿತಂ ಸುರಗಣಮುದಿತಂ, ವ್ಯಾಸನಾರದಾದಿಪೂಜಿತ ಪಾದಂ, ವ್ಯಾಸನಾರದಾದಿಪೂಜಿತ ಪಾದಂ, ಶ್ರೀ ವಿನಾಯಕ ನಮಾಮ್ಯಹಂ, ದಯಾನಿಧಿಂ ಶುಭವರದ ಶ್ರೀ ವಿನಾಯಕ ನಮಾಮ್ಯಹಂ, ನಮಾಮ್ಯಹಂ. ಯಾವುದೇ ಕಾರ್ಯಕ್ರಮದ ಮೊದಲ ಸೌಜನ್ಯವೇ ಸ್ವಾಗತ. ಅತಿಥಿಯನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುವುದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಇಂದಿನ ಈ ಸಂತಸದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಬಪ್ಪಳಿಗೆ ಒಕ್ಕೂಟದ ಸದಸ್ಯರಾಗಿರುವ ಗಿರೀಶ್ ನಾಯ್ಕ್ ಇವರು. ಸ್ಥಳ ಸಾನ್ನಿಧ್ಯ ದೇವರಾದಂಥ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ
ಪವಿತ್ರ ಪಾದಗಳಿಗೆ ತಲೆ ಬಾಗುತ್ತಾ ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿವಸ ಬೆಳಿಗ್ಗೆ ನಡೆದಂಥ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಿಗೆ ವಂದಿಸುತ್ತಾ ಪೂಜ್ಯ ಕಾವಂದರ್ ಮತ್ತು ಶ್ರೀ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ದಿವಸ ನಡೆಯುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ತಾಲೂಕು ಇದರ ವತಿಯಿಂದ ನಡೆದಂಥ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟಗಳ ವಾರ್ಷಿಕ ಸಭೆ. ಇವತ್ತಿನಲ್ಲಿ ನಾವು ಈಗ ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷರು ಆಗಿದ್ದ ಶ್ರೀತ ಬಾಲಕೃಷ್ಣ ಸರ್ ಅವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನು ಅರ್ಪಿಸಿದ್ದೇನೆ ಸರ್. ಇವರಿಗೆ ಪರ್ಲಡ್ಕ ವಲಯದ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ಇವರು ಶಾಲು ಹಾಕಿ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ದಕ್ಷಿಣ ಕನ್ನಡ 2 ಇದರ ನಿರ್ದೇಶಕರು ಆಗಿರುವಂಥ ಶ್ರೀ ಬಾಬು ನಾಯ್ಕ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನು ಅರ್ಪಿಸಿದ್ದೇನೆ. ಇವರಿಗೆ ಮೈಮುನಾ ಪಟೇಲ್ ಒಕ್ಕೂಟದ ಅಧ್ಯಕ್ಷರು ಶಾಲನ್ನು ಹಾಕಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಜನಜಾಗೃತಿ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜಿಲ್ಲಾಧ್ಯಕ್ಷರು ಆಗಿರುವಂಥ ಶ್ರೀತ ಪದ್ಮನಾಭ ಶೆಟ್ಟಿ ಅವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನು ಅರ್ಪಿಸಿದ್ದಾರೆ. ಇವರಿಗೆ ಶ್ರೀಮತಿ ಅಹಲ್ಯ ಸಾಮೆತಡ್ಕ ಒಕ್ಕೂಟದ ಅಧ್ಯಕ್ಷರು ಶಾಲು ಹಾಕಿ ಹೂಗುಚ್ಛ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇನ್ನೂರ ಮುಖ್ಯ ಅತಿಥಿಗಳು ವಕೀಲರು, ಅದೇ ರೀತಿ ಸಮಾಜ ಸೇವಕಿಯಾಗಿರುವಂಥ ಶ್ರೀಮತಿ ಅರಿಣಾಕ್ಷಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಮೇಡಮ್, ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನು ಅರ್ಪಿಸಿದ್ದೇನೆ. ಇವರಿಗೆ ಸ್ವರ್ಣಲತಾ ಬಪ್ಪಳಿಗೆ ಒಕ್ಕೂಟದ ಅಧ್ಯಕ್ಷರು ಶಾಲನ್ನು ಹಾಕಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಜನಜಾಗೃತಿ ಪುತ್ತೂರು ತಾಲೂಕು ಇದರ ತಾಲೂಕು ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಹಲವಾರು ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀತ ಲೋಕೇಶ್ ಹೆಗ್ಡೆ ಸರ್ ಇವರು ಈ ದಿವಸ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನು ಅರ್ಪಿಸಿದ್ದೇನೆ. ಇವರಿಗೆ ಶ್ರೀಮತಿ ಚೇತನ ಹೆಗ್ಡೆ ದಾಖಲಾತಿ ಸಮಿತಿ ಕಸಬಾ ಒಕ್ಕೂಟ ಇವರು ಶಾಲನ್ನು ಹಾಕಿ ಹೂಗುಚ್ಛ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಜನಜಾಗೃತಿ ಪುತ್ತೂರು ಇದರ ವಲಯಾಧ್ಯಕ್ಷರು ಆಗಿರುವಂಥ ಶ್ರೀತ ಸತೀಶ್ ನಾಯ್ಕ ಪರ್ಲಾಡ್ಕ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನು ಅರ್ಪಿಸಿದ್ದೇನೆ. ಸರ್, ಇವರಿಗೆ ಪ್ರಸಾದ್ ಸಾಲ್ಬರ ಒಕ್ಕೂಟದ ಅಧ್ಯಕ್ಷರು ಇವರು ಶಾಲನ್ನು ಹಾಕಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಪುತ್ತೂರು ಇದರ ಯೋಜನಾಧಿಕಾರಿಗಳಾಗಿರುವಂಥ ಶ್ರೀತ ಶಶಿಧರ್ ಎಂ ಸರ್ ತಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತ. ಇವರಿಗೆ ರಮಾ ಎಂ ಅಧ್ಯಕ್ಷರು ಕಸಬಾ ಒಕ್ಕೂಟ. ಇವರು ಶ್ರೀ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದ ಶ್ರೀತ ಸುಭಾಶ್ರೇಯಗಳು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್ ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತ ಅರ್ಪಿಸಿದೆ ಸರ್. ಇವರಿಗೆ ಸುಜಾತ ಉಪ ಕಾರ್ಯದರ್ಶಿ ಸಾಮೆತಡ್ಕ ಒಕ್ಕೂಟ. ಇವರು ಶಾಲನ್ನು ಹಾಕಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಈ ದಿವಸ ಎಲ್ಲ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಅದೇ ರೀತಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಕೂಡ ತಾವುಗಳೆಲ್ಲ ಬಂದಿದ್ದು ತಮಗೂ ಕೂಡ ಪ್ರೀತಿಯ ಗೌರವಪೂರ್ವಕ ಸ್ವಾಗತ ಅರ್ಪಿಸಿದ್ದೇನೆ. ಅದೇ ರೀತಿ ಈ ದಿವಸದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು, ಅದೇ ರೀತಿ ಪತ್ರಿಕಾ ವರದಿಗಾರರು ಕೂಡ ಇದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ. ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಪ್ರೀತಿಯ ಆದರದ ಸ್ವಾಗತವನ್ನು ಅರ್ಪಿಸಿದ್ದೇನೆ. ವಂದನೆಗಳು. ಹಲವು ವರ್ಷಗಳ ಪರಿಶ್ರಮ, ಸಾಧನೆ ಮತ್ತು ಸೇವೆಯ ಪಯಣವನ್ನು ಒಟ್ಟುಗೂಡಿಸಿ ನೋಡುವ ಕ್ಷಣವೇ ವರದಿ ಮಂಡನೆ. ಇದೀಗ ಒಕ್ಕೂಟಗಳ ವರದಿಯನ್ನು ಮಂಡಿಸಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಪರ್ಲಡ್ಕ ಒಕ್ಕೂಟದ ಪದಾಧಿಕಾರಿಯಾಗಿರುವ ರಾಜೇಶ್ ಇವರು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಪುತ್ತೂರು ಇದರ ವತಿಯಿಂದ ವಾರ್ಷಿಕೋತ್ಸವ ನಡೆಯುತ್ತಿದೆ. ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಶಿರಸಾಂಗ ವಂದಿಸುತ್ತಾ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಈ ದಿನ 8 ಒಕ್ಕೂಟಗಳು ಸೇರಿಕೊಂಡು ಶ್ರೀ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕೂಟದ ವಾರ್ಷಿಕೋತ್ಸವ ಸಭೆಯನ್ನು ಮಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆಸುತ್ತಿದ್ದು, ವೇದಿಕೆಯಲ್ಲಿರುವ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪುತ್ತೂರು ವಲಯ ಅಧ್ಯಕ್ಷರೇ, ಮಾನ್ಯ ಶಾಸಕರೇ, ಜಿಲ್ಲಾ ನಿರ್ದೇಶಕರೇ ಹಾಗೂ ಜಿಲ್ಲಾ ಜನಜಾಗೃತಿಯ ಅಧ್ಯಕ್ಷರು, ವಕೀಲರು, ದೇವಸ್ಥಾನದ ವ್ಯವಸ್ಥಾಪಕರು, ತಾಲೂಕು ಜನಜಾಗೃತಿ ಅಧ್ಯಕ್ಷರೇ, ವಲಯದ ಜನಜಾಗೃತಿ ಅಧ್ಯಕ್ಷರೇ, ಯೋಜನಾಧಿಕಾರಿಗಳೇ, ಒಕ್ಕೂಟದ ಪದಾಧಿಕಾರಿಗಳು, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, VLAಗಳು, ಎಲ್ಲ ಯೋಜನೆಯ ಪಾಲುದಾರ ಕುಟುಂಬದ ಸದಸ್ಯರೇ, ನಾನು ಪುತ್ತೂರು ವಲಯದ 25-26 ಸಾಲಿನ ಒಕ್ಕೂಟದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಮಲೆನಾಡ ಉತ್ತರ ದಿಕ್ಕಿನ ಪುಣ್ಯಕ್ಷೇತ್ರಗಳೊಂಡ ಕುಡುಮ ಎನ್ನುವ ಮೂಲ ಅಂಕಿತನಾಮದಿಂದ ವಿಶ್ವವಿಖ್ಯಾತಿಯಾದ ಧರ್ಮಸ್ಥಳ ಪುಣ್ಯಕ್ಷೇತ್ರದ ನಡೆದಾಡುವ ದೇವರೆಂದೇ ಹೆಸರುವಾಸಿಯಾದ ಪೂಜ್ಯ ಕಾವಂದರು 1982ರಲ್ಲಿ 396 ಅಡಿಯ ಬಾಹುಬಲಿ ವಿಗ್ರಹ ಪ್ರತಿಷ್ಠಾಪನೆಯ ಸವಿ ನೆನಪಿಗಾಗಿ ಬಡ ಜನರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ 2 ಗ್ರಾಮಗಳಲ್ಲಿ ಪರಿಚಯವಾದ ಈ ಗ್ರಾಮಾಭಿವೃದ್ಧಿ ಯೋಜನೆಯಾಗಿದೆ. ಪುತ್ತೂರು ತಾಲೂಕಿನ ಬಹುಜನರ ಅಪೇಕ್ಷೆಯಂತೆ 2002ನೇ ಇಸ್ವಿಯಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಪೂಜ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಪುತ್ತೂರು ತಾಲೂಕಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಸಣ್ಣ ಬೀಜವನ್ನು ಪುತ್ತೂರು ತಾಲೂಕಿಗೆ ಬಿತ್ತನೆ ಮಾಡಿದರು. ಈ ಬಿತ್ತನೆ ಗ್ರಾಮದ ಕಟ್ಟ ಕಡೆಯ ಬಡ ಜನರ ಮನೆ ಬಾಗಿಲಿಗೆ ಬಿದ್ದು ಸಣ್ಣ ಗಿಡವಾಗಿ ಹುಟ್ಟಿ ಈಗ 24 ವರ್ಷಗಳ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಮರದಡಿಯಲ್ಲಿ ನೆಮ್ಮದಿಯ ಬದುಕನ್ನು ಸಾಕಷ್ಟು ಜನರು ಕಟ್ಟಿಕೊಂಡಿದ್ದಾರೆ. ಪ್ರಸ್ತುತ ಈಗ ಪುತ್ತೂರು ವಲಯದಲ್ಲಿ 268 ಸಂಘಗಳಿದ್ದು ಈ ಸಂಘಗಳಿಗೆ ಸುತ್ತು ನಿಧಿ, ಉತ್ಪಾದಕ ನಿಧಿ, ಮೂಲ ಸೌಕರ್ಯ, ಸಿಡಿಬಿ ಸಾಲ ಹೀಗೆ 10 ಹಲವು ಕಾರ್ಯಕ್ರಮಗಳಿವೆ. ಹೀಗೆ ಒಟ್ಟು ಸೇರಿ 25-26ನೇ ಸಾಲಿನಲ್ಲಿ ಸುಮಾರು ಪ್ರಗತಿ ನಿಧಿ ಸಾಲ 10,22 ಲಕ್ಷಗಳಷ್ಟು ವಿತರಣೆಯಾಗಿದೆ. ಸಿಡಿಬಿ ಸಾಲ 23 ಲಕ್ಷಗಳು ವಿತರಣೆಯಾಗಿದೆ. ಈಗಾಗಲೇ ಔಟ್ಸ್ಟ್ಯಾಂಡಿಂಗಲ್ಲಿ 17,64 ಲಕ್ಷಗಳಿದೆ.
ಭೀಮಜ್ಯೋತಿ 25, ಮೈಕ್ರೋ ಬಜೆಟ್ 31, ಸಂಘದ ಸದಸ್ಯರ ಮಕ್ಕಳಿಗೆ ನೀಡುವ ಸುಜ್ಞಾನ ನಿಧಿ, ನಿರ್ಗತಿಕರಿಗೆ ನೀಡುವ ಮಾಶಾಸನ 5 ಕುಟುಂಬಗಳಿಗೆ ನೀಡುತ್ತಿದೆ. ಅದೇ ರೀತಿ ಸಂಪೂರ್ಣ ಸುರಕ್ಷಣೆ 24-25ನೇ ಸಾಲಿನಲ್ಲಿ ಸುಮಾರು 915 ಕುಟುಂಬಗಳ ಸದಸ್ಯರು 2778 ಸದಸ್ಯರುಗಳು ಮಾಡಿಕೊಂಡಿದ್ದಾರೆ. ಕಲೆಕ್ಷನ್ ಆದ ಮೊತ್ತ 40,25,000. ಸುಮಾರು 406 ಕುಟುಂಬಗಳಿಗೆ ಕ್ಲೈಮ್ ಆದಂಥ ಮೊತ್ತ 62,34,000 ವಿತರಣೆಯಾಗಿದೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಕಾರ್ಯಕ್ರಮಗಳು CSC ಕೇಂದ್ರಗಳಲ್ಲಿ ನಡೆಯುತ್ತಿದೆ. ಇನ್ನೂ 10 ಹಲವು ಕಾರ್ಯಕ್ರಮಗಳು ಯೋಜನೆಯ ಫಲಾನುಭವಿಗಳು ಸದಸ್ಯರು ಪಡೆಯುತ್ತಿದ್ದು, ಇದರಿಂದ ಎಷ್ಟೋ ಕುಟುಂಬಗಳು ಉತ್ತಮ ರೀತಿಯ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳುತ್ತಾ ನಮ್ಮ ಪುಟ್ಟ ವರದಿಗೆ ವಿರಾಮ ಹಾಕುತ್ತಿದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಬಾಬು ನಾಯ್ಕ, ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್, ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡುವಂತೆ ವಿನಂತಿಸುತ್ತಿದ್ದೇವೆ. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ, ಸ್ಥಳ ಸಾನ್ನಿಧ್ಯ ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಯನ್ನು ಕೂಡ ಮನಸಾರ ಸ್ಮರಿಸುತ್ತಾ, ನಾವೆಲ್ಲರೂ ಕೂಡ ಇವತ್ತು ಆರಾಧನೆ ಮಾಡಿರತಕ್ಕಂಥ ಸತ್ಯನಾರಾಯಣ ಸ್ವಾಮಿಯನ್ನು ಕೂಡ ಮನಸಾರ ಸ್ಮರಿಸುತ್ತಾ, ಪರಮಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತು ಪುತ್ತೂರು ತಾಲೂಕಿನ ಪುತ್ತೂರು ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಹಕಾರದಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಪೂಜಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣರವರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 1991ರಲ್ಲಿ ಬಹಳ ದೊಡ್ಡ ಒಂದು ಕ್ರಾಂತಿ ಆಯಿತು. ಅದುವೇ ಜನಜಾಗೃತಿ ವೇದಿಕೆ. ಈ ಪುತ್ತೂರು ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಾರಥ್ಯವನ್ನು ವಹಿಸಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಂಡ ಈ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಕೊಟ್ಟವರು ನಮ್ಮ ಪದ್ಮನಾಭ ಶೆಟ್ಟರು. ಅವರು ಧರ್ಮಸ್ಥಳ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ಧರ್ಮಸ್ಥಳದ ಒಟ್ಟಿಗೆ ಅನ್ಯೋನ್ಯ ಸಂಬಂಧವನ್ನು ಇಟ್ಟುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನನ್ನ ನಮಸ್ಕರಿಸುತ್ತಾ, ಶ್ರೀಮತಿ ಹರಿಣಾಕ್ಷಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಇವರು ಕೂಡ ಲಾಯರ್ ಆಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನನ್ನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಹೆಗ್ಡೆ ಅವರೇ, ನಮ್ಮ ನವಜೀವನ ಸಮಿತಿ ಪುತ್ತೂರು ಇದರ ಅಧ್ಯಕ್ಷರಾದ ನನ್ನ ಸತೀಶ್ ನಾಯ್ಕರವರೇ, ಸುಭಾಷ್ ರೈ ಅವರೇ, ಇವರು ಕೂಡ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ದೇವಸ್ಥಾನದಿಂದ ಸಂಪೂರ್ಣವಾಗಿ ನಮಗೆ ನನ್ನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಗಣ್ಯರೇ, ಪುಟಾಣಿ ಮಕ್ಕಳೇ, ಆತ್ಮೀಯರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಪುತ್ತೂರು ತಾಲೂಕಿಗೆ ಯಾವಾಗ ವಿಸ್ತರಣೆ ಆಯಿತು ಅನ್ನೋದ ವರದಿಯನ್ನು ಮಂಡನೆ ಮಾಡಿದರು. ಸಾಧಾರಣ 20-22 ವರ್ಷದ ಹಿಂದೆ ಯೋಜನೆ ಇಲ್ಲಿಗೆ ವಿಸ್ತರಣೆಯಾಯಿತು. ಈ ಯೋಜನೆ ಪ್ರಾರಂಭ ಆದದ್ದು ಸಾಧಾರಣ 44 ವರ್ಷದ ಹಿಂದೆ 1982ರಲ್ಲಿ. ಬೆಳ್ತಂಗಡಿ ತಾಲೂಕಿನ ಸಣ್ಣ ಒಂದು ಗ್ರಾಮದಲ್ಲಿ ಪ್ರಾರಂಭವಾದ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿ ಯೋಜನೆ ವಿಸ್ತರಣೆಯಾಗಿದೆ ಬಂಧುಗಳೇ.
ಸಾಧಾರಣ 22,000 ಹಳ್ಳಿಗಳಲ್ಲಿ ಯೋಜನೆ ವಿಸ್ತರಣೆಯಾಗಿದೆ. ಸಂಘೇ ಶಕ್ತಿ, ಸಂಘಟನೆಯಲ್ಲಿ ಶಕ್ತಿ ಉಂಟು ಅನ್ನೋ ತತ್ವದ ಆಧಾರದಲ್ಲಿ ಮುಖ್ಯವಾಗಿ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ವೈಯಕ್ತಿಕ ಕುಟುಂಬಕ್ಕೆ ಒತ್ತು ಕೊಡುವುದರ ಅಲ್ಲದೆ ಸಂಘಟನೆಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 6,15,000 ಸಂಘಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ನಿರ್ಣಯ ಮಾಡಿದ್ದೇವೆ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ಪಕ್ಕದ ಕಾಸರಗೋಡು, ಮಂಜೇಶ್ವರ ಅಲ್ಲಿ ಕೂಡ ಯೋಜನೆ ವಿಸ್ತರಣೆಯಾಗಿದೆ. ಇದರಲ್ಲಿ ಸೇರಿಕೊಂಡಂಥ ಸದಸ್ಯರು ಸಾಧಾರಣ 56 ಲಕ್ಷ ಮೆಂಬರ್ ಇದ್ದಾರೆ. 56 ಲಕ್ಷ. ನಾವು ಪ್ರಥಮದಿಂದಲೇ ಉಳಿತಾಯದ ಮನೋಭಾವನೆಯನ್ನು ಬೆಳೆಸಿದ್ದೇವೆ, ಉಳಿತಾಯದ ಪ್ರವೃತ್ತಿಯನ್ನು ಬೆಳೆಸಿದ್ದೇವೆ. ಪ್ರಥಮದಲ್ಲಿ 44 ವರ್ಷ ಅಂತ ಹೇಳಿದರೆ ಒಂದಷ್ಟು ಮಂದಿಯನ್ನು ಹುಟ್ಟಿರಲಿಕ್ಕಿಲ್ಲ. ನೀವು ಹುಟ್ಟುವ ಮೊದಲೇ ಯೋಜನೆ ಪ್ರಾರಂಭ ಆಗಿದೆ. ಆವಾಗ ತೀರಾ ಬಡತನ ಇತ್ತು. ಆವಾಗ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿಯಿಂದ ಪ್ರಾರಂಭವಾದ ಉಳಿತಾಯ ಯೋಜನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನೇ ಮಾಡಿದೆ. 4,500 ಕೋಟಿಗಿಂತಲೂ ಅಧಿಕ ಉಳಿತಾಯ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ 6,15,000 ಸಂಘಗಳು ಮಾಡಿದೆ. ಆತ್ಮೀಯರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶ ಒಬ್ಬ ವ್ಯಕ್ತಿ ಅವನು ಶಕ್ತಿಯಾಗಬೇಕು, ಅವನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ವ್ಯಕ್ತಿ ಶಕ್ತಿಯಾಗಬೇಕು, ಅವನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಅದರ ಒಟ್ಟೊಟ್ಟಿಗೆ ಅವನಲ್ಲಿ ಇರತಕ್ಕಂಥ ಸಂಪನ್ಮೂಲ ಏನುಂಟು ಅದರ ಸದ್ಬಳಕೆ ಮಾಡಬೇಕು, ಅದರ ಮುಖೇನ ಅವರ ಅಭಿವೃದ್ಧಿ ಆಗಬೇಕು. ಗಾಂಧೀಜಿಯವರು ಒಂದು ಕನಸನ್ನು ಕಟ್ಟಿದರು ಬಂಧುಗಳೇ, ನಮ್ಮ ರಾಷ್ಟ್ರ ರಾಮರಾಜ್ಯ ಆಗಬೇಕು ಅಂತ. ರಾಮರಾಜ್ಯದ ಕನಸನ್ನು ಕಟ್ಟಿದ್ರು ಅವತ್ತು ಗಾಂಧೀಜಿಯವರು. ಆ ಕನಸನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ ಅವರಿಗೆ. ಆ ಕನಸನ್ನು ಈಡೇರಿಸಲಿಕ್ಕೆ ಪ್ರಾರಂಭ ಮಾಡಿದವರು 44 ವರ್ಷದ ಹಿಂದೆ ಪ್ರಾರಂಭ ಮಾಡಿದವರು ಪರಮಪೂಜ್ಯ ಕಾವಂದೂರು ಪರಮಪೂಜ್ಯ ಹೆಗ್ಗಡೆಯವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೇನ ಸಂಪನ್ಮೂಲದ ಸದ್ಬಳಕೆ ಅಂತ ಹೇಳಿದರೆ, ಸಂಪನ್ಮೂಲ ಅಂತ ಹೇಳಿದರೆ ಕೇವಲ ನಮ್ಮಲ್ಲಿರುವಂಥ ದುಡ್ಡು ಮಾತ್ರ ಅಲ್ಲ, ನಮ್ಮಲ್ಲಿರತಕ್ಕಂಥ ಭೂಮಿ ಏನುಂಟ, ನೀರಿನ ಸಂಪತ್ತು ಏನುಂಟ, ನಮ್ಮಲ್ಲಿ ದುಡಿಯುವಂಥ ವ್ಯಕ್ತಿಗಳು, ಮಾನವ ಸಂಪನ್ಮೂಲ ಏನುಂಟ ಅದರ ಸದ್ಬಳಕೆ ಆಗಬೇಕು, ಅದರ ಮುಖೇನ ಅಭಿವೃದ್ಧಿ ಆಗಬೇಕು ಅನ್ನೋದು ಪೂಜ್ಯರ ಚಿಂತನೆ. ಆ ದೃಷ್ಟಿಯಲ್ಲಿ ಇವತ್ತು ಅಭಿವೃದ್ಧಿಯ ಕ್ರಾಂತಿ ಏನುಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ನಿಮ್ಮಲ್ಲಿ ಕೂಡ ಎಷ್ಟೋ ಮಂದಿ ಝೀರೋದಲ್ಲಿ ಇದ್ದವರು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಒಂದಷ್ಟು ಸಂಸ್ಕಾರವನ್ನು ಕಲ್ತಿದ್ದಾರೆ, ಒಂದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರ ಮನೆಗೆ ಭೇಟಿ ಕೊಟ್ಟಾಗ, ಸರ್ ಇದು ನಾವು ಧರ್ಮಸ್ಥಳ ಯೋಜನೆಯಿಂದ ಮಾಡಿದ ಮನೆ, ನನ್ನ ಮಗಳಿಗೆ ಕೂಡ ಮದುವೆ ಮಾಡಿದ್ದು, ಮಗನಿಗೆ ಶಿಕ್ಷಣ ಕೊಟ್ಟದ್ದು ಎಲ್ಲ ಧರ್ಮಸ್ಥಳ ಯೋಜನೆಯಿಂದ ನನ್ನ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಾರೆ. ನಾನು ವಿಟ್ಲದಲ್ಲಿ ಒಂದು ಮನೆಗೆ ಹೋಗಿದ್ದೆ. ಆ ಕುಟುಂಬದಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ಸರ್ ನಾವು ಪ್ರಥಮದಲ್ಲೇ 23 ವರ್ಷದ ಹಿಂದೆ 80,000 ಸಾಲವನ್ನು ಪಡ್ಕೊಂಡು ಈ ಮೆಷಿನನ್ನು ನಾವು ಖರೀದಿ ಮಾಡಿದ್ದೇವೆ. ಯಾವುದು? ಲೆವೆಲಿಂಗ್ ಮಾಡುವಂಥ ಮೆಷಿನ್, ಕಾರ್ಪೆಂಟ್ರಿ ಮೆಷಿನ್. ಇವತ್ತು ಅವರ ಮನೆಯಲ್ಲಿ ನೋಡಿದಾಗ ಕಾಂಪೌಂಡಲ್ಲಿ ಕನಿಷ್ಠ 2.5 ಇಂದ 3 ಕೋಟಿಯಷ್ಟು ಸ್ವತ್ತುಗಳಿವೆ. 3 ಕೋಟಿಯಷ್ಟು. ಅವರಲ್ಲಿ ಕಾರ್ವಿಂಗ್ ಮೆಷಿನ್ ತಗೊಂಡಿದ್ದಾರೆ. ಒಂದಲ್ಲ 2 ಕಾರ್ವಿಂಗ್ ಮೆಷಿನ್. ಒಂದೊಂದು ಮೆಷಿನ್ಗೆ 8 ರಿಂದ 9 ಒಂದಕ್ಕೆ, ಮತ್ತೊಂದು 15 ಲಕ್ಷ. ಅದರಲ್ಲಿ 5 ಲಕ್ಷ ನಮ್ಮಿಂದ ಸಾಲವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಮನಸ್ಸು ಮಾಡಿದರೆ ಅವರಿಗೆ ಅಷ್ಟು ಅವಕಾಶಗಳನ್ನು ನಾವೇನು ಕೊಟ್ಟಿದ್ದೇವೆ. ಇಂಥ ಎಷ್ಟೋ ಸಾವಿರ ಕುಟುಂಬಗಳಿದೆ ಬಂಧುಗಳೇ. ನಾನು ಅಭಿವೃದ್ಧಿ ಆಗಬೇಕು ಅಂತ ಮನಸ್ಸು ನೀವು ಮಾಡಿದರೆ ನಿಮಗೆ ಬೇಕಾದಂಥ ಸಹಕಾರವನ್ನು ನಾವು ಖಂಡಿತ ನಿಮಗೆ ಕೊಡ್ತೇವೆ. ನಿಮಗೆ ಬೇಕಾದಂಥ ಮಾಹಿತಿ ಕೊಡ್ತೇವೆ, ಮಾರ್ಗದರ್ಶನ ಕೊಡ್ತೇವೆ, ಸಾಲದ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ, ಎಲ್ಲ ಉದ್ಯಮಶೀಲತಾ ತರಬೇತಿಯನ್ನು ಕೂಡ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಉಂಟು. ಇದು ಅಭಿವೃದ್ಧಿಯ ಕ್ರಾಂತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕ್ರಾಂತಿಯನ್ನು ಬಹಳ ವ್ಯಾಪಕವಾಗಿ ಈ ಕ್ರಾಂತಿಯನ್ನು ನಡೀತಾ ಇದೆ. ಎರಡನೇ ಕ್ರಾಂತಿ ಇದು ಅಭಿವೃದ್ಧಿಯ ಕ್ರಾಂತಿ ಆಯಿತು. ಎರಡನೇ ಕ್ರಾಂತಿ ಅಂತ ಹೇಳಿದರೆ ಜನಜಾಗೃತಿ. ಕೇವಲ ಅಭಿವೃದ್ಧಿ ಮಾತ್ರ ಮಾಡುವಂಥದ್ದಲ್ಲ, ಅಭಿವೃದ್ಧಿಯ ಒಟ್ಟಿಗೆ ಆ ಕುಟುಂಬದಲ್ಲಿ ಬರತಕ್ಕಂಥ ಆದಾಯ ಏನುಂಟ ಅದು ಸೋರಿಕೆ ಆಗ್ತಾ ಉಂಟು.
ಸೋರಿಕೆ ಆಗ್ತಾ ಉಂಟು. ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ಹೇಳಿದರೆ 1991ರಲ್ಲಿ ಪೂಜ್ಯರು ಕಂಡುಕೊಂಡಂಥ ಪರಿಹಾರ ಅಂತ ಹೇಳಿದರೆ ಜನಜಾಗೃತಿ ವೇದಿಕೆ. ಜನಜಾಗೃತಿ ವೇದಿಕೆಯ ಮುಖೇನ ಯಾರು ದುಶ್ಚಟಕ್ಕೆ ಬಲಿಯಾಗಿದ್ದಾರ, ಕುಡಿತ ಬಿಡಬೇಕಂತ ಮನಸ್ಸುಂಟು ಆದರೆ ಬಿಡಲಿಕ್ಕೆ ಆಗಲ್ಲ ಅಂಥವರಿಗೆ ಹೊಸ ಒಂದು ಕಾರ್ಯಕ್ರಮವನ್ನು ತಂದುಕೊಟ್ಟರು ಪೂಜ್ಯರು. ಇವತ್ತು ನೀವು ಹೇಳಿದರೆ ಆಶ್ಚರ್ಯ ಆಗ್ಬೋದು, 2050 ಮದ್ಯವರ್ಜನ ಶಿಬಿರಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ಜನಜಾಗೃತಿ ವೇದಿಕೆಯ ಮುಖೇನ ನಾವು ಮಾಡಿದ್ದೇವೆ. ಹೆಮ್ಮೆಯಿಂದ ಹೇಳಬೇಕು. ಯಾಕೆ ಹೆಮ್ಮೆಯಿಂದ ಹೇಳಬೇಕಂತ ಹೇಳಿದರೆ, ಇಂಥ ಕಾರ್ಯಕ್ರಮವನ್ನು ಮಾಡಿದಂಥ ಒಂದು ಸಂಸ್ಥೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಒಂದು ಜೋರಾದ ಚಪ್ಪಳೆ ಬರಬೇಕು. ಇದರಲ್ಲಿ ತೀರಾ ಕುಡಿತದ ಚಟಕ್ಕೆ ಬಲಿಯಾದಂಥ ವ್ಯಕ್ತಿಗಳನ್ನು ಕುಡಿತ ಬಿಡಿಸಿಕೊಂಡು ಅವರಿಗೆ ಹೊಸ ಜೀವನವನ್ನು ಕಲ್ಪಿಸಿದ್ದೇವೆ ನಾವು. 1.5 ಲಕ್ಷ ಕುಟುಂಬಕ್ಕಿಂತಲೂ ಜಾಸ್ತಿ. ನಾನೀಗ ಕಾರ್ಯಕ್ರಮಕ್ಕೆ ಬರಬೇಕಾದರೆ ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದದ್ದು. ಕಳೆದ ತಿಂಗಳಲ್ಲಿ ಮಧ್ಯವರ್ಜನ ಶಿಬಿರವನ್ನು ಮಾಡಿದ್ದೇವೆ. ಅದರ ನವಜೀವನೋತ್ಸವ ಕಾರ್ಯಕ್ರಮ ಇವತ್ತಿತ್ತು ಬೆಳಿಗ್ಗೆ. ಒಂದು 50ರಿಂದ 60 ಮಂದಿಯರನ್ನು ಅವರ ಮನೆಯವರು ಮತ್ತು ಕುಡಿತದ ಬಿಟ್ಟು ನವಜೀವನವನ್ನು ಹೊಸ ಜೀವನವನ್ನು ಮಾಡುವಂಥ ಸದಸ್ಯರನ್ನು ಬಂದಿದ್ದರು ಇವತ್ತು. ಎಷ್ಟು ಖುಷಿಯಲ್ಲಿದ್ದಾರೆ, ಎಷ್ಟು ಖುಷಿಯಲ್ಲಿದ್ದಾರೆ. ಅವರಿಗೆ ಒಂದು ಮಾತನ್ನು ಹೇಳಿದ್ದೇನೆ, ನೀವು ಆವತ್ತು ಏನು ಕಳ್ಕೊಂಡಿದ್ದೀರಾ, ಕುಡಿತದ ಚಟ ಇರಬೇಕಾದ್ರೆ ಏನು ಕಳ್ಕೊಂಡಿದ್ದೀರಾ ಅದನ್ನು ನೀವು ಮತ್ತೆ ಪಡ್ಕೊಳ್ಬೇಕು ಅನ್ನೋದು ಇಚ್ಛೆ ನಮ್ಮದು, ಬೇರೇನಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬರಬೇಕು, ನಿಮ್ಮನ್ನು ನೋಡಿ ಇತರರು ಕಲಿಯಬೇಕು, ನೀವು ಇತರರಿಗೆ ಮಾದರಿಯಾಗಬೇಕಾ ಅನ್ನೋ ವಿಚಾರವನ್ನು ಕೂಡ ಹೇಳಿದೆ. ಆತ್ಮೀಯರೇ, ಇದು ಬಹಳ ದೊಡ್ಡ ಕ್ರಾಂತಿ. ಸಾಮಾಜಿಕ ಪಿಡುಗು ಏನುಂಟು ಅದನ್ನು ದೂರ ಮಾಡ್ತಕ್ಕಂಥ ಒಂದು ಕ್ರಾಂತಿ ಜನಜಾಗೃತಿ ವೇದಿಕೆ. ಇವತ್ತು ಪದ್ಮನಾಭ ಶೆಟ್ಟರ ನೇತೃತ್ವದಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ, ಜಿಲ್ಲೆ ಅಂತ ಹೇಳಿದರೆ ಕೇವಲ ಇಲ್ಲಿ ಪುತ್ತೂರು, ಸುಳ್ಯ, ಕಡಬ, ಕಾಸರಗೋಡು, ಮಂಜೇಶ್ವರ ಮಾತ್ರ ಅಲ್ಲ, ಆಚೆಗೆ 6 ತಾಲೂಕುಗಳು ಉಂಟು, ಬಜಪೆಯವರೆಗೆ ಉಂಟು, ಮೂಡಬಿದ್ರೆ ಉಂಟು, ಮಂಗಳೂರು ಉಂಟು. ಅದೆಲ್ಲ ನೇತೃತ್ವ ವಹಿಸಿದವರೇನು ನಮ್ಮ ಪದ್ಮನಾಭ ಶೆಟ್ಟರು. 3 ವರ್ಷ ಆಯಿತಾ ಅಂತ. 3 ವರ್ಷದಿಂದ ಈ ನೇತೃತ್ವವನ್ನು ವಹಿಸಿ ಅತ್ಯುತ್ತಮ ರೀತಿಯಲ್ಲಿ ಅದನ್ನು ನಿಭಾಯಿಸಿದ್ದಾರೆ. 3ನೇ ಕ್ರಾಂತಿ ಅಂತ ಹೇಳಿದರೆ ಧಾರ್ಮಿಕ ಕ್ರಾಂತಿ. ಧಾರ್ಮಿಕ ಕ್ರಾಂತಿ ಧರ್ಮಸ್ಥಳದಲ್ಲಿ ತಾವೆಲ್ಲ ನೋಡಿರಬಹುದು, ನೋಡಿದ್ದೀರಿ, ಒಂದಷ್ಟು ಮಂದಿ ಭಾಗವಹಿಸಿದ್ದೀರಿ. ಭಜನಾ ಕಮ್ಮಟ 27ನೇ ವರ್ಷದ ಭಜನಾ ಕಮ್ಮಟ ಧರ್ಮಸ್ಥಳದಲ್ಲೇ ಆಯಿತು. 27ನೇ ವರ್ಷದ. ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ ಒಂದು ಸ್ವಾಮೀಜಿಯವರು ಹೇಳಿದಂಥ ಮಾತು ನನಗೆ ನೆನಪಾಗ್ತದೆ. ನಾನು ಒಬ್ಬ ಸ್ವಾಮೀಜಿಯಾಗಿ ಒಂದೇ ಒಂದು ಭಜನಾ ಮಂಡಳಿಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಪರಮಪೂಜ್ಯ ಹೆಗ್ಗಡೆಯವರು, ಪರಮಪೂಜ್ಯ ಕಾವಂದರು 5500 ಭಜನಾ ಮಂಡಳಿಯನ್ನು ಕಟ್ಟಿ ಬೆಳೆಸಿದ್ದಾರೆ. 5500. ಆತ್ಮೀಯರೇ, ತಾವೆಲ್ಲ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ತಾವು ನೋಡ್ತಾ ಇರಬಹುದು. ಅಲ್ಲಲ್ಲೇ ಭಜನೋತ್ಸವ ಕಾರ್ಯಕ್ರಮಗಳು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಥಮದಲ್ಲಿ ಭಜನೆ. ನಾವು ಗೃಹ ಪ್ರವೇಶ ಮಾಡಬೇಕಾದ್ರೆ ಫಸ್ಟಿಗೆ ಗಣಹೋಮ, ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತೇವೆ. ಅದರ ಹಾಗೆ ಈ ಭಜನೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಅದು ಎಲ್ಲ ವಿಘ್ನಗಳಿಂದ ದೂರ ಆಗಿ ನಿರ್ವಿಘ್ನವಾಗಿ ನೆರವೇರ್ತದೆ. ಹಿಂದೆ ನಮ್ಮ ಊರಲ್ಲಿ ಕೂಡ ಸೌತ್ ಕೆನರಾದಲ್ಲಿ ಆಚೆ ಇಲ್ಲ ಮದುವೆ ಕಾರ್ಯಕ್ರಮಗಳಿದ್ದರೆ ಸಂಜೆ ಹೊತ್ತು ಈ ಮೆಹಂದಿ ಕಾರ್ಯಕ್ರಮದಲ್ಲಿ DJ ಹಾಕಿ ಡ್ಯಾನ್ಸ್ ಮಾಡುವಂಥದ್ದು. ಕೇವಲ ಡ್ಯಾನ್ಸ್ ಅಲ್ಲ, ಕುಡಿತ ಮಾಡಿ ಡ್ಯಾನ್ಸ್ ಮಾಡುವಂಥದ್ದು. ಈಗ ಈ ಪ್ರವೃತ್ತಿ ಇಲ್ಲವೇ ಇಲ್ಲ, ಎಲ್ಲ ಮಾಯ ಆಗಿದೆ. ಇದು ಬದಲಾವಣೆ. ಈಗ ಸಂಜೆ ಹೊತ್ತಿಗೆ ಒಂದು ಸತ್ಯನಾರಾಯಣ ಪೂಜೆ ಮತ್ತು ಭಜನಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಆತ್ಮೀಯರೇ, ಇದು ಅತ್ಯುತ್ತಮ ರೀತಿಯ ಬದಲಾವಣೆ, ಉತ್ತಮ ಸಮಾಜವನ್ನು ಕಟ್ಟುವಂಥ ಬದಲಾವಣೆ. ಇದು ಧಾರ್ಮಿಕ ಜಾಗೃತಿ. ಆತ್ಮೀಯರೇ, 2012ರಲ್ಲಿ ಕೇಂದ್ರ ಸರ್ಕಾರ ಒಂದು ಸರ್ವೆ ಮಾಡಿದ್ದು. ಯಾವ ಧಾರ್ಮಿಕ ನಗರಿ ಸ್ವಚ್ಛವಾಗಿ ಉಂಟು ಅನ್ನೋದನ್ನು ಸರ್ವೆ ಮಾಡಿತ್ತು. ಸರ್ವೆ ಮಾಡಿದಾಗ ಧರ್ಮಸ್ಥಳಕ್ಕೆ ಸ್ವಚ್ಛ ಧಾರ್ಮಿಕ ನಗರಿ ಅಂತ ಪ್ರಶಸ್ತಿ ಬಂತು 2017ರಲ್ಲಿ. ಸ್ವಚ್ಛ ಧಾರ್ಮಿಕ ನಗರಿ. ಈ ಸ್ವಚ್ಛ ಧಾರ್ಮಿಕ ನಗರಿ ಏನು ಪ್ರಶಸ್ತಿ ಬಂತ,
ಈ ಪ್ರಶಸ್ತಿಯನ್ನು ಪೂಜ್ಯರು ಧರ್ಮಸ್ಥಳದಲ್ಲಿ ಇಟ್ಟುಕೊಳ್ಳಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸ್ವಚ್ಛವಾಗಿರಬೇಕಂತ ಹೇಳಿ ನಮಗೆಲ್ಲ ಕರೆಗೊಟ್ಟರು. ನಾವು ನಿಮಗೆಲ್ಲ ಹೇಳಿದೆವು. ನಮ್ಮೆಲ್ಲ ಕಾರ್ಯಕರ್ತರು ಅಂದರೆ ಸೇವಾ ಪ್ರತಿನಿಧಿಗಳು, ನಿಮ್ಮ ಮನೆಯ ಮಗಳು ಯಾರಿದ್ದಾರೆ, ಈ ಊರಿನವರು ಯಾರಿದ್ದಾರೆ, ಊರಿನ ಹೆಣ್ಣುಮಗಳನ್ನೇ ನಾವು ಸೇವಾ ಪ್ರತಿನಿಧಿಯಾಗಿ ನಡೆದುಕೊಂಡಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 18,000 ಸೇವಾ ಪ್ರತಿನಿಧಿಗಳಿದ್ದಾರೆ. 18,000 ಸೇವಾ ಪ್ರತಿನಿಧಿಗಳ ಏರಿಯಾದಲ್ಲಿ ವರ್ಷದಲ್ಲಿ 2 ಸಲರಿಂದ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. 2 ದೇವಸ್ಥಾನಗಳನ್ನು ಮಾಡಿದಲ್ಲೇ ಮಾಡುವಂಥದ್ದಲ್ಲ. ಯಾಕಂದರೆ ಸ್ವಚ್ಛತೆಯ ಬಗ್ಗೆ ಅವರಿಗೆ ಪ್ರೇರಣೆ ಸಿಗಬೇಕು, ಅವರಿಗೆ ಆ ಜಾಗೃತಿ ಬರಬೇಕು, ಭಕ್ತರಿಗೆ ಕೂಡ ಸ್ವಚ್ಛತೆಯ ಬಗ್ಗೆ ಮಾಹಿತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಇದು ವಿಶೇಷವಾಗಿ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡುವಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ನಾವಿಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಸ್ವಚ್ಛತೆ ಮಾಡಿದ್ದೇವೆ ಶಶಿಧರರ ನೇತೃತ್ವದಲ್ಲಿ. ಯಾವಾಗ? ಒಂದು ಆಗಸ್ಟ್ 15 ಒಂದು ವಾರದ ಮುಂಚಿತ, ಜನವರಿ 14 ಒಂದು ವಾರ ಮುಂಚಿತ. ಇದು 2 ಕೂಡ ಬಹಳ ವಿಶೇಷ ದಿನ. ದೇವಸ್ಥಾನವನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ. ಆತ್ಮೀಯರೇ, ಮೊನ್ನೆ ಕೂಡ ಜನವರಿ 14 ಮಕರ ಸಂಕ್ರಮಣ, ಅದರಲ್ಲಿ ಕೂಡ 18,000 ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಧಾರ್ಮಿಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ. ಇದರ ಒಟ್ಟೊಟ್ಟಿಗೆ ಒಂದಷ್ಟು ಇಂಥ ಸತ್ಯನಾರಾಯಣ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ನಾವು ಪ್ರತಿ ತಾಲೂಕಲ್ಲಿ 267 ತಾಲೂಕು ಉಂಟು. ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ 267, ಅದರಲ್ಲಿ ಒಂದು ತಾಲೂಕು ನಮ್ಮ ಪುತ್ತೂರು ತಾಲೂಕು. ಪ್ರತಿಯೊಂದು ತಾಲೂಕಲ್ಲಿ 4 ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ಸ್ವಲ್ಪ ನನ್ನ ಫಂಡ್ ಕೂಡ ಕೊಡ್ತಾರೆ ನಮ್ಮಿಂದ. ಇದರ ಮುಖ್ಯ ಉದ್ದೇಶ, ಬೆಳಗ್ಗೆಯಿಂದ ಧಾರ್ಮಿಕ ಕಾರ್ಯಕ್ರಮ ಆಯಿತು, ಸತ್ಯನಾರಾಯಣ ಪೂಜೆಯ ಮಹತ್ವವನ್ನು ಪುರೋಹಿತರು ನಮಗೆ ಹೇಳಿದರು. ಈ ಸತ್ಯನಾರಾಯಣ ಪೂಜೆಯನ್ನು ಯಾಕೆ ಮಾಡಬೇಕು, ಅದರ ಪ್ರಸಾದದಲ್ಲಿ ಇರುವಂಥ ಮಹತ್ವ ಏನು ಅನ್ನೋದನ್ನು ಪುರೋಹಿತರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಲಾಸ್ಟಿಗೆ ಒಂದು ಮಾತನ್ನು ಹೇಳ್ತಾರೆ ಪುರೋಹಿತರು ಎಲ್ಲ ಕಡೆಗಳಲ್ಲಿ. ಸತ್ಯನಾರಾಯಣ ಪೂಜೆಯ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ, ಪೂಜೆಯ ಕಥನವನ್ನು ಯಾರು ಕೇಳಿದ್ದಾರೆ, ಈ ಪೂಜೆಗೆ ತನು ಮನ ಧನಗಳಿಂದ ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರೆಲ್ಲರಿಗೆ ಕೂಡ ಸನ್ಮಂಗಳಾಗ್ತದೆ, ಆ ಸ್ವಾಮಿಯ ಅನುಗ್ರಹ ಇರುತ್ತದೆ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲರೂ ಕೂಡ, ನಾನು ಬಂದಾಗ ಹೇಳಿದೆ ನಮ್ಮ ಲತಾ ಮೇಡಮಲ್ಲಿ, ಜನ ಬಹಳ ಕಡಿಮೆ ಉಂಟಾ ಅಂತ. ಇವತ್ತು ಜನ ಕಡಿಮೆ ಇದ್ದರೂ ಕೂಡ ನೆಕ್ಸ್ಟ್ ಬರ್ತಾರೆ ಸರ್ ಅಂತ ಹೇಳಿದರು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕೂಡ ಯೋಗ ಭಾಗ್ಯ ಅಂತ ಬೇಕು. ಇದು ಪುಣ್ಯದ ಕಾರ್ಯ, ಇದು ಪುಣ್ಯದ ಕಾರ್ಯ. ನಾವೆಲ್ಲ ಬಂದವರಿಂದ ಆ ಪುಣ್ಯವನ್ನು ಖಂಡಿತ ನಮಗೆ ಆ ಸ್ವಾಮಿಯನ್ನು ಅನುಗ್ರಹಿಸ್ತಾರೆ. ಸ್ವಾಮಿಯ ಅನುಗ್ರಹ ನಮಗೆ ಇರ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಪುಣ್ಯದ ಕೆಲಸ ನಾವಿಲ್ಲಿ ಮಾಡ್ತಾಯಿದ್ದೇವೆ. ಆತ್ಮೀಯರೇ, ಧರ್ಮಸ್ಥಳ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವಂಥದ್ದು. ಧರ್ಮಸ್ಥಳದಲ್ಲಿ ಆ ಗರ್ಭಗುಡಿಯಲ್ಲಿ ಒಂದು ವಿಶೇಷತೆ ಉಂಟು. ಅಲ್ಲಿ ಇರುವಂಥ ದೇವರು ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿ ಅಂತ ಹೇಳಿದರೆ ಶಿವ ಸ್ವರೂಪಿ, ಶಿವನ ಮೂರ್ತಿ ಇರುವಂಥದ್ದು. ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ವೈಷ್ಣವರು, ಅಂದರೆ ಬ್ರಾಹ್ಮಣರು. ಅಲ್ಲಿ ಆಡಳಿತ ನೋಡುವವರು ಹೆಗ್ಗಡೆಯವರು, ಅಂದರೆ ಜೈನ ವಂಶಸ್ಥರು. ಆತ್ಮೀಯರೇ, ಧರ್ಮಸ್ಥಳದ ಗರ್ಭಗುಡಿಯಲ್ಲಿ 3 ಧರ್ಮಗಳ ಸಮ್ಮೇಳನ ಆಗಿದೆ. 3 ಧರ್ಮಗಳ ಸಮ್ಮೇಳನ ಆಗಿದೆ. ಅದಕ್ಕೆ ಧರ್ಮಸ್ಥಳವನ್ನು ಸರ್ವಧರ್ಮ ಸಮನ್ವಯ ಕ್ಷೇತ್ರ ಅಂತ ಹೇಳುವಂಥದ್ದು. ಸರ್ವಧರ್ಮ ಸಮನ್ವಯ ಕ್ಷೇತ್ರ, ಎಲ್ಲ ಧರ್ಮದವರು ಬರ್ತಾರೆ, ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ, ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕ್ಷೇತ್ರ ಇದ್ದರೆ ಅದು ಧರ್ಮಸ್ಥಳ. ಸಾಮರಸ್ಯವನ್ನು ಸಾರುವಂಥ ಒಂದು ಕ್ಷೇತ್ರ. ಆತ್ಮೀಯರೇ, ನಮ್ಮಲ್ಲಿ ಎಲ್ಲ ಜಾತಿ ಧರ್ಮದವರಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಜಾತಿಯವರು, ಧರ್ಮದವರು, ಪಕ್ಷದವರು ಎಲ್ಲರೂ ಕೂಡ ಇದ್ದಾರೆ. ಧರ್ಮಸ್ಥಳ ಒಂದು ಸಂದೇಶವನ್ನು ಕೊಡ್ತದೆ. ಧರ್ಮಸ್ಥಳ ಒಂದು ಸಂದೇಶವನ್ನು ಕೊಡ್ತದೆ. ನಮ್ಮಲ್ಲಿರುವಂಥ ಧರ್ಮ ಒಂದೇ ಧರ್ಮ, ಅದು ಮಾನವ ಧರ್ಮ. ಮಾನವ ಧರ್ಮ. ಜಾತಿ ಇರುವಂಥದ್ದು 2, ಒಂದು ಗಂಡು ಮತ್ತೊಂದು ಹೆಣ್ಣು. ಗಂಡು ಮತ್ತೊಂದು ಹೆಣ್ಣು.
ನಮ್ಮಲ್ಲಿ ಒಂದಷ್ಟು ಸೌಲಭ್ಯಗಳು ಉಂಟು, ನಿಮಗೆಲ್ಲ ಗೊತ್ತಿರ್ಬೋದು. ಸಾಧಾರಣ 20,000 ಕುಟುಂಬಗಳಿಗೆ ನಾವು ತಿಂಗಳಿಗೆ 1,000ದಿಂದ 3,000ವರೆಗೆ ಅವರ ಮಾಶಾಸನ ಕೊಡ್ತೇವೆ. ಅವರಿಗೆ ಮಾಶಾಸನ 20,000 ಕುಟುಂಬಗಳಿಗೆ. ಸಾಧಾರಣ 34,000 ಕುಟುಂಬಗಳಿಗೆ ಇಷ್ಟರವರೆಗೆ ಅವರಿಗೆ ವಿಕಲಚೇತನರಿಗೆ ವಾಟರ್ ಬೆಡ್ ಇರ್ಬೋದು, ವೀಲ್ ಚೇರ್ ಇರ್ಬೋದು, ವಾಕರ್ ಇರ್ಬೋದು, ವಾಕರ್ ಇರ್ಬೋದು, ಇದನ್ನು ಉಚಿತವಾಗಿ ಕೊಡಿಸಿದ್ದೇವೆ. ಎಲ್ಲ ಸೌಲಭ್ಯವನ್ನು ಕೊಡಬೇಕಾದರೆ ನಾವು ಎಲ್ಲಿ ಕೂಡ ಪಾರ್ಶಾಲಿಟಿ ಮಾಡಲಿಲ್ಲ, ಭೇದ ಭಾವ ಮಾಡಲಿಲ್ಲ. ಅವರ ಕಷ್ಟಗಳು ಏನುಂಟ, ಅವರ ಸಮಸ್ಯೆ ಏನುಂಟ ಅದನ್ನು ತಿಳ್ಕೊಂಡ ಅವರಿಗೆ ಆ ಸೌಲಭ್ಯವನ್ನು ಒದಗಿಸಿದ್ದೇವೆ ಬಂಧುಗಳೇ. ಹಾಗಾಗಿ ನಮ್ಮಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ಇದು ಸಾಮರಸ್ಯ, ಇದು ಸಾಮರಸ್ಯ. ನಾನು ರಾಮನಗರ ಮಂಡ್ಯ ಅಂತ ಕೇಳಿರ್ಬೋದು. ರಾಮನಗರದಲ್ಲಿ ಕೆಲಸ ಮಾಡಿದವ ನಾನು. ಅಲ್ಲಿ ಸತ್ಯನಾರಾಯಣ ಪೂಜೆ ಆಗಬೇಕಾದರೆ ಮುಸ್ಲಿಂ ಬಾಂಧವರದೇ ಒಂದು ಅರ್ಧ ಕೊಡುಗೆ ಅವರದೇ ಕೊಡುಗೆ. ಗ್ಯಾಸ್, ಆಮೇಲೆ ಅದಕ್ಕೆ ಬೇಕಾದಂಥ ಕಿರಾಣಿ ಎಲ್ಲ ಅವರೇ ಕೊಡ್ತಾಯಿದ್ದರು. ಆ ರೀತಿಯ ಅನ್ಯೋನ್ಯವಾಗಿ ಈ ಕೆಲಸಗಳನ್ನು ಆಗ್ತಾಯಿದೆ. ಅದು ಅವರದ್ದು ಕಾರ್ಯಕ್ರಮ ಅಲ್ಲ, ಇವರದ್ದು ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಅವರೆಲ್ಲ ಸಹಕಾರ ಕೊಡ್ತಿದ್ದರು. ಇದು ನಿಜವಾಗಿ ಬದಲಾವಣೆ ಆದದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ತತ್ವದಿಂದ ಬದಲಾವಣೆ ಆಗಿದೆ. ನಮ್ಮಲ್ಲಿ ಸಾಮರಸ್ಯ ಮೂಡಿದೆ. ಇದು ಕೇವಲ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇದು ಮುಂದುವರಿಬೇಕು. ಪೂಜ್ಯರೊಂದು ಮಾತನ್ನು ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ನಾನು ಇರ್ಬೋದು, ಶಶಿಧರ್ ಇರ್ಬೋದು, ಇಲ್ಲಿ ಲತಾ ಇದ್ದಾರೆ, ನಾವು ಯಾರೂ ಕೂಡ ಶಾಶ್ವತ ಅಲ್ಲ. ನಾಳೆ ಒಂದು ಆರ್ಡರ್ ಬಂದರೆ ನಾವು ಎದ್ದು ಹೋಗಬೇಕು. ನನ್ನಿಂದ ಹಿಂದೆ ಪ್ರವೀಣ್ರಿದ್ದರು, ಅವರೀಗ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಕೂಡ ಆರ್ಡರ್ ಬಂದರೆ ನಾವು ಹೋಗಬೇಕು. ಇದನ್ನು ನಡೆಸುವವರು ಯಾರು? ಇವರು ಮತ್ತು ಇವರು. ನೀವು ಮತ್ತು ವೇದಿಕೆಯಲ್ಲಿದ್ದ ಗಣ್ಯರು ವರದಿ ಓದಿದಾಗ ಹೇಳಿದರು, ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಉತ್ತಮ ಒಂದು ಬೀಜವನ್ನು ಹಾಕಿದ್ರು ಅಂತ ಹೇಳಿದರು. ಉತ್ತಮ ಬೀಜವನ್ನು ಬೆಳೆಸುವಂಥದ್ದು, ಅದಕ್ಕೆ ಗೊಬ್ಬರ ಕೊಡುವಂಥದ್ದು, ನೀರು ಕೊಡುವಂಥದ್ದು, ರೋಗಬಾಧೆ ಕೀಟಬಾಧೆ ಬರದ ಹಾಗೆ ನೋಡ್ಕೊಳ್ಳುವಂಥದ್ದು ಜವಾಬ್ದಾರಿಯನ್ನು ನಿಮ್ಮದು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈ ವ್ಯವಸ್ಥೆಯನ್ನು ಮುಂದಿನ ಹಂತದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ. ಕೆಲವರು ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಡ್ಡಿ ಜಾಸ್ತಿಯಾ ಅಂತ. ದಯವಿಟ್ಟು ನೀವು ಕೂಲಂಕುಷವಾಗಿ ವಿಮರ್ಶೆ ಮಾಡಿ. 1 ಲಕ್ಷ ನೀವು ಸಾಲವನ್ನು ಪಡ್ಕೊಂಡ್ರೆ 1 ವರ್ಷಕ್ಕೆ ಕಟ್ಟಬೇಕಾದ ಮೊತ್ತ 7,246. 7,246. ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಆ 3rd ಕ್ಲಾಸ್ಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 40% ಧರ್ಮಸ್ಥಳದ ಹುಂಡಿ ಹಣದಿಂದ ಸಾಲವನ್ನು ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತೂ ಅದನ್ನು ನಂಬಿದವರು ಕೆಲವರು ಇದ್ದಾರೆ. ಇಲ್ಲಿ ಶಶಿಧರಿಗೆ ಗೊತ್ತು, ನಾನು ಹೋಗಿದ್ದೇವೆ. ಅದನ್ನು ನಂಬಿದವರು ಕೂಡ ಇದ್ದಾರೆ. ಸುಳ್ಳು ಯಾವುದು, ಸತ್ಯ ಯಾವುದು? ನೀವು ನಿಮ್ಮ ಸಂಘದ ವ್ಯವಹಾರ ಏನುಂಟು ಇದು ಸತ್ಯ, ಅದು ಎಲ್ಲ ಮಿಥ್ಯ, ಸುಳ್ಳು. ದಯವಿಟ್ಟು ಆ ಸುಳ್ಳನ್ನು ನಂಬಿಕೆ ಹೋಗಬೇಡಿ. ಆತ್ಮೀಯರೇ, ನಾವೆಲ್ಲರೂ ಕೂಡ ಈ ಯೋಜನೆಯನ್ನು ಬಹಳ ವರ್ಷದವರೆಗೆ ಕಟ್ಟಿ ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ನಾವೆಲ್ಲರೂ ಕೂಡ ಸಹೋದರ ಭಾವನೆಯಲ್ಲಿ, ಸಹೋದರಿ ಭಾವನೆಯಲ್ಲಿ ಈ ಯೋಜನೆಯನ್ನು ಕಟ್ಟಿ ಬೆಳೆಸುವಂಥ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಮ್ಮ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರನ್ನುಂಡ ಇನ್ ಟೈಮೆಲ್ಲ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಯೋಜನೆಯ ಸಹೃದಯ ಬಂಧುಗಳು ಅಂತ ಹೇಳ್ಬೋದು. ಎಲ್ಲರೂ ಕೂಡ ನಮಗೆ ಪ್ರತಿ ಹಂತದಲ್ಲಿ ಕೂಡ ಸಹಕಾರವನ್ನು ಕೊಟ್ಟವರು. ಅವರು ಯೋಜನೆಯ ಈ ಭಾಗದ ಆಧಾರ ಸ್ತಂಭಗಳು ಅಂತ ಹೇಳ್ಬೋದು. ಅವರನ್ನು ಕೂಡ ನೆನಪು ಮಾಡ್ಕೊಳ್ತಾ ಅವರಿಗೆಲ್ಲರಿಗೆ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ಜಿಲ್ಲೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಮುಂಭಾಗದಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಾನು ಒಂದು ಮಾತು ಹೇಳಿದೆ, ನಾವೆಲ್ಲರೂ ಕೂಡ ಪುಣ್ಯವಂತರು, ಭಾಗ್ಯವಂತರಂತ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದವರಿಗೆ ವಿಶೇಷವಾಗಿ ಕ್ಷೇತ್ರದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಧರ್ಮಸ್ಥಳದ ಅನೇಕ ಸೇವೆಗಳಲ್ಲಿ ಒಂದಾದ ಸಿಡ್ಬಿ ಸಾಲ ಮತ್ತು ಸುರಕ್ಷಾ
ಸಂಪೂರ್ಣ ಸುರಕ್ಷಾ ಯೋಜನೆ ಇದರ ಮಂಜೂರಾತಿ ಪತ್ರವನ್ನು ಶ್ರೀಯುತ ಬಾಬು ನಾಯ್ಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ಪಟ್ಟಿಯನ್ನು ವಾಚಿಸಲಿದ್ದಾರೆ ಸೇವಾ ಪ್ರತಿನಿಧಿ ಈಗಾಗಲೇ ಮಾತನಾಡಿದಂಥ ನಿರ್ದೇಶಕರು ಹಲವಾರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಕೂಡ ಒಂದು ಸ್ಥೂಲವಾದಂಥ ಮಾಹಿತಿಯನ್ನು ನೀಡಿದರು. ಇದರ ಒಂದು ಭಾಗವಾಗಿ ಅನೇಕ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತಿದ್ದಾವೆ. ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ಮಂಜೂರಾಗಿರುವಂಥ ಕೆಲವು ಮಂಜೂರಾತಿ ಪತ್ರಗಳನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಉದಾಹರಣೆಗೆ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಬಗ್ಗೆ ಹೇಳಿದರು. ನಮ್ಮ ಈ ಸಲ ಬೆಟ್ಟಂಪಾಡಿ ಈ ಸಲ ನಮಗೆ ಕೆಲವು ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮನೆಯವರಿಗೆ ಈ ಸಲ ಪ್ರಾಕೃತಿಕ ವಿಕೋಪ ಬಂದಾಗ ಆಕಸ್ಮಿಕ ಅವರ ಮನೆಗೆ ಸಮಸ್ಯೆಗಳು ಬಂದಾಗ ನಮ್ಮ ಸಂಸ್ಥೆಯಿಂದ ಸಹಾಯ ಮಾಡುವ ಕೆಲಸವನ್ನು ನಾವು ಮಾಡಿದ್ದೇವೆ. ಮೊನ್ನೆ ಬೆಟ್ಟಂಪಾಡಿಯ ಗಂಗೋತ್ರಿ ಸ್ವಸಹಾಯ ಸಂಘದ ಇವರು ನಮ್ಮ ಶ್ರೀಮತಿ ಜಯಲಕ್ಷ್ಮಿ ಇವರ ಮನೆಗೆ ಬೆಂಕಿ ತಗುಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರು ತುಂಬ ನಷ್ಟವನ್ನು ಅನುಭವಿಸಿದರು. ನಮ್ಮ ಪೂಜ್ಯರಿಗೆ ಅದನ್ನು ನಾನು ಮನವಿ ಪತ್ರ ಕಳಿಸಿದಾಗ ಮೊನ್ನೆ ಈ ವಾರದಲ್ಲಿ ಸುಮಾರು ಅವರಿಗೆ 15,000 ರೂಪಾಯಿ ಮೊತ್ತದ ಒಂದು ಸಹಾಯಧನವನ್ನು ಮಂಜೂರು ಮಾಡಿದ್ದಾರೆ. ಜಯಲಕ್ಷ್ಮಿ ಅವರು ಬಂದು ಈ ಮಂಜೂರಾತಿ ಪತ್ರವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಜಯಲಕ್ಷ್ಮಿ ಅವರು ಇದ್ದಾರಾ? ನಮ್ಮ ಜಿಲ್ಲಾ ನಿರ್ದೇಶಕರು ಈ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸ್ತೇನೆ. ಹಾಗೆಯೇ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸ್ವಉದ್ಯೋಗ ಕೈಗೊಳ್ಳುವಂಥ ಕುಟುಂಬಗಳಿಗೆ ವಿಶೇಷ ಆರ್ಥಿಕ ಸಹಾಯವನ್ನು ನಮ್ಮ ಸಿಡಿಬಿ ಬ್ಯಾಂಕ್ ಮಾಡ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದಲ್ಲಿ. ಸಣ್ಣ ಉದ್ಯಮಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಸಣ್ಣ ಉದ್ಯಮಗಳ ಬೆಳವಣಿಗೆ ಆಗಬೇಕು ಅಂತೇಳಿ ಸಿಡಿಬಿ ಸಂಸ್ಥೆ ಆರ್ಥಿಕ ಸಹಾಯವನ್ನು ಕೊಡ್ತದೆ. ಈ ಸಲ ನಮಗೆ ಶ್ರೀಮತಿ ಮಲ್ಲಿಕಾ ಮಿಥುನ ನಿಲಯ ಚಿಕ್ಕಪುತ್ತೂರು ಇವರು ಸಿಡಿಬಿ ಧನಲಕ್ಷ್ಮಿ ಸಂಘದ ಸದಸ್ಯರು ಸುಮಾರು 3 ಲಕ್ಷ ರೂಪಾಯಿ ಮೊತ್ತದ ಸಿಡಿಬಿಯನ್ನು ಅವರ ವ್ಯವಹಾರಕ್ಕಾಗಿ ಪಡ್ಕೊಂಡಿದ್ದಾರೆ. ಅವರು ಬಟ್ಟೆ ವ್ಯಾಪಾರ ಮಾಡೋದು. ಈ ಒಂದು 3 ಲಕ್ಷದ ಮೊತ್ತದ ಮಂಜೂರಾತಿ ಅವ್ರಿಗೆ ಈಗಾಗಲೇ ಆಗಿದೆ. ಈ ಮಂಜೂರಾತಿ ಪತ್ರವನ್ನು ನಮ್ಮ ಜಿಲ್ಲಾಧ್ಯಕ್ಷರು ವಿತರಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಶ್ರೀಯುತ ಪದ್ಮನಾಭ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರು ಜನಜಾಗೃತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡುವಂತೆ ವಿನಂತಿಸುತ್ತಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಆರಾಧ್ಯ ದೇವರಾದ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅದೇ ರೀತಿ ಪೂಜ್ಯ ಕಾವಂದರು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ನಿರ್ದೇಶಕರಾದ ಬಾಬು ನಾಯ್ಕರವರೇ, ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಬಾಲಕೃಷ್ಣರವರೇ, ದೇವಸ್ಥಾನ ವ್ಯವಸ್ಥಾಪನಾ ಸದಸ್ಯರು ಮತ್ತು ನನ್ನ ಆತ್ಮೀಯರಾದ ಸುಭಾಷ್ ಚಂದ್ರಯ್ಯವರೇ, ಅದೇ ರೀತಿ ನಮ್ಮ ಸಂಪನ್ಮೂಲ ವ್ಯಕ್ತಿ ಕೂಡ ಹೌದು, ಅವರು ಶ್ರೀಮತಿ ಅರಿಣಾಕ್ಷಿ ಜೆ ಶೆಟ್ಟಿಯವರೇ, ಜ್ಞಾನ ವಿಕಾಸ ಯೋಜನೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈಗಾಗಲೇ ವೇದಿಕೆ ನಿರ್ಗಮಿಸಿದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಹೆಗ್ಡೆಯವರೇ ಮತ್ತು ವಲಯ ಅಧ್ಯಕ್ಷರಾದ ಸತೀಶ್ ನಾಯ್ಕರವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಈಗಾಗಲೇ ನಿರ್ದೇಶಕರು ಹೇಳಿದಾಗೆ 2 ದಶಕ 4 ದಶಕವನ್ನು ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂರೈಸಿದೆ. ಅದೇ ರೀತಿ ಜನಜಾಗೃತಿ ವೇದಿಕೆ ಕೂಡ ಸುಮಾರು 3 ದಶಕಗಳನ್ನು ಪೂರೈಸಿದೆ. ಈ ಪುತ್ತೂರು ತಾಲೂಕು ಕೂಡ 2 ದಶಕಗಳನ್ನು ಪೂರೈಸಿದೆ. ಈ ಎಲ್ಲ ಕಾರ್ಯಕ್ರಮದ ಹಿಂದೆ ನಾವು ವೇದಿಕೆಯಲ್ಲಿದ್ದವರು ಮಾತ್ರ ಅಲ್ಲ, ಈಗ ನಿರ್ದೇಶಕರು ಹೇಳಿದಾಗೆ ವೇದಿಕೆಯ ಮುಂಭಾಗದಲ್ಲಿ ಸ್ವರ್ಣಲತಾ ಹೆಗ್ಡೆ ಇರ್ಬೋದು ಅಥವಾ ಇನ್ನಿತರ ಅನೇಕರು
ಇಲ್ಲಿ ವೇದಿಕೆಯವರ ಜೊತೆಯಾಗಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯದಲ್ಲಿ ತೊಡಗಿಕೊಂಡವರು. ಅವರು ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಯೋಜನೆಯ ಪಾಳುದಾರ ಕುಟುಂಬದ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಯೋಜನೆ ಎಲ್ಲ ಅಧಿಕಾರಿ ವರ್ಗದವರೇ, ಯೋಜನಾಧಿಕಾರದ ಶಶಿಧರ್ರವರೇ ಮತ್ತು ಇಲ್ಲಿಯ ಮೇಲ್ವಿಚಾರಕರಾದ ಲತಾರವರೇ, ಈಗಾಗಲೇ ನಿರ್ದೇಶಕರು ಅನೇಕ ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಇವತ್ತು ಪೂಜ್ಯ ಕಾವಂದರು ಸುಮಾರು 4 ದಶಕಗಳ ಹಿಂದೆ ಹುಟ್ಟಾಕಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇಲ್ಲಿ ಅವರ ಮುಂದೆ ಆಲೋಚನೆ ಏನಿತ್ತು ಅಂತ ಹೇಳಿದರೆ, ಒಂದು ದೂರದೃಷ್ಟಿತ್ವದ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಸಮಾಜದಲ್ಲಿ ಯಾವುದೇ ಸರ್ಕಾರವೂ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಮಾಡದೇ ಇರುವಂಥ ಯೋಚನೆ ಏನುಂಟ, ಸುಮಾರು 50 ವರ್ಷಗಳಿಂದ ಪೂಜ್ಯ ಕಾವಂದರ ಕಲ್ಪನೆಯಲ್ಲಿ ಮೂಡಿಬಂದಿದೆ. ಇವತ್ತು ಯೋಜನೆಯ ಮೂಲಕ ಏನೆಲ್ಲ ಸೌಲಭ್ಯಗಳು ಬೇಕು, ಒಂದು ವ್ಯಕ್ತಿಯ ಹುಟ್ಟಿಂದ ಸಾವಿನವರೆಗೆ ಏನೆಲ್ಲ ಅವಶ್ಯಕತೆಗಳು ಉಂಟ, ಅದನ್ನು ಬಹಳ ಸೂಕ್ಷ್ಮವಾಗಿ ಯೋಚನೆಯನ್ನು ಮಾಡಿಕೊಂಡು ಅದನ್ನು ಯೋಜನೆಯ ರೂಪದಲ್ಲಿ ತಂದಿದ್ದಾರೆ. ಇವತ್ತು ಬೆಳ್ತಂಗಡಿ ಒಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟುಕೊಂಡಂಥ ಈ ಯೋಜನೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿಗೆ ಪಸರಿಸಿದೆ. ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ತಮ್ಮಂಥ ಸುಮಾರು 50 ಲಕ್ಷದ ಮೇಲಿನ ಸದಸ್ಯರನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿ ಇದು ಪ್ರಥಮ ಅನ್ನುವಂಥದ್ದು ನಮ್ಮ ಭಾವನೆ. ಯಾಕಂತೇಳಿದ್ರೆ ಈ ಒಂದು ಸಂಘಟನೆ, ಈ ಸಂಘಟನೆಯಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿ ವರ್ಗದವರು ತೊಡಗಿಸಿಕೊಂಡಿದ್ದಾರೆ, ಅದರ ಇಂದಿನ ಮಾರ್ಗದ ಪ್ರೇರಣಾ ಶಕ್ತಿಯಾದ ಪೂಜ್ಯ ಕಾವಂದರು. ಆ ಪ್ರೇರಣಾ ಶಕ್ತಿಯ ಆ ಯೋಚನೆಗೆ ಪೂರಕವಾಗಿ ಯೋಜನೆಗಳನ್ನು ಸಮಾಜಕ್ಕೆ ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಅಧಿಕಾರಿಗಳ ಮೂಲಕ, ಯೋಜನಾಧಿಕಾರಿಗಳಿರ್ಬೋದು, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳಿರ್ಬೋದು, ನಿರ್ದೇಶಕರುಗಳಿರ್ಬೋದು, ಪ್ರಾದೇಶಿಕ ನಿರ್ದೇಶಕಗಳಿರ್ಬೋದು, ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಎಲ್ಲರ ಆ ಒಂದು ಒಮ್ಮತದ ಒಂದು ಸ್ವಯಂ ಪ್ರೇರಿತವಾಗಿ ಅವರು ಅಧಿಕಾರಿಗಳು ಸಿಬ್ಬಂದಿಗಳು ಆಗಿರ್ಬೋದು ಅಥವಾ ವೇತನ ಪಡೆಯುವ ಅಧಿಕಾರಿಗಳು ಆಗಿರ್ಬೋದು, ಅದನ್ನು ಯಾವುದನ್ನು ಕೂಡ ವೇತನದಕ್ಕೋಸ್ಕರ ಮಾಡಿದಲ್ಲ ಅನ್ನುವಂಥ ರೀತಿಯಲ್ಲಿ ಸಮಾಜಕ್ಕೆ ಮುಟ್ಟಿಸಿದ್ದಾರೆ. ಅದರ ಜೊತೆಗೆ ಸಮಾಜ ಇವತ್ತು ಸುಮಾರು 10 ವರ್ಷಗಳ ನಂತರ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯನ್ನು ಹುಟ್ಟಾಕಿದರು. ಇವತ್ತು ಸುಮಾರು 30 ವರ್ಷಗಳಿಂದ ಮೇಲೆ ಅದಕ್ಕೂ ಆಯಿತು. ಪೂಜ್ಯ ಕಾವಂದರು ಹಾಕಿದಂಥ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಯಾವ ರೀತಿಯಲ್ಲಿ ತಾವು ಕೊಟ್ಟಂಥ ಸೇವೆ ಅವರಿಗೆ ಸಮರ್ಪಕ ಬಳಕೆ ಆಗಬೇಕು ಅನ್ನುವಂಥದ್ದು ನೋಡಿಕೊಂಡು ಆ ಬಳಕೆಯಲ್ಲಿ ಕೂಡ ಕೆಲವೊಂದು ಮನೆಗಳಲ್ಲಿ ದುಶ್ಚಟದಿಂದ ಮುಕ್ತರಾಗುವಂಥ ವ್ಯಕ್ತಿಗಳನ್ನು ದುಶ್ಚಟ ಮುಕ್ತಗೊಳಿಸಬೇಕು. ಇವತ್ತು ಮದ್ಯಪಾನಗಳಿರ್ಬೋದು, ಬೇರೆ ಬೇರೆ ದುಶ್ಚಟಗಳಿಂದ, ಬರೀ ಮದ್ಯಪಾನ ಒಂದೇ ಅಲ್ಲ, ಬೇರೆ ಬೇರೆ ದುಶ್ಚಟಗಳಿಂದ ಬಲಿಯಾದಂಥ ಕುಟುಂಬಗಳು ಎಷ್ಟೋ ಸಾವಿರಾರು ಕುಟುಂಬಗಳನ್ನು ಮನಗಂಡರು. ಅಲ್ಲಿಂದ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಡಬೇಕು. ಇದರಿಂದ ಅವರಿಗೆ ಮನ ಪರಿವರ್ತನೆ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಈ ಮೂಲಕ ಸಮಾಜದ ಬೇರೆ ಬೇರೆ ವೃತ್ತಿಯಲ್ಲಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಅಥವಾ ಧಾರ್ಮಿಕವಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತಹ ವಿಶೇಷವಾದಂಥ ಒಂದು ಸಮಾಜದಲ್ಲಿಯೇ ಸ್ಥಾನಮಾನಗಳಿರುವಂಥ ಒಂದು ವ್ಯಕ್ತಿಗಳನ್ನು ಇದಕ್ಕೆ ಆಯ್ಕೆ ಮಾಡಿಕೊಂಡು ಜನಜಾಗೃತಿ ವೇದಿಕೆಯನ್ನು ಹುಟ್ಟಾಕಿದರು. ಈ ಮೂಲಕ ಈಗಾಗಲೇ ನಿರ್ದೇಶಕರು ಹೇಳಿದೆ, 2000 ಮೇಲಿನ ಶಿಬಿರಗಳಾಗಿದೆ. 1,50,000 ಮೇಲಿನ ಶಿಬಿರಾರ್ಥಿಗಳು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಲಕ್ಷಾಂತರ ಮಂದಿ ಕೂಡ ಇದಕ್ಕೆ ಪ್ರೇರಣೆಗೊಂಡು ಈ ದುಶ್ಚಟದಿಂದ ಮುಕ್ತಿಯಾಗಿದ್ದಾರೆ. ಅಲ್ಲಿಂದ ಅವರ ಯಾವುದೋ ಯೋಜನೆಯಿಂದ ಪಡ್ಕೊಂಡ ಸಾಲ ಸೌಲಭ್ಯಗಳು ಇರಬಹುದು ಅಥವಾ ಸಹಕಾರಗಳು ಇರಬೇಕು, ಅದು ಸಮರ್ಪಕವಾಗಿ ಬಳಕೆಯಾಗಲು ಸಹಕಾರಿಯಾಯಿತು. ಅಲ್ಲಿ ಇವತ್ತು ಕೃಷಿಗೆ ಕೊಟ್ಟದ್ದು ಇರ್ಬೋದು, ಬೇರೆ ಬೇರೆ ಉದ್ದೇಶಕ್ಕೆ ನೀಡಿದಂಥ ಒಂದು ವ್ಯವಸ್ಥೆಗಳಿರ್ಬೋದು, ಅದು ಸಮರ್ಪಕವಾಗಿ ಬಳಕೆ ಆಯಿತು. ಇವತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೂಡ, ಅವರ ಕಲ್ಪನೆ ಕೂಡ ಅದ್ಭುತವಾದದ್ದು. ಇವತ್ತು ವಾತ್ಸಲ್ಯ ಕಿಟ್ಟಿನ ಮೂಲಕ ವಯೋವೃದ್ಧರಿಗೆ ನೀಡಬೇಕಾದಂಥ ಒಂದು ಮನೆಯಲ್ಲಿ ವಯೋವೃದ್ಧರಿದ್ದಾರೆ, ಅವರಿಗೆ ಸರಿಯಾದ ವ್ಯವಸ್ಥೆಗಳಲ್ಲಿ ಇಲ್ಲದಿರುವಂಥ ಮನೆಗಳನ್ನು ಹುಡುಕಿಕೊಂಡು
ಅವರಿಗೆ ವಾತ್ಸಲ್ಯ ಕಿಟ್ಟು ನೀಡುವ ಮೂಲಕ ಮನೆ ಬಳಕೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಅದಕ್ಕೆ ಜೋಡಣೆ ಮಾಡಿಕೊಳ್ಳುವ ಮೂಲಕ ಅದನ್ನು ಪೂರೈಸ್ತಿದ್ದಾರೆ. ಅದೇ ರೀತಿ ಮನೆ ಇಲ್ಲದವರಿಗೆ ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡುವಂಥ ನೂರಾರು ಮನೆಗಳು ಈಗಾಗಲೇ ಮನೆಗಳನ್ನು ಕಟ್ಟಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಮಾಜಕ್ಕೆ ನೀಡಿದ್ದಾರೆ. ಇವತ್ತು ನಮ್ಮ ಪಾಳುದಾರ ಕುಟುಂಬ ತಾವುಗಳು ಯಾವ ಹೆಸರು, ನಾವು ಸಾಲಗಾರರಲ್ಲ, ಇಲ್ಲಿ ಪಾಲುದಾರ ಅನ್ನುವಂಥ ಒಂದು ಹೆಸರು ನೀಡಿದ್ದಾರೆ. ಅಲ್ಲಿಗೆ ಯಾವತ್ತು ಬ್ಯಾಂಕಿಂದ ಲೋನ್ ತಗೊಂಡರೆ ನಾವು ಸಾಲಗಾರರು, ಯೋಜನೆಯಿಂದ ಯೋಜನೆಯಿಂದ ಯಾವುದಾದ್ರೂ ಹಣವನ್ನು ಪಡ್ಕೊಂಡ್ರೆ ಅದು ಪಾಲುದಾರರು. ಅಲ್ಲಿ ಅಂದರೆ ನಮ್ಮಿಂದಲೇ ಯೋಜನೆ ನಡೆಯುವಂಥದ್ದು ಒಂದು ಕಲ್ಪನೆ ಅಲ್ಲಿ. ಇವತ್ತು ಪಾಲುದಾರ ಕೂಡ ಸಾಲುಗಾರರಲ್ಲ, ಅವರು ಪಾಲುದಾರರು ಅನ್ನುವಂಥ ಒಂದು ರೀತಿಯಲ್ಲಿ ಈ ಕಾರ್ಯಗಳು ನಡೀತಿದೆ. ಇವತ್ತು ದೊಡ್ಡ ಒಂದು ಆಲದ ಮರದ ಅಡಿಯಲ್ಲಿ ನಾವೆಲ್ಲರೂ ನೆರಳನ್ನು ಪಡ್ಕೊಂಡಿದ್ದೇವೆ. ಅದಕ್ಕೆ ನಾವು ಎಷ್ಟು ಕೃತಜ್ಞರಾಗಿದ್ದೇವೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಇರುವಂಥದ್ದು. ಈಗಾಗಲೇ ಪ್ರಸ್ತಾಪದಲ್ಲಿ ಬಂತು. ಇಲ್ಲಿ ಕೃತಜ್ಞರಾಗುವವರ ಸಂಖ್ಯೆ ಕೂಡ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣುವಂಥದ್ದು ಕೆಲವು ಸಮಯಗಳಿಂದ ನಾವು ನೋಡ್ತಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಜನರಿಗೆ ಮನವರಿಕೆ ಆಯಿತು, ಇಡೀ ಸಮಾಜಕ್ಕೆ ಅದು ಮುಟ್ಟುವಂಥ ಕೆಲಸ ಆಯಿತು. ಎಲ್ಲಿ ಸರಿ ಎಲ್ಲಿ ತಪ್ಪು ಅನ್ನುವಂಥದ್ದು ವಿಮರ್ಶೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಇಲ್ಲಿ ಯಾವತ್ತಿಗೂ ಕೂಡ ನಾವು ವ್ಯಕ್ತಿಯಿಂದ ಇರ್ಬೋದು, ಸಂಸ್ಥೆಯಿಂದ ಇರ್ಬೋದು, ಪಡೆದಂಥ ಕೃತಜ್ಞತೆಯನ್ನು ಸ್ಮರಿಸಿಕೊಳ್ಳಬೇಕು. ಹೊತ್ತು ಇವತ್ತು ನಿಮ್ಮ ಮಕ್ಕಳೊಂದು ವಿದ್ಯಾಭ್ಯಾಸಕ್ಕೆ ಹೋಗಿ ಅಥವಾ ಅವರೊಂದು ಉನ್ನತ ಸ್ಥಾನದಲ್ಲಿ ಇರುವಂಥದ್ದಿದ್ದರೆ ಈ ಯೋಜನೆ ತುಂಬ ಅವರಿಗೆ ಸಹಕಾರಿಯಾಗಿದೆ. ಅದನ್ನು ಇವತ್ತು ಆ ಮನೆ ಮರೆತಿದೆ ಅನ್ನುವಂಥದ್ದು ತುಂಬ ದುಃಖಕರ ವಿಷಯ. ಹಿರಿಯರಿಗೆ ಗೊತ್ತುಂಟು, ನಾನು ಈ ಮಕ್ಕಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಬಂದಿದ್ದೇವೆ, ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಎಷ್ಟು ಕಷ್ಟ ಬಂದಿದ್ದೇವೆ. ಅದು ಎಲ್ಲಾದ ಮೇಲೆ ಉದ್ಯೋಗಕ್ಕೆ ಹೋಗುವಲ್ಲಿವರೆಗೂ ಕೂಡ ಎಲ್ಲವೂ ಕೂಡ ಮನೆಯ ಹಿರಿಯರಿಗೆ ಗೊತ್ತಿದ್ದರೂ ಕೂಡ ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂತಲೂ ಅವರು ಅಲ್ಲಿ ಆಸಕ್ತರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಯುವ ಜನತೆಯ ಹಾಗೆ. ಯಾಕೆಂತ ಹೇಳಿದ್ರೆ ಹಿರಿಯರು ಮಾಡಿಕೊಟ್ಟಂಥ ಅಡಿಪಾಯ ಏನು ಉಂಟಾ ಅದು ಯಾವ ಮೂಲದಿಂದ ಬಂದಿದೆ, ಯಾವ ರೀತಿಯಲ್ಲಿ ಬಂದಿದೆ ಅನ್ನುವಂಥದ್ದನ್ನು ಮರೆತು ಬಿಡುವಂಥ ಒಂದು ಕಾಲಘಟ್ಟ ಇದು. ಆದರೆ ನಮ್ಮ ಕರ್ತವ್ಯವನ್ನು ಖಂಡಿತವಾಗಿ ನಾವು ಮಾಡಿಕೊಂಡು ಬರಲೇಬೇಕು. ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿ ಅನ್ನುವಂಥದ್ದು ತಿಳುವಳಿಕೆ ಈ ಯೋಜನೆಯಿಂದ ಬಂದಿದೆ. ಇವತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಈಗ ನಿಮ್ಮ ಪದಗ್ರಹಣದೊಂದಿಗೆ ಸತ್ಯನಾರಾಯಣ ದೇವರ ವ್ರತಾಚರಣೆ ಇಲ್ಲಿ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಇಲ್ಲಿ? ಇವತ್ತು ಬರೀ ಈಗ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ನಾವು ಬೆಳೀತಿದ್ದೇವೋ ಅನ್ನೋ ಒಂದು ಹೆದರಿಕೆ ನಮಗೆ ಈಗ. ಇವತ್ತು ನಮ್ಮ ಈ ತುಳುನಾಡಿನ ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಈ ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಾವು ಮುಕ್ತರಾಗಿರಬೇಕು ಇಲ್ಲಿ ಅನ್ನುವಂಥದ್ದೇ ಇಲ್ಲಿ ಮುಖ್ಯ. ಇವತ್ತು ಭಜನೆ ಕಮ್ಮಟಗಳಿರ್ಬೋದು, ಧಾರ್ಮಿಕ ಕ್ಷೇತ್ರಗಳ ಸ್ವಚ್ಛತೆಗಳಿರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರ ಇಡೀ ಧಾರ್ಮಿಕ ಕ್ಷೇತ್ರದಲ್ಲಿಗೆ ನೀಡಿದಷ್ಟು ಅನುದಾನ ಶ್ರೀ ಕ್ಷೇತ್ರದಿಂದ ಬೇರೆ ಯಾವ ಕ್ಷೇತ್ರಕ್ಕೂ ನೀಡಲಿಲ್ಲ. ಅಂಥ ಅನುದಾನವನ್ನು ಶ್ರೀ ಕ್ಷೇತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ನೀಡುತ್ತಿರುವಂಥದ್ದೆಲ್ಲವನ್ನು ನಾವು ಕಾಣುತ್ತಿದ್ದೇವೆ. ಮುಂದಿನ ದಿನದಲ್ಲಿ ಯೋಜನೆ ಅನ್ನುವಂಥದ್ದು ನಮ್ಮದು. ಇವತ್ತು ನಾನು ಹೇಳಿದಾಗೆ ಇವತ್ತು ನಾವು ಪ್ರಾರಂಭದ ದಿನದಲ್ಲಿ ಇದರಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಾವು ಯೋಜನೆಯ ಆಗಬೇಕಂತ ಏನಿಲ್ಲ, ಆದರೆ ನಮ್ಮಂಥವರು ಯೋಜನೆ ಅನ್ನುವಂಥದ್ದು ನಮ್ಮದು. ಇವತ್ತು ನಿರ್ದೇಶಕರು ಹೇಳಿದಾಗೆ ಇವತ್ತು ಯೋಜನಾಧಿಕಾರಿ ಇವರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಅಥವಾ ಸೇವಾನಿರತರು, ಸೇವಾ ಪ್ರತಿನಿಧಿಗಳು, ಮೇಲ್ವಿಚಾರಕರ ಇವತ್ತು 2 ವರ್ಷ 4 ವರ್ಷ 5 ವರ್ಷ ಇಲ್ಲಿ ಇರ್ತಾರೆ. ಅದು ನಾವು ಇದೇ ಭಾಗದಲ್ಲಿ ವಾಸಿಸ್ತೇವೆ, ನಾವು ಇಲ್ಲಿಯವರೇ. ಯಾರು ಹೋದರೂ ಯಾರು ಬಂದರೂ ಯೋಜನೆ ನಮ್ಮದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಈತ ಯಾವತ್ತೇ ಇದ್ದರೂ ಕೂಡ ಅದು ನಮ್ಮದೇ ಅನ್ನುವಂಥ ಆ ಒಂದು ಭಾವನೆಯಲ್ಲಿ ನಾವೆಲ್ಲ ಬದುಕಬೇಕಾಗ್ತದೆ, ನಾವು ಬಾಳಬೇಕಾಗ್ತದೆ. ದೇವರ ಅನುಗ್ರಹ, ಮಂಜುನಾಥ ಸ್ವಾಮಿ ಅನುಗ್ರಹ ನಮಗೆ ಇರ್ತದೆ ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಾ ಇಲ್ಲಿ ಒಂದು ಯೋಜನೆಯ ಈಗಾಗಲೇ ಎಲ್ಲ ಪಾಲ್ದಾರ ಬಂಧುಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದೀರಿ. ಇನ್ನು ಮುಂದಕ್ಕೂ ಕೂಡ ಈ ಪ್ರಯೋಜನ ಅವರಿಗೆ ಸಮರ್ಪಕವಾಗಿ ಉಪಯೋಗ ಆಗಿಕೊಂಡು ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ಯೋಜನೆಯಲ್ಲಿ ಸಮರ್ಪಕ ಹಾಗೂ ನಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಆಶಯದಿಂದ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಇದೀಗ ಮಂಜೂರಾತಿ ಪತ್ರದ ವಿತರಣೆ. ಆತ್ಮೀಯರೇ, ಕೆಲವಿಷ್ಟು ಕಾರ್ಯಕ್ರಮಗಳು ನಿಮಗೆ ಪರಿಚಯಗಳು ಇರುವುದಿಲ್ಲ. ಬಹುಶಃ
ಈ ಕಾರ್ಯಕ್ರಮದ ಮೂಲಕ ಕೆಲವೊಂದು ಕಾರ್ಯಕ್ರಮದ ಮಂಜೂರಾತಿ ಪತ್ರಗಳನ್ನು ಕೊಟ್ಟಾಗ ಅದು ತಮಗೂ ನಮ್ಮ ಗಮನಕ್ಕೆ ಬರುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ವಿಶೇಷವಾಗಿ ನಿರ್ದೇಶಕರು ಮತ್ತು ಅಧ್ಯಕ್ಷರು ಮಾತಾಡುವಾಗ ಹೇಳಿದರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ನೀವೆಲ್ಲ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ತೀರಿ, ಪಡ್ಕೊಳ್ಳೋದು ಅದನ್ನು ಅಭಿವೃದ್ಧಿ ಮಾಡೋದು ವಿಚಾರ ಅಲ್ಲ. ಆ ಪಡ್ಕೊಂಡಂಥ ಕುಟುಂಬಗಳಿಗೆ ಆಕಸ್ಮಿಕ ಅವಘಡಗಳು ಬಂದಾಗ, ಕಾಯಿಲೆಗಳು ಬಂದಾಗ, ಸಾವು ಸಂಭವಿಸಿದಾಗ ಆ ಸಾಲಕ್ಕೆ ಭದ್ರತೆಗಳು ಬೇಕು. ಅನೇಕ ಕುಟುಂಬಗಳಲ್ಲಿ ಸಾಲಗಳನ್ನು ಕಟ್ಕೊಂಡು ಬಂದಾಗ ಅದರಲ್ಲಿ ಸಾಕ್ಷಿ ಹಾಕಿದವರು ಮತ್ತು ಸಾಲಗಾರರಿಗೆ ಜೀವಕ್ಕೆ ಅಪಾಯ ಆಗಿ ಜೀವ ಕಳ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಈ ಸಂದರ್ಭಕ್ಕೆ ನಮ್ಮ ಪೂಜ್ಯರ ಈ ಪ್ರಗತಿನಿಧಿ ಕಾರ್ಯಕ್ರಮಕ್ಕೆ, ಬ್ಯಾಂಕ್ ಸೌಲಭ್ಯಕ್ಕೆ ವಿಮೆ ಅನ್ನುವಂಥ ಒಂದು ರಕ್ಷಣೆ ಇದೆ. ಈ ವಿಮೆ ರಕ್ಷಣೆಯಲ್ಲಿ ಅವರು ತದನಂತರ ಕಟ್ಟಬೇಕಾದ ₹1 ಹಣವನ್ನು ಸಂಘಕ್ಕೆ ಕಟ್ಟಲಿಕ್ಕಿಲ್ಲ. ಅದು ವಿಮೆಯ ಮೂಲಕ ಮಂಜೂರಾಗಿ ಅವರಿಗೆ ಕ್ಲೈಮ್ ಆಗುತ್ತೆ. ಇಂಥ ಒಂದು ಮಂಜೂರಾತಿ ಪತ್ರವನ್ನು ಇಲ್ಲಿ ಕೊಡಲಿಕ್ಕೆ ನಾನು ಮುಖ್ಯವಾಗಿ ಇಲ್ಲಿ ವಿನೋದಿನಿ ಅನ್ನುವಂಥ ಒಬ್ಬರು ಸದಸ್ಯರು ಮಹಾಲಕ್ಷ್ಮಿ ಸಂಘದವರು, ಅವರ ಸಾಲಕ್ಕೆ ಅವರ ಗಂಡ ನಾಮಿನಿಯಾಗಿ ಇರಬೇಕು, ಶಿವಪ್ಪ ಅನ್ನೋರು ನಾಮಿನಿಯಾಗಿದ್ದರು. ನಾಮಿನಿಯಾಗಿ ದುಡಿತಿದ್ದಂಥ ವ್ಯಕ್ತಿ ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕಿಂದ ಮರಣ ಆದರು. ಇವರು ₹1,44,000 ಮೊತ್ತವನ್ನು ಸಂಘಕ್ಕೆ ಕಟ್ಟಬೇಕಿತ್ತು. ಇವರಿಗೆ ಧೈರ್ಯ ಕೊಟ್ಟಿದೆ ವಿಮಾ ಕಂಪನಿ. ₹1,40,000 ಕೂಡ ಇವರಿಗೆ ಮಂಜೂರಾಗಿ ಆ ಮಂಜೂರಾತಿ ಪತ್ರವನ್ನು ಜಿಲ್ಲಾ ಅಧ್ಯಕ್ಷರು ಅವರಿಗೆ ವಿತರಣೆ ಮಾಡಬೇಕು ಅಂತ ವಿನಂತಿಸ್ತೇವೆ. ಇದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಇರುವಂಥ ಸಾಲಕ್ಕೆ ರಕ್ಷಣೆ. ಇದು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾ ಈ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡ್ತೇನೆ. ನಮ್ಮ ಅನೇಕ ಸದಸ್ಯರುಗಳಿದ್ದೀರಾ, ಸ್ವಸಹಾಯ ಸಂಘಗಳಲ್ಲಿ ಸಾಲ ಸೌಲಭ್ಯಗಳನ್ನು ಅದು ಬ್ಯಾಂಕುಗಳಿಂದ ಮಾಡುವಂಥದ್ದು. ಮಾಡುವಾಗ ವಿಮೆಗಳನ್ನು ಮಾಡುವಾಗ ನಮ್ಮ ಕಾರ್ಯಕರ್ತರು ಮಾಡುವಾಗ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದೊಂದು ಛತ್ರಿ ಇದ್ದಾಗೆ, ಮಳೆ ಬಂದಾಗ ರಕ್ಷಣೆ ಕೊಡುತ್ತೆ ಅನ್ನೋದಕ್ಕೆ ಇಂಥ PRK ಜೀವ ವಿಮೆಗಳು ರಕ್ಷಣೆ ಮಾಡ್ತವೆ. ನಮ್ಮ ಪ್ರತಿಯೊಂದು ಸಾಲಗಳಿಗೂ ನಾಮಿನಿಗೆ ಮತ್ತು ಸಾಕ್ಷಿದಾರರಿಗೆ ವಿಮೆ ಇದೆ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ವೇದಿಕೆಯಲ್ಲಿ ಹೇಳ್ತೇನೆ. ಅದರೊಟ್ಟಿಗೆ ನಮ್ಮ ಸಂಪೂರ್ಣ ಸುರಕ್ಷಾ ಎಲ್ಲ ಕಾರ್ಯಕ್ರಮಗಳು ಮಾನವೀಯ ಸ್ಪರ್ಶ ನೀಡುವಂಥ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ್ದು. ನಮ್ಮ ಸಂಘದ ಸದಸ್ಯರಿಗೆ ಅನಾರೋಗ್ಯ ಸಂಭವಿಸಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಾಗ ಸಂಪೂರ್ಣ ಸುರಕ್ಷಾ ರಕ್ಷಣೆಗೆ ಬರುತ್ತೆ. ಈಗ ಇತ್ತೀಚೆಗೆ ನಮ್ಮ ನಂದಾದೀಪ ಸಂಘದ ಬಪ್ಪಳಿಗೆಯ ಚಂದ್ರಾವತಿ ಇವರ ಮಗ ಭರತ್ ಕುಮಾರ್ ಅವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಮಂಗಳೂರಿನಲ್ಲಿ ಕಾಯಿಲೆಗೆ ಅವರು ಅಡ್ಮಿಟ್ ಆಗಿದ್ದರು. ಸುಮಾರು 56,000 ಮೊತ್ತವು ನಮ್ಮ ಸಂಪೂರ್ಣ ಸುರಕ್ಷದಿಂದ ಅವರಿಗೆ ಮಂಜೂರಾಗಿದೆ. ಇದು ಸುರಕ್ಷಾ ಮಾಡಿದಂಥ ಕುಟುಂಬಗಳಿಗೆ ನಮ್ಮ ರಕ್ಷಣೆ. ಬಹುಶಃ ಇದನ್ನು ಸಾಂಕೇತಿಕವಾಗಿ ಈ ಮಂಜೂರಾತಿ ಪತ್ರವನ್ನು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರಾಗಿರುವಂಥ ಶುಭಾಶ್ರಯ ಅವರಲ್ಲಿ ವಿತರಣೆ ಮಾಡಬೇಕಂತ ವಿನಂತಿ ಮಾಡಿದ್ದೇನೆ. ಧನ್ಯವಾದಗಳು. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ನೋಂದಾವಣೆ ಈಗ ಚಾಲ್ತಿಯಲ್ಲಿದೆ ಈ ವರ್ಷದ್ದು. ಎಲ್ಲರೂ ಇದರ ಬಗ್ಗೆ ಜಾಗೃತಿಯಾಗಿ ನಿಮ್ಮ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿ ನಿಮ್ಮ ಕುಟುಂಬದ ಸದಸ್ಯರನ್ನು ಈ ಸುರಕ್ಷದೊಳಗೆ ನೋಂದಾವಣೆ ಮಾಡಿ ಅನ್ನುವಂಥ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಹರಿಣಾಕ್ಷಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ವಕೀಲರು, ಪುತ್ತೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಪುತ್ತೂರಿನ ಅಧಿನಾಯಕನಾಗಿರತಕ್ಕಂಥ ಮಹಾಲಿಂಗೇಶ್ವರನಿಗೆ ಶಿರಬಾಗಿ ನಮಿಸುತ್ತಾ, ಪೂಜ್ಯ ಕಾವಂದರ ಅನುಗ್ರಹವನ್ನು ಬೇಡುತ್ತಾ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಪುಣ್ಯ ಪರ್ವ ಕಾಲದಲ್ಲಿ
ನಾವೆಲ್ಲರೂ ಸೇರಿಕೊಂಡಿದ್ದೇವೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗಿಂದ ನಡೆದಂತಹ ಒಂದು ದೈವಿಕ ಈ ಕಾರ್ಯಕ್ರಮ ಜಗತ್ತಿನ ಒಳಿತಿಗೋಸ್ಕರವಾಗಿ, ಯಾಕಂದರೆ ಬದಲಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕಿದ್ದರೆ ಪರಮಾತ್ಮನ ಅನುಗ್ರಹ ಬಹಳ ಅಗತ್ಯ ಎನ್ನುವಂಥದ್ದು ನಾವೆಲ್ಲರೂ ತಿಳಿಯಲೇಬೇಕಾದ್ದು. ಮಾನವ ಜನ್ಮ ಪ್ರಾಪ್ತಿಯಾಗಬೇಕಿದ್ರೆ ಅದು ಸತ್ಕರ್ಮಗಳ ಮೂಲಕವಾಗಿ ಈ ಇಹಲೋಕದಲ್ಲಿ ನಾವು ಮಾನವರಾಗಿ ಹುಟ್ಟಿದ್ದೇವೆ. ಯಾಕಂದರೆ ಬಹಳಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ಮನಸ್ಸಿದೆ, ಆದರೆ ಮಾತನಾಡುವಂಥ ಸಮಯವೂ ಅಲ್ಲ. ನಮ್ಮ ಬಾಬಣ್ಣನವರು ಮಾತನಾಡುವಾಗ ಪ್ರತಿಯೊಂದು ವಿಚಾರವನ್ನು ನಾವು ಅವಲೋಕನ ಮಾಡಿದಾಗ ಎಲ್ಲವನ್ನು ವಾಸ್ತವಾಂಶ ಏನುಂಟು ಎನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೆ ತಿಳಿಯುವ ರೀತಿಯಲ್ಲಿ ಅವರದನ್ನು ತಿಳಿಸಿದ್ದಾರೆ. ಮುಂದುವರಿದ ಭಾಗವಾಗಿ ಪದ್ಮಣ್ಣನವರು ನಾವೇನು ಮಾಡಿದ್ದೇವೆ ಎನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಈಗ ಒಬ್ಬ ನಿಮ್ಮೆಲ್ಲರ ಮಹಿಳಾ ಪ್ರತಿನಿಧಿಯಾಗಿ ಬಹುಶಃ ವೇದಿಕೆಯಲ್ಲಿ ನನ್ನನ್ನು ಕೂತ್ಕೊಳಿಸಿದ್ದಾರೆ ಅಂತ ಕಾಣ್ತಾ ಉಂಟು. ನಾವು ಸ್ವಲ್ಪ ಮಹಿಳೆಯರ ಬಗ್ಗೆ ಮಾತನಾಡಿದರೆ ಒಳ್ಳೆಯದಾ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿರುವಂಥದ್ದು. ಯಾಕಂದರೆ ಆಗಲೇ ನಾನು ಹೇಳಿದಾಗೆ ಕಾಲ ಬದಲಾಗ್ತಾ ಇದೆ. ನಮಗೊಂದು 2005-6ರಲ್ಲಿ ಡೊಮೆಸ್ಟಿಕ್ ಫ್ರಮ್ ವೈಲೆನ್ಸ್ ಆ್ಯಕ್ಟ್ ಪ್ರೊಟೆಕ್ಷನ್, ಮಹಿಳೆಯರನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ಒಂದು ಕಾನೂನು ಬಂದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಗಂಡನನ್ನು ಕೂಡ ಹೆಸರಿಡಿದು ಕರೆಯುವಂಥ ಒಂದು ಅವಕಾಶಗಳು ಇಲ್ಲ. ಹೆಂಡತಿಗೆ ಅಷ್ಟು ಗೌರವವನ್ನು ಕೊಡಬೇಕು ಹೇಳುವಂಥದ್ದು ಕಾನೂನಲ್ಲಿ ಬಂತು. ಮೊನ್ನೆ ನೀವು ಪೇಪರಲ್ಲಿ ಓದಿರ್ಬೋದು, ಆಕೆಯ ಬೆನ್ನು ಮೂಳೆ ಮುರಿಯುವ ತನಕ ಹೊಡಿಬಹುದು. ಬಹುಶಃ ಎಲ್ಲರೂ ಓದಿದ್ದೀರಾ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗಿದ್ರೆ ಬದಲಾವಣೆ ಜಗದ ನಿಯಮ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಕಾಯ್ದೆ ಕಾನೂನುಗಳು ಎಷ್ಟರ ಮಟ್ಟಿಗೆ ಬದಲಾಗ್ತಾ ಇದೆ ಅಂತ ಹೇಳಿದರೆ, ಯಾಕೆ ಬದಲಾಗ್ತಾ ಇದೆ? ನಾವು ಬದಲಾಗ್ತಾ ಇದೆ, ಮಾನವರಾಗಿ ನಾವು ಇಲ್ಲ. ಅದಕ್ಕಾಗಿ ವಿವೇಕಾನಂದರೊಂದು ಮಾತು ಹೇಳಿದ್ರಂತೆ, ನೀವು ಪ್ರಾಣಿಗಳಾಗಿ ಬದುಕಬೇಡಿ, ಮಾನವರಾಗಿ ಬದುಕಿ. ನಾವು ಶ್ರೀರಾಮನನ್ನು ಉದಾಹರಣೆಯಾಗಿ ತಗೊಳ್ತೇವೆ. ಆದರ್ಶ ಪುರುಷ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಪ್ರತಿಯೊಬ್ಬರಿಗೂ ರಾಮನಂತ ಗಂಡ ಇರಬೇಕು ಅಂತ ಹೇಳುವಾಗ ಕೆಲವರು ಮಹಿಳೆಯರು ಹೇಳ್ತಾರಂತೆ, ಅಂಚಿನ ಒಂಜಿ ರಾಮಲೆಕನ್ನ ಕಂಡನೀತುದು ದಾದ ಪ್ರಯೋಜನ. ಯಾಕಂದರೆ ಸೀತಾದೇವಿ ಒಂದು ದಿವಸ ಸುಖದ ಅನ್ನವನ್ನು ಉಣ್ಣುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದರು. ಈಗಿನ ಕಾಲದಲ್ಲಿ ಸೀತಾದೇವಿಯನ್ನು ನಾವು ಪೂಜಿಸ್ತೇವೆ, ಆರಾಧಿಸ್ತೇವೆ. ಇನ್ನೊಬ್ಬರಿಗೆ ಹೋಲಿಕೆ ಮಾಡುವಷ್ಟರ ಮಟ್ಟಿಗೆ ಸೀತಾದೇವಿ ಇದ್ದಾಳೆ ಅಂತ ಹೇಳಿದರೆ ಆಕೆಯ ಮನಸ್ಸಿನಲ್ಲಿ ಇರತಕ್ಕಂಥ ಒಬ್ಬ ಗಂಡನ ಮೇಲೆ ಆ ಪೂಜನೀಯ ಭಾವನೆ. ಹಾಗಿದ್ದರೆ ಗಂಡನಿಗೆ ನಾವು ಯಾವ ರೀತಿಯ ಮರ್ಯಾದೆಯನ್ನು ಕೊಡ್ತೇವೆ, ಇದನ್ನು ನೋಡಿಯೇ ಕಾನೂನು ಬಹುಶಃ ಬದಲಾಗಿರಬೇಕು. ಹೆಂಡತಿಗೆ ಮರ್ಯಾದೆ ಕೊಡದ ಹೆಣ್ಣು ಇದ್ದಾಳೆ ಅಂತ ಹೇಳಿದರೆ ಗಂಡನನ್ನು ಯಾವ ರೀತಿ ಮರ್ಯಾದೆ ಕೊಡೋದಕ್ಕೆ ಸಾಧ್ಯ? ಅದಕ್ಕಾಗಿ ಬೆನ್ನು ಮುರಿಯುವ ತನಕ ಹೊಡೆಯಿರಿ. ಇಲ್ಲಿ ಯಾರು ಕಷ್ಟ ಅನುಭವಿಸುವಂಥದ್ದು ಹೇಳಿ? ಒಳ್ಳೆಯ ಮಹಿಳೆಯರಿಗೆ ಕಾಲ ಇಲ್ಲ. ನಾವು ಆಲೋಚಿಸಬೇಕಾದ್ದೇನು? ನಿಜವಾಗಿ ಒಬ್ಬ ಅಪ್ಪಟ ಸ್ತ್ರೀ ಆ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಬದುಕುತ್ತಿರುವಂತಹ ಮಹಿಳೆಗೆ ಬದುಕುವುದಕ್ಕೆ ಕಾಲ ಇಲ್ಲ. ಒಳ್ಳೆಯ ಮಹಿಳೆಗೆ ಒಡೆಯುವಂಥ ಒಬ್ಬ ಗಂಡ ಸಿಕ್ಕಿದ್ರೆ ಏನು ಮಾಡ್ಬೋದು? ಅದೆಷ್ಟು ಒಬ್ಬ ಒಳ್ಳೆಯ ಹುಡುಗನನ್ನು ದುಡ್ಡಿಗೋಸ್ಕರವಾಗಿ, ತನ್ನ ಐಷಾರಾಮದ ಜೀವನಕ್ಕೋಸ್ಕರವಾಗಿ ಪೀಡಿಸುತ್ತಿರುವಂತಹ ಮಹಿಳೆಯರು. ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು, ಪೂಜ್ಯ ಕಾವಂದರು ಯೋಜನೆಯ ಮೂಲಕವಾಗಿ ಅದೆಷ್ಟು ಕಾರ್ಯಕ್ರಮಗಳನ್ನು ವರದಿಯ ಮೂಲಕವಾಗಿ ತೊಡಗಿ ನಮ್ಮ ಬಾಬಣ್ಣನವರಿರ್ಬೋದು ಅಥವಾ ಪದ್ಮಣ್ಣನವರಿರ್ಬೋದು ಹೇಳಿರುವ ಎಲ್ಲ ಮಾತುಗಳಲ್ಲಿ ಈಗ ನಮ್ಮ ಶಶಿಧರ್ ಸರ್ ಅವರು ಕೊಡುವಂಥ ಆ ಒಂದು ಮಾನವೀಯತೆಯ ನೆಲೆಗಟ್ಟು. ಒಬ್ಬ ಮಹಿಳೆ ವೇದಿಕೆಗೆ ಬಂದು ತನ್ನ ಗಂಡನನ್ನು ಕಳಕೊಂಡಂಥ ಸಂದರ್ಭದಲ್ಲಿ ಅವರ ಕಷ್ಟವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಸ್ಪಂದಿಸುವಂತಹ ಮನಸ್ಸು ಪೂಜ್ಯ ಕಾವಂದರು ಆಯೋಜನೆಗೊಳಿಸಿದಂತಹ ಈ ವಿಕಾಸನ ಈ ಯೋಜನೆಯಲ್ಲಿ ಉಂಟು ಅಂತೇಳಿದರೆ ನಾವು ಮಾನವರಾಗಿ ಬದುಕುವುದು ಯಾವ ರೀತಿ ಎಂಬುದನ್ನು ತೋರಿಸಿಕೊಟ್ಟವರು ಪೂಜ್ಯ ಕಾವಂದರು ಅಂತ ನಾವು ಹೇಳ್ಬೋದು.
ಯಾಕಂದರೆ ಬೆಳ್ತಂಗಡಿ ತಾಲೂಕಿನ ಒಬ್ಬ ಪ್ರತಿನಿಧಿ ನಾನು ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದರೆ ನಮ್ಮ ವಿದ್ಯಾಭ್ಯಾಸ ಜೀವನದಿಂದ ಮುಂದೆ ನಮಗೆ ಬುದ್ಧಿ ಬರುವಲ್ಲಿಯವರೆಗೆ ಪೂಜ್ಯ ಕಾವಂದರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಬಹಳಷ್ಟು ಹತ್ತಿರದಿಂದ ನಾವು ನೋಡಿಕೊಂಡು ಬಂದವರು. ಆಗ ಬಾಬಣ್ಣನವರು ಹೇಳಿದ ರೀತಿಯಲ್ಲಿ ಮನುಷ್ಯ ಏನು ಬೇಕಿದ್ದರೂ ಮಾತನಾಡ್ತಾರೆ. ಎಲುಬಿಲ್ಲದ ನಾಲಿಗೆಯಲ್ಲಿ ಮಾತನಾಡುವಂತಹ ಮಾತು ಖಂಡಿತವಾಗಿಯೂ ಅದು ಎಲ್ಲರಿಗೂ ಉತ್ತರವಾಗಬಾರದು. ನಾವು ಏನು ಅನ್ನಿಸಿಕೊಂಡಿದ್ದೇವೆ, ನಾವು ಯಾವ ರೀತಿಯಲ್ಲಿ ಬದುಕಬೇಕು, ಅದಕ್ಕಾಗಿ ನಾವು ಹೇಳಬೇಕಾದ್ದು ನಮ್ಮಲ್ಲೊಂದು ದೃಢವಾದಂತಹ ಸಂಕಲ್ಪ ಇರಬೇಕು. ಆ ಸಂಕಲ್ಪ ದೃಢವಾಗಿದ್ದಲ್ಲಿ ಮನೋಸಂಕಲ್ಪ ಈಡೇರುವುದಕ್ಕೆ ಸಾಧ್ಯ. ಕೆಲವರು ತಿಳಿದವರು ಹೇಳ್ತಾರೆ, ಕಾಲಕ್ಕೆ ಅಧೀನರಾದವರು ನಾವು, ಕಾಲಕ್ಕೆ ಅತೀತನಾದವನು ಭಗವಂತ. ಆ ಭಗವಂತನ ನೇರ ಸಂಪರ್ಕವನ್ನು ನಾವು ಪಡಿಬೇಕಿದ್ರೆ ನಾವು ಮಾಡಬೇಕಾದ್ದು ಭಗವತ್ ಸಂಕಲ್ಪ. ಒಂದು ಸತ್ಯನಾರಾಯಣ ಪೂಜೆ ಅಂತ ಹೇಳಿದರೆ ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು ದೇವರ ಮೇಲೆ ಅನನ್ಯವಾದಂಥ ಭಕ್ತಿಯನ್ನು ನಾವು ಇರಿಸಿಕೊಂಡೆವು ಅಂತ ಹೇಳಿದರೆ ನಾವು ಮಾಡುವಂತಹ ಪುಣ್ಯ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಕ್ಕೆ ಆ ಒಂದು ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಪ್ರತಿಯೊಬ್ಬರ ಬಗ್ಗೆ ನಮಗೊಂದು ಮಾನವೀಯತೆ ಅನ್ನುವಂಥದ್ದು. ಈಗ ನಾವು ಹೇಗೆ ಬದುಕ್ತಾ ಇದ್ದೇವೆ, ಬದುಕುವ ಪರಿಯನ್ನೊಮ್ಮೆ ಅವಲೋಕನ ಮಾಡಿದಾಗ ನಾನು, ನನ್ನದು, ನನ್ನಿಂದಾದುದು, ಇದಕ್ಕಿಂತ ಹೆಚ್ಚಿನದ್ದು ಏನುಂಟು, ಎಲ್ಲವೂ ನಾನು ಹೇಳುವಂತಹ ಒಂದು ಭಾವ. ಒಂದು ಸಂದರ್ಭದಲ್ಲಿ ದ್ರೌಪದಿಗೋಸ್ಕರವಾಗಿ ಒಂದು ಸೌಗಂಧಿಕ ಪುಷ್ಪವನ್ನು ತರುವುದಕ್ಕೋಸ್ಕರವಾಗಿ ಭೀಮ ಬಿರುಗಾಳಿಯಂತೆ ವೇಗದಿಂದ ಹೋಗ್ತಾನಂತೆ. ಮಾರ್ಗ ಮಧ್ಯದಲ್ಲಿ ಮಲಗಿರುವಂಥ ಹನುಮಂತನಿಗಾಗ್ತದೆ, ಇಲ್ಲಿ ರಾಮಬಲ ಕಾಣಿಸುತ್ತಾ ಇಲ್ಲ, ಹಾಗಿದ್ರೆ ಸಾತ್ವಿಕವಾದಂತಹ ಬಲ ಮನುಷ್ಯನಲ್ಲಿ ಇಲ್ಲ ಎನ್ನುವಂಥದ್ದು. ಇವನಲ್ಲಿ ಸಾತ್ವಿಕವಾದ ಬಲವನ್ನು ನಾನು ತುಂಬಬೇಕು. ಯಾಕಂದರೆ ಕೆಟ್ಟ ದಾರಿಯಲ್ಲಿ ನಡೆಯುತ್ತಿರುವವರನ್ನು ಅಲ್ಲಿ ನಾವು ಹಿಡಿದು ಅವರನ್ನು ತಪ್ಪು ಎಂದು ತೋರಿಸುವುದಕ್ಕೆ ನಾನಾಗಬೇಕು ರಾಮನ ಬಂಟ ಹನುಮಂತ. ದಾರಿಯ ಮಧ್ಯದಲ್ಲಿ ಒಬ್ಬ ರೋಗಿಷ್ಠನ ಮಂಗದ ರೂಪದಲ್ಲಿ ಅಲ್ಲಿ ಬಿದ್ದುಕೊಳ್ತಾನೆ. ಅಷ್ಟೊತ್ತಿಗೆ ಇವನು ಬಂದು ಹೇಳ್ತಾನೆ, ನನಗೆ ಒಂದು ದೊಡ್ಡ ಕಾರ್ಯ ಆಗುವುದಕ್ಕಿದೆ, ಮೋಹದ ಮಡದಿಯ ಮನಸ್ಸಿನ ಇಚ್ಛೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಪುಷ್ಪವನ್ನು ತರುವುದಕ್ಕೋಸ್ಕರವಾಗಿ ನಾನು ಹೊರಟು ಬಂದವನು. ದಾರಿ ಮಧ್ಯದಲ್ಲಿ ಬಿದ್ದ ನೀನು ಯಾರು? ಅವನು ಹೇಳ್ತಾರೆ, ನಾನು ಯಾರು ಹೇಳುವುದಕ್ಕಿಂತ ನಿನಗೆ ದಾರಿಯನ್ನು ನಾನು ಬಿಡಬೇಕಿದ್ರೆ ಏಳುವುದಕ್ಕೆ ನನ್ನಿಂದ ಸಾಧ್ಯ ಆಗಬೇಕಲ್ಲ. ಈ ಬಾಲವೇ ಭಾರವಾಗಿ ಹೋಗಿದೆ ಅಂತ ಹೇಳಿದರೆ ನಾನು ಹೇಳುವುದು ಯಾವ ರೀತಿಯಲ್ಲಿ? ನೀನೇ ನನ್ನ ಬಾಲವನ್ನು ಸ್ವಲ್ಪ ಎತ್ತಿ ಆ ಕಡೆಗೆ ಇಡು. ಆ ಹೊತ್ತಿಗೆ ಭೀಮ ಹೇಳಿದ್ದೇನು ಗೊತ್ತಾ? ನಿಕೃಷ್ಟನಾಗಿರುವಂತಹ ನಿನ್ನ ಬಾಲವನ್ನು ನಾನು ಮುಟ್ಟುವುದೇ? ಯಾಕಂದರೆ ನಾನು ಎನ್ನುವಂತಹ ಗರ್ವ ಆತನಲ್ಲಿ ತುಂಬಿ ತುಳುಕುತ್ತಿತ್ತು. ಆದರೂ ಆತ ಹೇಳಿದ್ದ, ಏನೇ ಇರಲಿ ನನ್ನಿಂದ ಆಗದ ಕಾರಣಕ್ಕಾಗಿ ಬಾಲವನ್ನು ಸ್ವಲ್ಪ ನೀನು ಎತ್ತು. ಭೀಮನಿಗೆ ಕೆಲಸ ಸಾಗಬೇಕಲ್ಲ. ಈ ಬಾಲವನ್ನು ಎತ್ತುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಾಲ ಬಿಡಿ ಒಂದು ರೋಮವನ್ನು ಎತ್ತುವುದಕ್ಕೆ ಆಗಲಿಲ್ಲ ಭೀಮನಿಗೆ ಅಂತ ಹೇಳಿದರೆ, ಅಂತಹ ಕ್ಷತ್ರಿಯ ಕುಮಾರ ಶಕ್ತಿ ಪರಾಕ್ರಮಗಳನ್ನು ಒಳಗೊಂಡಂಥ ಆ ಪಾಂಡವರಲ್ಲೇ ಅಗ್ರಮಾನ್ಯನೆನಿಸಿದಂತಹ ಭೀಮ ಬಾಲ ಎತ್ತುವುದಕ್ಕೆ ಅಸಾಧ್ಯವಾಗಿ ಹೋಯಿತು ಹೇಳುವ ಸಂದರ್ಭದಲ್ಲಿ ಹನುಮಂತ ಹೇಳ್ತಾನಂತೆ, ನಾನು ಎನ್ನುವಂತಹ ಗರ್ವ ಯಾವತ್ತೂ ಸಲ್ಲದು. ನಾನು ನಂಬಿರುವಂಥ ಅಗಣಿತ ಮಹಿಮನಾದ ಅನುರೇಣು ತೃಣಕಾಸ್ತಗಳಲ್ಲಿ ಪರಿಪೂರ್ಣನಾದಂತಹ ಆ ಶ್ರೀರಾಮಚಂದ್ರನಿಂದ ಮಾತ್ರ ಸಾಧ್ಯ. ಒಬ್ಬ ಪ್ರಾಣಿಯಾಗಿದ್ದಂಥ ಹನುಮಂತನಲ್ಲಿ ಇರತಕ್ಕಂಥ ಆ ಒಂದು ಭಗವತ್ ಚಿಂತನೆ ನಮ್ಮಂಥ ಮನುಷ್ಯರಲ್ಲಿ ಮೂಡಿತು ಎಂದಾದರೆ ಖಂಡಿತವಾಗಿಯೂ ಪೂಜ್ಯ ಕಾವಂದರು ಆಯೋಜನೆ ಮಾಡಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಒಳ್ಳೆಯದಾದಂತಹ ಪೂರಕವಾದಂಥ ವಿಚಾರಧಾರೆಗಳು ಪ್ರತಿಯೊಬ್ಬರಿಗೂ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ. ನಾವು ಮಾನವರಾಗಿ ಹುಟ್ಟಿದ್ದು ನಾವು ಹುಟ್ಟಿದ್ದಕ್ಕೂ ಸಾರ್ಥಕ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಈಗ ಸಾಮರಸ್ಯದ ಒಡಕು ಕಾಣ್ತಾ ಇದೆ. ನನ್ನಲ್ಲಿ ಬಹುಶಃ 10 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ಸಮಯ ಹೋದ್ದು ನಮಗೆ ಮಾತನಾಡುವಾಗ ಗೊತ್ತಾಗೋದಿಲ್ಲ. ಏನಾದರೂ ಸಮಯ ಆದರೆ ನಮ್ಮನ್ನು ಕರೆದು ಬಿಡಿ. ಸಾಮರಸ್ಯದ ಬದುಕು ಏನಿದು? ಸಾಮರಸ್ಯದ ಬದುಕು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳುವಾಗ ಅಲ್ಲಿ ಕೂಡ ನಮ್ಮಲ್ಲಿ ಬರುವ ಭಾವಗಳು ಏನಂದರೆ, ನಾನು ಎನ್ನುವಂತಹ ಈಗೋ. ಗಂಡನಿಗೆ ಹೆಂಡತಿ ಮರ್ಯಾದೆ ಕೊಡುವುದಿಲ್ಲ,
ಹೆಂಡತಿಗಂತೂ ಗಂಡ ಮರ್ಯಾದೆ ಕೊಡುವ ಪ್ರಸಂಗವೇ ಇಲ್ಲ. ಇಬ್ಬರು ಹೆಂಡತಿ ಗಂಡಂದಿರ ಮಧ್ಯದಲ್ಲಿ ಇರುವಂಥ ಮಕ್ಕಳಿಗೆ ಏನು ದೈವಿ ಸಂಕಲ್ಪ ಉಂಟು ಹೇಳುವಂಥ ಸಮಯವೂ ನಮ್ಮಲ್ಲಿ ಇಲ್ಲ. ಏನು ಮಾಡೋದು? ಹಾಗಾಗಿ ಇಂತಹ ಒಂದು ಒಳ್ಳೆಯ ಆ ಭಗವತ್ ಸಂಕಲ್ಪವನ್ನು ನಾವೆಲ್ಲರೂ ಆಯೋಜನೆ ಮಾಡಿಕೊಂಡು ಒಂದು ಆಲೋಚನೆ ಮಾಡಿ, ನಮ್ಮ ಮನೆಯಲ್ಲಿ ನಾವು ಪಡೆಯದಂತಹ ಸುಖವನ್ನು ಕೆಲವೊಂದು ಸಂದರ್ಭದಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಂಡು ಪಡಿತೇವೆ ಅಂತ ಹೇಳಿದರೆ ಮಾನವನಾಗಿ ಬದುಕ್ತಾ ಇದ್ದಾನ ಹೇಳುವುದರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ. ಪಶುತ್ವದಿಂದ ಮಾನವತ್ವದೆಡೆಗೆ ನಾವು ಸಾಗಿದೆವು ಅಂತ ಹೇಳಿದರೆ ಶ್ರೀರಾಮನ ಆದರ್ಶತೆ ಏನು, ಸೀತಾ ಮಾತೆಯ ಆ ಬದ್ಧತೆ ಏನು, ಇದನ್ನು ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ರಾವಣ ಸೀತಾದೇವಿಯನ್ನು ಕದ್ದೊಯ್ದಂತಹ ಸಂದರ್ಭದಲ್ಲಿ ಲಂಕೆಯಲ್ಲಿ ಹೋರಾಟವೇ ನಡೆದು ಹೋಯಿತು. ರಾವಣನನ್ನು ಕೊಂದಂತಹ ಸೀತಾರಾಮ ಕೋದಂಡರಾಮನೆಂಬ ಖ್ಯಾತಿಯನ್ನು ಪಡೆದ. ಅಲ್ಲಿಂದ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಶ್ರೀರಾಮನ ತಮ್ಮನಾದಂತಹ ಲಕ್ಷ್ಮಣ ಹೇಳ್ತಾನಂತೆ, ಇಂತಹ ಸ್ವರ್ಣ ಲಂಕೆಯನ್ನು ಬಿಟ್ಟು ನಾವು ಹೋಗುವುದು ಎಷ್ಟು ಸರಿ ಅಣ್ಣ, ಹಾಗಾಗಿ ಇಲ್ಲಿಯೇ ಪಟ್ಟಾಭಿಷೇಕನಾಗಬಾರದೆ ನೀನು ಎನ್ನುವ ಮಾತು. ಆ ಹೊತ್ತಿಗೆ ಶ್ರೀರಾಮ ಹೇಳ್ತಾನಂತೆ, ತಮ್ಮ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಹಸಿ, ಸಾಕಿ ಸಲಹಿದ ತಾಯಿ ಜನ್ಮ ನೀಡಿದ ಈ ಪವಿತ್ರ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು. ಅಂತಹ ಸ್ವರ್ಗ ಭೂಮಿ ಅಯೋಧ್ಯೆ ನಮ್ಮನ್ನು ಕಾಯುತ್ತಾ ಇದೆ. ಹಾಗಿರುವಾಗ ಈ ಲಂಕೆ ನಮಗೆ ಸೂಕ್ತವೇ? ಶ್ರೀರಾಮನ ಮಾತು ಏನು ಹೇಳಿ, ಎಲ್ಲವೂ ನಮಗೇ ಬೇಕು. ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕೈಕೆಯ ಮಾತನ್ನು ಈಡೇರಿಸುವುದಕ್ಕೋಸ್ಕರವಾಗಿ, ಪಿತೃವಾಕ್ಯ ಪರಿಪಾಲನೆಗಾಗಿ, ಸತ್ಯಸಂಧತೆ ಏನು ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೆ ತಿಳಿಸುವುದಕ್ಕೋಸ್ಕರವಾಗಿ 14 ವರುಷಗಳ ಕಾಲ ವನವಾಸಕ್ಕೆ ಹೊರಟಂತಹ ಶ್ರೀರಾಮ ನಮಗೆ ಆದರ್ಶನಾಗಿ ಕಂಡು ಬರ್ತಾನೆ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೆ ಇಂತಹ ಸಂದರ್ಭದಲ್ಲಿ ಆತ್ಮೋನ್ನತಿಯ ಆ ಪೂರಕವಾದಂಥ ವಿಚಾರಧಾರೆಗಳು ನಮ್ಮಲ್ಲಿ ಒಳಗೊಂಡ್ರೆ ಮಾತ್ರ ಮಾನವರಾಗಿ ನಾವು ಬದುಕುವುದಕ್ಕೆ ಸಾಧ್ಯ ಉಂಟು. ಆತ್ಮ ಪರಮಾತ್ಮಗಳ ಮಧ್ಯ ಕಾಣುವಂತಹ ಆ ಆತ್ಮ ಪರಂ ಜ್ಯೋತಿ ಎನ್ನುವಂತಹ ತತ್ಸಂಕಲ್ಪವನ್ನು ನಾವು ಈಡೇರಿಸುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಮಾನವನಲ್ಲೂ ಒಳ್ಳೆಯತನವನ್ನು ಕಾಣುವಂಥದ್ದು. ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸಬೇಕು ಎನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಉಂಟಾಯಿತು ಅಂತ ಹೇಳಿದರೆ ಖಂಡಿತವಾಗಿಯೂ ಈ ಸಾಮಾಜಿಕ ಬದುಕಿನಲ್ಲಿ ಸಾಮಾಜಿಕ ಸಾಮರಸ್ಯದೊಂದಿಗೆ ನಾವು ಬದುಕುವುದಕ್ಕೆ ಸಾಧ್ಯ. ಆ ಕೌಟುಂಬಿಕ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗ್ತಾ ಹೋದರೆ ಕಾನೂನಿನ ಪರಿಧಿಯಲ್ಲಿ ಕೂಡ ನಾವು ಬದುಕಬೇಕಾಗ್ತದೆ. ಆದರೂ ಕಾನೂನು ಹೇಳುವಂಥದ್ದು ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಬೇಕು ಇಷ್ಟು ಮಾತ್ರ ಹೊರತಾಗಿ ವಿಶೇಷವಾದ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಮನೆಯಲ್ಲಿರುವವರ ಮೇಲೆ ಅಥವಾ ನಮ್ಮ ಆಸುಪಾಸಿನವರ ಮೇಲೆ ನಾವು ಅದನ್ನೊಂದೇನಾದರೂ ಪ್ರಯೋಗಿಸುವುದಕ್ಕೆ ಆರಂಭಿಸಿದೆವು ಅಂತ ಹೇಳಿದರೆ, ಯಾಕಂದರೆ ಈಗ ನಾವು ಕೋರ್ಟಲ್ಲಿ ನೋಡ್ತಾ ಇದ್ದೇವೆ, ಮದುವೆ ಆಗಿ ಕೆಲವೇ ದಿವಸಗಳಲ್ಲಿ ಆಕೆ ಡೈವರ್ಸ್ ಕೇಳುವಂಥದ್ದು, ಆತನಿಂದ ಹಣವನ್ನು ಕೇಳುವಂಥದ್ದು. ಹಾಗಿದ್ದರೆ ಸ್ವರ್ಗದಲ್ಲೇ ನಿರ್ಧಾರವಾಗಿರುವ ಮಧುರವಾದಂಥ ಆ ಮದುವೆ ಎನ್ನುವಂಥ ಸಂಬಂಧವೇ ಕಳಚಿಕೊಳ್ತಾ ಇದೆ ಎಂದಾದರೆ ಖಂಡಿತವಾಗಿಯೂ ನಾವೆಲ್ಲರೂ ಮಾನವರಾಗಿ ಬದುಕುವುದಕ್ಕೆ ತೊಡಗೋಣ. ನಮ್ಮೆಲ್ಲರಲ್ಲ ಆ ದೈವಿಕತೆ ಎನ್ನುವಂಥದ್ದು ಪ್ರಜ್ವಲಿಸಲಿ. ಆ ಭಗವಾನ್ ಭಾಸ್ಕರನು ಯಾವ ರೀತಿ ಜಗತ್ತಿಗೆ ಬೆಳಕನ್ನು ಕೊಟ್ಟಿದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ಕಾಣುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಮಾನವರಾಗಿ ಬದುಕುವಂಥ ಬೆಳಕನ್ನು ಚೆಲ್ಲುವಲ್ಲಿ ನಾವು ಕೂಡ ಕಿಂಚಿತ್ತು ಒಂದು ಹೂವಿನ ಮಾಲೆಯಲ್ಲಿ ಒಂದು ಹೂವಿನ ಎಸಳಾಗುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಇಲ್ಲಿ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟಂಥ ಸರ್ವರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಆದರಣೀಯರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟಗಳ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ತಾಲೂಕು, ಇವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇವರನ್ನು ಎಲ್ಲ ಸದಸ್ಯರು ಹಾಗೂ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ.
ನಮ್ಮಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮಿ ಕಾರ್ಯಕ್ರಮದ ಸೊಬಗನ್ನು ಹಿಮ್ಮಡಿಗೊಳಿಸಿದ ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ತಾಲೂಕು ಇವರನ್ನು ಶ್ರೀ ಶಶಿಧರ ಎಂ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರು ಶಾಲನ್ನು ಹಾಕಿ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಸಂಕೇತವೇ ದೀಪ. ಇದೀಗ ದೀಪ ಪ್ರಜ್ವಲನೆ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ತಾಲೂಕು ಇವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ವಿನಂತಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಶುಭ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ತಾಲೂಕು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ತಮ್ಮಲ್ಲಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟಗಳ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರೇ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಆಗಿರುವಂಥ ಬಾಬು ನಾಯ್ಕ ಅವರೇ, ಜನಜಾಗೃತಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಪದ್ಮನಾಭ ಶೆಟ್ಟಿ ಅವರೇ, ಖ್ಯಾತ ವಕೀಲರಾಗಿರುವಂಥ ಶ್ರೀಮತಿ ಹರಿನಾಕ್ಷಿ ಜಗದೀಶ್ ಶೆಟ್ಟಿ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಸುಭಾಷ್ ರೈಗಳೇ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಅಂತ ಶಶಿಧರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಭಾರಿ ಒಳ್ಳೆಯ ದಿವಸ. ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಆಗದಷ್ಟು ಕಾರ್ಯಕ್ರಮಗಳು ಇವತ್ತಿದೆ. ಈಗ 8 ಕಾರ್ಯಕ್ರಮವನ್ನು ಮುಗಿಸಿ ಬಂದಿದ್ದೇನೆ. ಈಗ ಧರ್ಮಸ್ಥಳ ಯೋಜನೆಯವರು ಫೋನ್ ಮಾಡಿದರು, ಹೊರ ಬರ್ತದೆ ಪೋಳೆ ಅಂತ. ಮಧ್ಯಾಹ್ನದೊಳಗೆ ಒಂದು 25 ಕಾರ್ಯಕ್ರಮ ಆದರೂ ಮುಗಿಸ್ಲಿಕ್ಕೆ ಆಗ್ತದ ಅಂತ ಪ್ರಯತ್ನ ಮಾಡೋದು. ಮಂಗಳೂರುವರೆಗೆ ಕಾರ್ಯಕ್ರಮಗಳು ಇದೆ. ಆದರೂ ನೀವೆಲ್ಲ ಒಂದು ಸಂಘದ ನೆಲೆಯಲ್ಲಿ ಎಲ್ಲರೂ ಬಂದು ಸೇರಿರುವುದು, ಆ ಶಿಸ್ತಿನಲ್ಲಿ
ಸೇರಿರುವುದನ್ನು ನೋಡಿದರೆ ಅತ್ಯಂತ ಸಂತೋಷ ಆಗ್ತದೆ. ನಾನು ಯಾವಾಗಲೂ ಹೋದಲ್ಲಿ ಹೇಳಲಿಕ್ಕುಂಟು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೆ ಅದು ಶಿಸ್ತುಬದ್ಧವಾಗಿ ಇರ್ತದೆ ಅಂತ. ನಾನು ಸುಮಾರು 15-20 ವರ್ಷದಿಂದ ಅವರ ಮದ್ಯವರ್ಜನ ಶಿಬಿರಗಳಾದರೆ ಅದಕ್ಕೆ ಹೋಗ್ತಾ ಇರ್ತೇನೆ. ಎಷ್ಟೋ ಜನರನ್ನು ಪರಿವರ್ತನೆ ಮಾಡಿದಂಥ ಒಂದು ಜವಾಬ್ದಾರಿ, ಒಂದು ಕೆಲಸ ಮಾಡಿದರೆ ಅದು 100ಕ್ಕೆ 100 ಆಗಿರಲಿಕ್ಕಿಲ್ಲ, 100ರಲ್ಲಿ 80 ಆದರೂ ಆಗಿದೆ ಅಲ್ವಾ. ಅವರನ್ನು ಪರಿವರ್ತನೆ ಮಾಡಿ ಇವತ್ತಿನವರೆಗೆ ಸೇರಿಸಿಕೊಂಡು ಅವರಿಗೆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮುಖಾಂತರ ಆ ಕುಟುಂಬದ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಕೂಡ ಅವರ ಕೈಯಲ್ಲಿ ಕೊಟ್ಟು ಅವರ ಸುತ್ತಮುತ್ತಲನ್ನು ಕೂಡ ಅದಕ್ಕೆ ಜೋಡಣೆ ಮಾಡಿ ಬದಲಾವಣೆ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಇದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಯಾವ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಹಾಗೆ ಶಿಸ್ತುಬದ್ಧವಾಗಿ, ನಾನು ಕೆಲವು ಕಡೆ ಹೋದಲ್ಲಿ ಹೇಳಿದ್ದೀನಿ, ದೇಣಿಗೆ ಕೊಟ್ಟರೆ, ಕೆಲವು ಸಂಸ್ಥೆಗಳಿಗೆ ದೇಣಿಗೆ ಕೊಟ್ಟರೆ ಅದನ್ನು ಒಳಗೆ ಹಾಕುವವರೇ ಜಾಸ್ತಿ. ಪ್ರಸ್ತುತ ಕಾಲಸ್ಥಿತಿಯಲ್ಲಿ ದೇವರ ಹೆಸರನ್ನು ಹೇಳಿ ಕಾರ್ಯಕ್ರಮಗಳನ್ನು ಮಾಡಿ ದುಡ್ಡು ಮಾಡುವವರೇ ಜಾಸ್ತಿ ಈ ಸಮಾಜದಲ್ಲಿ ನಾವು ಕಾಣ್ತೇವೆ. ಸಾರ್ವಜನಿಕವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡೋದು, ಅದರಲ್ಲಿ ಕಲೆಕ್ಷನ್ ಮಾಡೋದು, ಅದನ್ನು ಸ್ವಂತ ಬಳಕೆಗೆ ಬಳಸಿಕೊಳ್ಳುವವರು ಮತ್ತು ಸಮಾಜದಲ್ಲಿ ಅವರ ಬ್ಯಾನರ್ಗಳನ್ನು ಹಾಕಿ ಹೆಸರು ಗಳಿಸುವವರು ಈ ಸಮಾಜದಲ್ಲಿ ನಾವು ಕಾಣ್ತೇವೆ. ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಒಂದು 500 ರೂಪಾಯಿ ಕೊಟ್ಟರೂ ಅದು ಸಮಾಜಕ್ಕೆ ಸೇರ್ತದೆ, ಸಮಾಜಕ್ಕೆ ಸದ್ಬಳಕೆ ಆಗುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ. ಅವರಿಗೆಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಮಹಿಳೆಯರೆಲ್ಲ ನೀವು ಸೇರಿದ್ರಿ, ಮಹಿಳೆಯರ ಕೈ ಗಟ್ಟಿ ಮಾಡಿದರೆ ಏನಾಗ್ತದೆ? ನಾವು ರಾಜಕೀಯದವರು ಭಾಷಣ ಕೊಡುವಾಗ ತುಂಬ ಭಾಷಣ ಕೊಡ್ತೇವೆ, ನಿಮಗೆ ಗೊತ್ತಿದೆ. ಮೈಕ ಸಿಕ್ಕಿದರೆ ಸಾಕು, ಓ ರೀಲ್ ಬಿಡುವುದೇ ಸುರಿ, ಮತ್ತು ಇಲ್ಲಿಂದ ಅಲ್ಲಿ ಎದ್ದು ಹೋದ ನಂತರ ರೀಲ್ ಇಲ್ಲಿ, ಅವು ಅಲ್ಲಿ. ನಾನು ನೋಡಿದ್ದೀನಿ ತುಂಬ, ನಿಮಗೆ ಆಗಿರ್ಬೋದು, ನಿಮಗೆ ಅದರ ನೀವು ಅದನ್ನು ಅನುಭವಿಸಿರ್ಬೋದು. ನಾವು ನೋಡೋದು ಯಾರನ್ನು ಹಾಲು ಮಾಡಿ, ಯಾರನ್ನು ವಿಭಜನೆ ಮಾಡಿ ಏನಾದರೂ ಓಟು ಪಡ್ಕೊಳ್ಳಿಕ್ಕೆ ಆಗ್ತದಂತಲೇ ನೋಡೋದು. ನಮ್ಮ ಬೇರೆ ಏನು ತಂತ್ರಗಳಿಲ್ಲ ನಮ್ಮ ಹತ್ರ. ನಾನು ಹೇಳುವಂಥದ್ದು ಮಹಿಳೆಯರ ಶಕ್ತಿ. ಮಹಿಳೆ ಅಂತ ಏನು ಹೇಳಿದರೆ ಅವರು ಇಡೀ ಒಂದು ಜನ್ಮ ಕೊಡುವಂಥ ಶಕ್ತಿ ಇರುವಂಥದ್ದು ಯಾರಿಗೆ? ಮಹಿಳೆಗೆ ಮಾತ್ರ. ನಾವೇನಾದರೂ ಒಂದು ಜೀವಕ್ಕೆ ಇನ್ನೊಂದು ಜೀವ ಕೊಡುವಂಥ ಶಕ್ತಿ ಇದ್ದರೆ, ನಾನು ಎಲ್ಲ ಒಳ್ಳೆಯವರು ದೇವರು ಅಂತ ಹೇಳೋದಿಲ್ಲ, ಅದರ ಮಹಿಳೆ ಅನ್ನೋ ಒಂದು ಪದಕ್ಕೆ ದೇವಿ ಶಕ್ತಿ ಇದೆ ಅಂತ ಹೇಳೋದು. ಜನ್ಮ ಕೊಡಲಿಕ್ಕೆ, ಇನ್ನೊಂದು ಜೀವಕ್ಕೆ ಜನ್ಮ ಕೊಡಲಿಕ್ಕೆ ಶಕ್ತಿ ಇರೋದು ಮಹಿಳೆಗೆ ಮಾತ್ರ, ಅತ್ಯಂತ ಪವಿತ್ರ. ಇನ್ನೊಂದು, ಮಹಿಳೆ ಯಾವಾಗಲೂ ಅವಳ ಕಷ್ಟವನ್ನು ಇನ್ನೊಬ್ಬರ ಹತ್ರ ಅವರ ಮನೆಯ ಒಳಗೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾಳೆ. ಆ 4 ಅವರ ಕುಟುಂಬದಲ್ಲಿ ಏನೇ ತೊಂದರೆಗಳಿದ್ರೂ ಆ 4 ಗೋಡೆಯ ಮಧ್ಯೆ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಯಾವತ್ತೂ ಅವರಿಗೆ ಅದರಿಂದ ಆಗುವುದೇ ಇಲ್ಲ ಅನ್ನೋ ಸಮಯದಲ್ಲಿ ಮಾತ್ರ ಅವರು ಆ ಮನೆಯ 4 ಗೋಡೆಯ ಹೊರಗೆ ಬರುವುದೇ ಹೊರತು ಯಾವುದೇ ವಿಚಾರಗಳನ್ನು ಗಂಡ ಎಷ್ಟೇ ಮನೆಯ ಯಜಮಾನಿ ಎಷ್ಟೇ ಕೆಲಸವನ್ನು ಮಾಡಿಕೊಡ ಬಂದರೂ, ಉತ್ಪತ್ತಿ ಮಾಡಿ ತಂದರೂ, ಆ ಪೂರ್ತಿ ಮನೆಯ ನಿರ್ವಹಣೆ, ಆ ಮಕ್ಕಳ ನಿರ್ವಹಣೆಯನ್ನು ಮಾಡುವಂಥದ್ದು ಆ ಮನೆಯ ಒಡತಿ. ಆ ಮನೆಯ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕಿದ್ರೆ ಆ ಮನೆಯವರ ಮಹಿಳೆಯ ಆರ್ಥಿಕ ಪರಿಸ್ಥಿತಿ ಮೇಲೆ ಬರುವಂಥ ಅವಶ್ಯಕತೆ ಇದೆ. ಇವತ್ತು ಎಷ್ಟೋ ಜನ ಮೈಕ್ ಹಿಡಿದು ಭಾಷಣ ಮಾಡಲಿಕ್ಕೆ ಕಲ್ತಿದ್ದಾರೆ. ಮನೆಯಲ್ಲೇ ಕೂತು ಇದ್ದವರು ಭಾಷಣ ಮಾಡಲಿಕ್ಕೆ, ಹೊರಗಿನ ಸಮಾಜವನ್ನು ಅರಿತುಕೊಡಲಿಕ್ಕೆ ಕಲ್ತಿದ್ರೆ ಬಹುಶಃ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದೆ ಅಂತ ನನ್ನ ಅನಿಸಿಕೆ. ಇವತ್ತು ನಮ್ಮ ಸರ್ಕಾರ, ನಾನು ರಾಜಕೀಯ ಭಾಷಣ ಅಂತ ತಿಳ್ಕೊಳ್ಬೇಡಿ, ನಾನು ಜನಪ್ರತಿನಿಧಿಯಾಗಿ ಇದನ್ನು ಹೇಳಬೇಕಾಗ್ತದೆ.
ಪ್ರತಿ ಮಹಿಳೆಗೆ 2,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಈ ಯೋಜನೆ ಪ್ರಯೋಜನ ಇಲ್ಲ ಅಂತ ಯಾರಾದರೂ ಒಬ್ಬರು ಹೇಳಲಿ. ಈ 2,000 ರೂಪಾಯಿ ಸರ್ಕಾರದಿಂದ ಬರುವಂಥ ಯೋಜನೆ ಪ್ರಯೋಜನ ಇಲ್ಲ ಅಂತ ಯಾರಾದರೂ ಒಬ್ಬರು ಹೇಳಲಿ. ನಾವೇನು ಹೇಳ್ತಾ ಇಲ್ಲ ದೊಡ್ಡ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ. ಆದರೆ ಇವತ್ತು ಏನಾದರೂ ಒಂದು ಮಹಿಳೆಯ ಆರ್ಥಿಕ ಏನಾದರೂ ಚಿಕ್ಕ ತೊಂದರೆಗಳಿದ್ದರೆ ಈ ಸರ್ಕಾರದಿಂದ ಬರುವಂಥ 2,000 ರೂಪಾಯಿ ಮಹಿಳೆಗೆ ಪೂರಕವಾಗಿ ಕೆಲಸ ಮಾಡ್ತಾಯಿದೆ. ಕರೆಂಟು ಫ್ರೀ ಕೊಡುವಂಥದ್ದು, ಆನಂತರ ಬಸ್ಸಿನಲ್ಲಿ ಹೋಗುವಾಗ ಉಚಿತವಾಗಿ ಇರುವಂಥದ್ದು, 5 kg ಅಕ್ಕಿ ಹೆಚ್ಚುವರಿಯಾಗಿ ಕೊಡುವಂಥದ್ದು, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿ ಅವ್ರಿಗೆ ಕೆಲಸ ಇಲ್ಲ ಅಂತಾದರೆ 6 ತಿಂಗಳ ನಂತರ 3,000 ರೂಪಾಯಿ ಕೊಡುವಂಥದ್ದು. ಇದಕ್ಕೆ ಟೀಕೆಗಳು ಟಿಪ್ಪಣಿಗಳು ಎಲ್ಲ ಬರ್ತದೆ, ನಿಮಗೆ ಗೊತ್ತಿದೆ. ಏನು ದುಡ್ಡುಗಳಿಲ್ಲ ಎಲ್ಲ ಹೋಯಿತು ಅಂತ ಹೇಳ್ತಾರೆ. 941 ಕೋಟಿ ರೂಪಾಯಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಯೋಜನೆಯಿಂದ, ಈ 2,000 ರೂಪಾಯಿ ಯೋಜನೆಯಿಂದ ಬಂದಿದೆ. ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡುವಂಥದ್ದು, ಹೌದು ಕೆಲವರಿಗೆ ಮೊನ್ನೆ ಒಂದು ಅಕ್ಕನ ಹತ್ರ ಕೇಳಿದೆ, ಅಕ್ಕ ದುಡ್ಡು ಬರಪಣ ಇರೆಗೆ ಅಂತ. ಓಲು ದುಡ್ಡು ಬರಬಿಡು ಬತ್ತದ ನೇಜಿ 2 ತಿಂಗಳು ಅಂತ ಹೇಳಿದ್ರು. ಅವಾಗ 28 ತಿಂಗಳು ಬತ್ತನ 28 ತಿಂಗಳು ಬರ್ತದೆ ನಿತ್ಯ 2 ತಿಂಗಳು ಬಯಸಿ ಅಂತ ಹೇಳಿದ. ಬರ್ತದೆ 1 ತಿಂಗಳು 2 ತಿಂಗಳು ಸರ್ಕಾರಿ ಸಂಬಳ ಬರುವಾಗಲೂ 2 ತಿಂಗಳು ಜಾಸ್ತಿ ಆಗ್ತದೆ. ಈ ಯೋಜನೆಗಳು ನಮ್ಮ ದೇಶದಲ್ಲಿ ಮಾತ್ರ ಈಗ ಆರಂಭ ಆಗಿದ್ದು. ನೀವು ಬೇರೆ ದೇಶಗಳಲ್ಲಿ ಹೋಗಿ ನೋಡಬೇಕು. ನಾನು ಸಾಧಾರಣ ದೇಶಗಳನ್ನೆಲ್ಲ ಸುತ್ತಿದ್ದೇನೆ. ಇಟ್ಲಿ, ಜರ್ಮನಿ, ದುಬೈ, ಇಲ್ಲೆಲ್ಲ ಕಳ್ತಾದ ಕೂಡಲೇ ಅಲ್ಲಿ ಅವರಿಗೆ ಇಟ್ಲಿಯಲ್ಲಿ 80,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಒಬ್ಬ ಕಲ್ತಾದ ಕೂಡಲೇ ಅಲ್ಲಿ ದುಡ್ಡಿನ ವ್ಯಾಲ್ಯೂ ಅಷ್ಟೇ ಇರೋದು, 80,000 ರೂಪಾಯಿ ಕೊಡ್ತಾರೆ. ಇಷ್ಟೊಂದು ದುಡ್ಡು ಬಂದಿದೆ, 941 ಕೋಟಿ ರೂಪಾಯಿ ಬಂದಿದೆ. ಇಲ್ಲದಿದ್ದರೆ ಈ ದುಡ್ಡು ಎಲ್ಲಿಗೆ ಹೋಗ್ತಿತ್ತು? ಒಂದು ಅರ್ಧ ನಮ್ಮಂಥವರು ನುಂಗ್ತಾಯಿದ್ರು, ಒಂದು ಅರ್ಧ ಅಧಿಕಾರಿಗಳು ನುಂಗ್ತಾಯಿದ್ರು, ಒಂದು ಅರ್ಧ ಯಾವುದಾದ್ರು ಒಂದು ಸೇತುವೆನ ಒಂದು ಯಾವುದೋ ಒಂದು ಆಗಲಿಕ್ಕೆ ಅಲ್ಲಿ ಆಯಿತು ಅಂತ ಬರ್ತಿತ್ತು. ಇದು ಯಾವುದೇ ಏಜೆಂಟುಗಳು ಇಲ್ಲದೆ ಪ್ರತಿಯೊಬ್ಬರಿಗೆ ಅವರವರ ಅಕೌಂಟ್ಗೆ ಹಣ ಬರುವಂಥದ್ದಾದರೆ ಇದು ಬಹುಶಃ ಆರ್ಥಿಕ ಪರಿಸ್ಥಿತಿಯನ್ನು ಟೆಲಿಫೋನ್ ಬಿಲ್ ಕಟ್ಟಲಿಕ್ಕೆ, ಮೊಬೈಲ್ ಬಿಲ್ ಕಟ್ಟಲಿಕ್ಕೆ, ಮಕ್ಕಳಿಗೆ ಫೀಸಿಗೆ ಯಾವುದಕ್ಕಾದರೂ ಈ ಆರ್ಥಿಕ ಕ್ರೋಢೀಕರಣ ಅವರಿಗೆ ಸಹಾಯ ಆಗಿದೆ ಅಂತ ನನ್ನ ಅನಿಸಿಕೆ. ಕಂಡಕ್ಟರ್ಗಳು ಬಸ್ಸಿನ ಹತ್ರ ನೀವು ಹೋದರೆ ಯಾರು ಹತ್ರನೇ ಬರೋದಿಲ್ಲ. ಯಾರು ಬೇಕಿದ್ರೂ ಎಲ್ಲಿ ಬೇಕಿದ್ರೂ ಈ ಕರ್ನಾಟಕದ ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಒಂದು ಪತ್ರ ಬರೆದಿದ್ದಾರೆ ನಮ್ಮ ಮುಖ್ಯಮಂತ್ರಿಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆರಂಭ ಮಾಡಿದ ಈ 5 ಯೋಜನೆಗಳಿಂದ ನಮ್ಮ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಅತ್ಯಂತ ಹೆಚ್ಚಾಗಿದ್ದಾರೆ. ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕೊಳ್ಳೂರು, ಕಟೀಲು ಈ ಕ್ಷೇತ್ರಗಳಿಗೆಲ್ಲ ಉತ್ತರ ಕರ್ನಾಟಕದಿಂದ ಬರುವವರಂಥ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ. ಈ ಯೋಜನೆ ಫಲಕಾರಿಯಾಗಿದೆ. 2,000 ರೂಪಾಯಿ ಸಿಕ್ಕಿದ್ರಲ್ಲಿ 500 ರೂಪಾಯಿ ಹುಂಡಿಗೂ ಹಾಕುವಂಥ ಪ್ರವೃತ್ತಿ ಅವರ ಹತ್ರ ಇದೆ. ಯಾರು ಕ್ಷೇತ್ರಕ್ಕೆ ಬಂದರೆ ಧರ್ಮಕ್ಕೆ ಹೋಗೋದಿಲ್ಲ, ಒಂದು ಪ್ರಸಾದ ಏನಾದರೂ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಆರ್ಥಿಕ ಪರಿಸ್ಥಿತಿಯನ್ನು, ಮಹಿಳೆಯರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತಂದರೆ ಕುಟುಂಬದ ಯಜಮಾನನ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದಾಗೆ ಆಗ್ತದೆ. ಇಲ್ಲಾಂದರೆ ಪ್ರತಿ ತಿಂಗಳು ಗಂಡನ ಹತ್ರ ಕೇಳಿ ದುಡ್ಡು ಕೊರಲೆ, ಕೇಬಲ್ದ ಬಿಲ್ ಕೊರಲೆ, ಕರೆಂಟ್ದ ಬಿಲ್ ಕೊರಲೆ, ಇನಿ ಲೈನ್ ಮ್ಯಾನ್ ಬರ್ಪೆ, ಆಯೆ ಬರ್ಪೆ, ಇತ್ತೆ ಲೈನ್ ಮ್ಯಾನ್ಲ ಬರ್ಪುಜೆ, ಕಂಡಕ್ಟರ್ ಬಸ್ ಇಟ್ಟು ಬೋನ ತರೆ ಪಾಡುಜಿ, ಇಂಚಿ ತಿಂಗಳಿಗೂ ಮೊಬೈಲ್ ಚಾರ್ಜಿಗಿಲ್ಲ ಏರೆಗಿಲ್ಲ ಕೇಳೋಡಿದ್ಜಿ ಸರ್ಕಾರದ ಬರ್ಪಣ ದುಡ್ಡು ಅಂಚ ಹಾಪಣ ಅಂಚ. ಹಾಗೆ ಮಹಿಳೆಯರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರುವಂಥ ಕೆಲಸಗಳು ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಶಾಸಕನಾಗಿ 3 ವರ್ಷ ಆಗ್ತಾ ಬರ್ತಾಯಿದೆ. ನೀವೆಲ್ಲ ಒಂದು ಹಂತ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಮರ್ಯಾದೆಯಲ್ಲಿ ಜೀವನ ಮಾಡುವಂಥವ್ರು ಇರೋದು. 98% ನಾವು ಮರ್ಯಾದೆಗೆ ಹೆದರಿ ಜೀವನ ಮಾಡುವಂಥವ್ರು. ಯಾವ ಕಷ್ಟಗಳು ಬಂದರೂ ನಾವು ಅದನ್ನು ಸಹಿಸ್ಕೊಳ್ಳೋರು. ಕಷ್ಟದಲ್ಲಿದ್ದವ್ರು ಯಾರು ಇಲ್ವಾ? ಎಲ್ಲರ ಕಷ್ಟದಲ್ಲಿ ಯಾರಿಗೆ ಒಬ್ಬೊಬ್ರಿಗೆ ಒಂದೊಂದು ಕಷ್ಟ ಇದ್ದೇ ಇರ್ತದೆ. ಈಗ ಕಷ್ಟದಲ್ಲಿ ಇಲ್ಲದವರು ಕೈ ಎತ್ತಿ ಅಂತ ಹೇಳಿದ್ರೆ ಯಾರು ಎತ್ತುವರಿಲ್ಲ. ಅಶೋಕರ ಹೇಗೂ ಕಷ್ಟ ಇದೆ. ನೀವು ಹೇಳೋದು ಅಶೋಕರಾಗಿದ್ದಾನೆ 6 MLA ಬೋಳನಾಥ ದುಡ್ಡು ಲೈಪು ಅಂತ ಹೇಳ್ತಾರೆ. ಕಷ್ಟದಲ್ಲಿ ಇದ್ದವನು ಯಾರು, ಇಲ್ಲದವರು ಯಾರು ಇಲ್ಲ. ಇಲ್ಲಿ ಕೂತವರು ಕೂಡ ಅಲ್ಲಿ ಕೂತವರು ಕೂಡ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರ್ತದೆ. ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ, ಪುತ್ತೂರಿನ ಅಭಿವೃದ್ಧಿಗಳು ಆಗಬೇಕು. ಯಾರಾದರೂ ನನ್ನ ಹತ್ರ ಕೆಲಸಗಳಿದ್ದರೆ
ನಿಮ್ಮದು ಆಕ್ರಮ ಸಕ್ರಮ 94C 94CC ಪಕ್ಷಾತೀತವಾಗಿ ನಾನು ಸೋಮವಾರ ಕಚೇರಿಯಲ್ಲಿದ್ದೇನೆ. ನಿಮ್ಮ ಅರ್ಜಿಗಳಿದ್ದರೆ ಅದನ್ನು ತೆಕ್ಕೊಂಡು ಬನ್ನಿ. ಯಾರಿಗೂ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಅಧಿಕಾರಿಗಳಿಗೆ. ನಾನು ಎಷ್ಟೋ ಹೇಳ್ತೇನೆ, ದುಡ್ಡು ಕೊಡಬೇಡಿ. ನಾನು ಇಲ್ಲಿ ಆ ಕಡೆ ಹೋಗ ಅವನ ಕಿಸೆಗೆ ಮಡಚಿ ಇವರೇ ಆಗ್ತಾರೆ ಅಂದೇನು ಬತ್ತೊಳ್ಳೆ ಅಂತ ಎಷ್ಟು ತಡಿಬೋದು. ಬುಕ್ಕೊಂಡ್ಬಿಡೆ ಏನಾಗ ದುಡ್ಡು ಕೊಡ್ತೆ ಅಂತ. ದಯಮಾಡಿ ನಿಮ್ಮ ಹಕ್ಕು, ನಿಮ್ಮ ಜಾಗಗಳಿದ್ದರೆ 94C ಎಲ್ಲ ಬಡವರು ಇರುವಂಥದ್ದು. ಎಷ್ಟೋ ಜನರದ್ದು ಕಡತವನ್ನು, ನಿಮ್ಮ ಕಡತವನ್ನು ವಾಪಸ್ ಕಳಿಸಲಾಗಿದೆ, ಅಲ್ಲಿ ಮುಚ್ಚಲಾಗಿದೆ ಅಂತ ಬರೆದಿದ್ದಾರೆ. ಅದನ್ನು ಇದ್ರೂ ತಗೊಂಡು ಬನ್ನಿ. ಅದಕ್ಕೊಂದು ಅರ್ಜಿ ಹಾಕಿದರೆ ನಿಮ್ಮ ಜಾಗವನ್ನು ನಿಮ್ಮ ಹೆಸರಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇನ್ನೊಂದು ಗಮನ ಕೊಡಿ, ಯಾರಾದರೂ ಜಾಗ ಇಲ್ಲದವರು ಇದ್ದರೆ, ನಿವೇಶನ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲದವರು ಇದ್ದರೆ, ಸುಮಾರು 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ದೇವೆ. ನಿಮ್ಮ ಪಂಚಾಯತಿನಲ್ಲಿ ಜಾಗ ಇಲ್ಲ ಅಂತಾದರೆ ಇನ್ನೊಂದು ಪಂಚಾಯತಿನಲ್ಲಿ ಅರ್ಜಿ ಕೊಡ್ಬೋದು. ಅರ್ಜಿ ಕೊಡಿ. ಮುಂದಿನ 4 ತಿಂಗಳಲ್ಲಿ ನಿಮಗೆ 2.25 ಸೆನ್ಸು ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ಮನೆ ಕಟ್ಟಲಿಕ್ಕೂ ಕೂಡ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಕಲ್ಪನೆ ಇದೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಬಾಡಿಗೆ ಮನೆಯಲ್ಲಿ ಇರಬಾರ್ದು ಅಂತಲ್ಲ, ದುಡ್ಡಿದ್ದವರು ಬಂದು ಹೋಗೋರು ಇರಲಿ. ನಿಮಗೆ ನಮ್ಮವರಿಗೆ ಇಲ್ಲಿ ಇದ್ದವರಿಗೆ ಒಂದೊಂದು ನಿವೇಶನ ಆಗಬೇಕು, ಅವರು ಸ್ವಂತ ಮನೆ ಬೇಕು, ಕರೆಂಟ್ ಇಲ್ಲದೆ ಇರಬಾರ್ದು, ನೀರು ಇಲ್ಲದೆ ಇರಬಾರ್ದು. ಮನುಷ್ಯನಿಗೆ ಬದುಕುವಂಥ ಹಕ್ಕು ಇದೆ, ಅದನ್ನು ಕೊಡುವಂಥ ಕೆಲಸ ನಮ್ಮ ಮೇಲಿದೆ. ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನಿಮಗೆ ಗೊತ್ತಿದ್ದವರು ಇದ್ದರೆ ಯಾವುದೇ ಪಂಚಾಯತಿನಲ್ಲಿ ಅದಕ್ಕೆ ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಿ. ಮುಂದಿನ 4-5 ತಿಂಗಳಲ್ಲಿ ನಿವೇಶನ ಕೊಡ್ತೇವೆ, ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರಾದರೂ ಕರೆಂಟ್ ಇಲ್ಲದಿದ್ದರೆ ನೀವು ಹೋಗುವಾಗ ಅಲ್ಲಿ ಪಂಚಾಯತಿನಲ್ಲಿ ಹೇಳ್ತಾರೆ, ಆಯ್ಕೆ NOC ಬೋರ್ಡು, ಸಾವು ಬೋರ್ಡು, ಸುಡ್ಗಾಡು ಬೋರ್ಡು ಎಂತೆಲ್ಲ ಹೇಳ್ತಾರೆ. ಈಗ ಹೊಸ ಕಾನೂನನ್ನು ತಂದಿದ್ದೇವೆ, ಯಾವುದೇ NOCಗಳು ಬೇಡ. ಕರೆಂಟ್ ಕೊಡೋದಿದ್ದರೆ ಸೋಮವಾರ ನಾನು ಕಚೇರಿಯಲ್ಲಿರ್ತೀನಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 8 ಗಂಟೆ ರಾತ್ರಿವರೆಗೆ ಇಡ್ತೇನೆ. ನೀವು ಕೆಲಸಕ್ಕೆ ಹೋಗೋದೇ ಕೆಲಸ ಮುಗಿಸಿ 5 ಗಂಟೆಗೆ ಬನ್ನಿ. ಒಂದು ಲೆಟ್ರ್ ಕೊಡ್ತೇನೆ, ನಿಮಗೆ ಕರೆಂಟು ಕೂಡ ತೆಗೊಳ್ಳುವಂಥ ವ್ಯವಸ್ಥೆಗಳು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಪುತ್ತೂರಿನ ಅಭಿವೃದ್ಧಿ ಆಗ್ತಾಯಿದೆ, ನಿಮಗೆಲ್ಲ ಗೊತ್ತಿದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಸುಮಾರು 60 ಕೋಟಿ ರೂಪಾಯಿಯಲ್ಲಿ ಈ ಹಾಲನ್ನೆಲ್ಲ ತೆಗೆದು ಬೇರೆ ಹಾಲ್ ಕಟ್ಟುವಂಥ ಕೆಲಸಗಳನ್ನು ಕೊಡ್ತೇವೆ. ಇದನ್ನೆಲ್ಲ ಈ ಹಾಲನ್ನು ಡೆಮಲಿಷ್ ಮಾಡುವ ಕೆಲಸಗಳು ಆಗ್ತದೆ. ಮಹಾಲಿಂಗೇಶ್ವರನಿಗೆ ಇಲ್ಲಿ ಹಾಲ್ ಇರುವುದು ಸಮಾಧಾನ ಇಲ್ಲ, ಈ ಹಾಲನ್ನು ತೆರವುಗೊಳಿಸಬೇಕು ಅಂತ ದೇವರ ಆಜ್ಞೆ ಆಗಿದೆ. ಪಕ್ಕದಲ್ಲಿ ಇದಕ್ಕಿಂತ ಒಳ್ಳೆಯ ಹಾಲನ್ನು ಕಟ್ಟಿ ಅಲ್ಲಿಯೂ ಕೂಡ ಅದನ್ನು ಮಾಡುವಂಥ ಕೆಲಸ, ಈ ದೇವಸ್ಥಾನದ ಅಭಿವೃದ್ಧಿಯ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೇವೆ. ನೀವು ಕೂಡ ನಾವೇನು ದುಡ್ಡು ಕೊಡಬೇಡಿ ಅಂತ, ನಿಮ್ಮ ದುಡ್ಡು ಕೊಡಿ ಅಂತ ಕೇಳೋದಲ್ಲ, ನಿಮಗೆ ಆಗಿದ್ದು ಕೊಡಿ. 100 ರೂಪಾಯಿ 50 ರೂಪಾಯಿ. ಯಾಕಂತ ಹೇಳಿದ್ರೆ ನಮಗೆ ಹಕ್ಕಿರುವಂಥ ದೇವಸ್ಥಾನ 100 500 200 ಕೊಟ್ಟು ನಮಗೆ ಕೂಡ ಅಲ್ಲಿ ಕಾಣಿಕೆ ಹಾಕುವಂಥ ಒಂದು ಯೋಗ ಸಿಗಬೇಕು. ನಮ್ಮ ದೇವಸ್ಥಾನ ಅಂತ ಮನಸ್ಸಿಗೆ ಬರಬೇಕು. ಆ ರೀತಿ ನಿಮ್ಮೆಲ್ಲರ ಆ ಸೇವಾ ಮನೋಭಾವನೆಯಿಂದ ಕೊಟ್ಟಂಥ ದೇಣಿಗೆಯನ್ನು ಸೇರಿಸಿ ಸುಮಾರು 60 ಕೋಟಿ ರೂಪಾಯಿಯಲ್ಲಿ ಅದರ ಅಭಿವೃದ್ಧಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಅದು ಕೂಡ ನಮಗೆಲ್ಲ ಬೇಕಾಗಿರುವಂಥ, ನನಗೆ ಒಬ್ಬನಿಗೆ ಮೆಡಿಕಲ್ ಕಾಲೇಜ್ ಅಲ್ಲ, ನನಗೆ ಅದರ ಒಬ್ಬನಿಗೆ ಏನು ಬೇಕಾದರೂ ಆಗ್ತದೆ. ಇನ್ನು 100 ವರ್ಷ ಆದರೂ ನಮ್ಮ ಪೀಳಿಗೆಯಿಂದ ಪೀಳಿಗೆ ಬೇಕಿದ್ದರೆ ನಮಗೆ ಒಳ್ಳೆಯ ಆಸ್ಪತ್ರೆಗಳು ಎಲ್ಲಿ ಇಲ್ಲ. ನಾವು ಮಂಗಳೂರಿಗೆ ಹೋಗಬೇಕಾಗ್ತದೆ ಬಡವರಿಗೆ. ಡಯಾಲಿಸಿಸ್ ಮೊನ್ನೆ ಒಂದು ಇದೆಲ್ಲ ಆಗಿರೋದು ನಿಮಗೆ ಗೊತ್ತಿರ್ಬೋದು. ಡಯಾಲಿಸಿಸ್ ಇಲ್ಲಿ 32 ಜನ ಡಯಾಲಿಸಿಸ್ ಇಲ್ಲದೆ ಬಡವರು ರಾತ್ರಿ ಹಗಲು ಪಡೆದಾಡ್ತಾರೆ. ನಾವೊಂದು ಶಾಲೆಯ ಬಿಲ್ಡಿಂಗ್ ಅಲ್ಲ, ಅದರ ಪಕ್ಕದಲ್ಲಿ ಮಾಡುವಂಥವು ಮೊನ್ನೆ ಮಾಡಿದ್ವಿ. ಅದಕ್ಕೊಂದು ಅಷ್ಟು ಕಮೆಂಟ್ಗಳೆಲ್ಲ ಆಯಿತು, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಡಯಾಲಿಸಿಸ್ ಅವರು ದುಡ್ಡು ಕೊಡೋದು ನಮ್ಮ ಹತ್ರ 24 ಗಂಟೆ ಡಯಾಲಿಸಿಸ್ ನಡೀತದೆ. ರಾತ್ರಿ 3 ಗಂಟೆಗೆ ಬಂದು ಡಯಾಲಿಸಿಸ್ ಮಾಡೋರು ಇಲ್ಲಿ ಇದ್ದಾರೆ. ಅದಕ್ಕಾಗಿ ಆಸ್ಪತ್ರೆಗಳ ಅವಶ್ಯಕತೆ ಕೂಡ ಈ ಭಾಗದಲ್ಲಿ ಇದೆ ಅನ್ನುವ ವಿಚಾರವನ್ನು ನಿಮಗೆ ಹೇಳಿ ಒಳ್ಳೆಯ ಕೆಲಸ ಮಾಡಿದರೆ. ನನ್ನ ಹತ್ರ ಯಾವುದೇ ಕೆಲಸ ಇದ್ದರೆ ಬನ್ನಿ. ನೀವು ಕಾಂಗ್ರೆಸ್ BJP ಅಂತ ನೋಡಬೇಡಿ. ಕಾಂಗ್ರೆಸ್ನವರ ಕೆಲಸ ಮಾಡ್ತೇವೆ, BJPಯವರ ಕೆಲಸ ಮಾಡ್ತೇವೆ. ಶಾಸಕನಾದ ಮೇಲೆ ಎಲ್ರಿಗೂ ಶಾಸಕನೇ, ಅದರಲ್ಲಿ ಏನು ವ್ಯತ್ಯಾಸಗಳು ಇಲ್ಲ. ಅದರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಕೆಲಸ ನಿಮಗೆ, ಅದನ್ನು ಮಾಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅನ್ನೋ ಮಾತನ್ನು ಹೇಳಿ ಒಳ್ಳೆಯ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆಯನ್ನು ಇವತ್ತು ಮಾಡಿದಿರಿ. ನಾನು ಒಂದು ಮಾತು ಹೇಳೋದು,
ಸತ್ಯನಾರಾಯಣ ಪೂಜೆ ಮಾಡಿದ ಕೂಡಲೇ ದೇವರ ಆಶೀರ್ವಾದ ಸಿಗ್ತದೆ ಅಂತಲ್ಲ, ನಮ್ಮ ನಡವಳಿಕೆ ಹೇಗಿದೆ ಅಂತ ನೋಡಿ ದೇವರ ಆಶೀರ್ವಾದ ಕೊಡ್ತಾರಂತೆ. ನಮ್ಮ ನಡವಳಿಕೆಗಳು ಸರಿ ಇರಬೇಕು. ನಮ್ಮ ತಂದೆ ಮೊದಲು ದೇವರು ಯಾರು? ಮೊದಲು ನಮಗೆ ದೇವರು ನಮ್ಮ ತಂದೆ ತಾಯಿ. ಆ ತಂದೆ ತಾಯಿಯ ಆಶೀರ್ವಾದ ಇದ್ದರೆ ಮಾತ್ರ ಈ ಸತ್ಯನಾರಾಯಣ ದೇವರ ಆಶೀರ್ವಾದ ನಮಗೆ ಸಿಗ್ತದೆ. ಮೊದಲ ದೇವರು ಅಂತ ಹೇಳಿದರೆ ತಂದೆ ತಾಯಿ. ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ದೊಡ್ಡವರಾದ ಕೂಡಲೇ ನಮಗೆ ತಂದೆನೂ ಬೇಡ, ತಾಯಿಯೂ ಬೇಡ, ಅಣ್ಣನೂ ಬೇಡ, ತಂಗಿಯೂ ಬೇಡ. ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ನನಗೆ ಮಾತಾಡಿದರೆ ಉದ್ದ ಹೋಗ್ತದೆ. ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಎಂಚಿನ ಅವು ಆ ಜಾಗೆ ಆಯನ, ಆ ಜಾಗೆ ಇಂಬೇನ ಅಂತ ಗಲಾಟೆ. ಯಾರಿಗೆ? ಅಣ್ಣನಿಗೆ ಮತ್ತು ತಂಗಿಗೆ ಜಾಸ್ತಿ. ಅಣ್ಣನಿಗೆ ನಾನು ಆಗೋರ್ತ ಕೇಳಿಕೊಂಡು ನಿಖಿಲ್ ಎಲ್ಲಿಯೇ ಪುನಗ ಏರು ಅನ್ನೇರು ಅನ್ನೇ ಮೆಗ್ದಿನ ತಟ್ಟೊಂದು ಬಾಯಿಗೆ ಒಣಸ್ಕೊಡ್ತು ಜನ. ಈಗ ಎಲ್ಲೂ ಹೋಯ್ತು ಆ ಪ್ರೀತಿಯೆಲ್ಲ? ಅಣ್ಣ ತಂಗಿಯನ್ನು ಆಟ ಆಡಿಸಿ ಈಗ ಎತ್ತಿಕೊಂಡು ಹೋಗಿ ಊಟ ಕೊಡಲಿಲ್ಲ. ಈಗ ದೊಡ್ಡವರಾದ ಕೂಡಲೇ ಆ ಪ್ರೀತಿಯಲ್ಲಿ ಹೋಯ್ತು. ఆయన 5 సెన్స్ ఆయన 10 సెన్స్ ಮುಗಿದು ಸೈನ ಕೊಣಪೆರದೇನು ಇಜ್ಜತ್ತ. ಸ್ವಲ್ಪ ಆದರೂ ಸಮಾಧಾನ ಮನೋಭಾವನೆಗಳು ನಾವು ಬೇಕು ಅಂತ, ಸ್ವಲ್ಪ ನಮ್ಮ ಬಾಂಧವ್ಯಗಳು ನಮಗೆ ಬೇಕು ಅಂತ. ತಂದೆ ತಾಯಿ ನಮಗೆ ದೊಡ್ಡವರಾದ ಕೂಡಲೇ ತಂದೆನೂ ಬೇಡ, ತಾಯಿ ಬೇಡ. ನಾವು ಮುದುಕರಾಗಲಿಕ್ಕೆ ಉಂಟು ಚಕ್ರ ಅಂತ ಹೇಳ್ತಾರೆ. ಅದು ಚಕ್ರ ತಿರುಗಿ 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 ಬರ್ತದಂತೆ ವಾಪಸ್ಸು. ನಾವೀಗ ಅನ್ಯಾಯ ಮಾಡಿದರೆ, ಈಗ ಒಂದು ದಿವಸ ಅಲ್ಲಿ ಅನ್ಯಾಯ ಮಾಡಿದರೆ ಖುಷಿಯಲ್ಲಿ ಇರ್ಬೋದು, ಆದರೆ ಸ್ವಲ್ಪ ದಿವಸ ಈ ಚಕ್ರ ಪುನಃ ತಿರುಗ್ತದೆ. ಇವನು ಮಾಡಿದ ಚಕ್ರ ವಾಪಸ್ ಅವನಿಗೆ ಹೊಡಿತದೆ. ಅದಕ್ಕೆ ಯಾವಾಗಲೂ ಜೀವಮಾನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನೋಡಬೇಕು. ದೇವರ ಆರಾಧನೆಗಳು ಬೇಕು, ನಮ್ಮ ಧರ್ಮ ಉಳಿಬೇಕು. ಆ ಪ್ರಯತ್ನ ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ರಿ. ಎಲ್ರಿಗೂ ಆ ಸತ್ಯನಾರಾಯಣ ದೇವರು ನಿಮ್ಮ ಮನಸ್ಸಂಕಲ್ಪವನ್ನು ಸಿದ್ಧಿ ಮಾಡಲಿ, ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿ. ಸರಿಯಾಗಿ ನೀರು ಕುಡಿಯಿರಿ, ಸರಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯ ಇಲ್ಲದಿದ್ದರೆ ಬೇರೆ ಯಾವುದಿಲ್ಲ. ಶುಗರ್ ಇದೆ, ಬಿ ಪಿ ಇದೆ ಅಂತ ತಲೆ ಬಿಸಿ ಮಾಡಬೇಡಿ. ಶುಗರ್ ಇದ್ದರೆ ಎಂಥದ್ದು? ಕಾರಿಗೆ ಸ್ಟೇರಿಂಗ್ ಇದ್ದಾಗೆ. ತುಂಬ ಜನ ಹೇಳಿಕೊಂಡು ನನ್ನ ಹತ್ರ ಬರ್ತಾರಲ್ಲ, ಹೆಂಗೆ ಶುಗರ್ ಉಂಟು ಅಂತ. ಶುಗರ್ ಇಲ್ಲದವ್ರು 40 ವರ್ಷ ಬರೋ ಶುಗರ್ ಫಿಕ್ಸ್. ಅದಕ್ಕೇನು ಕೆಲವರು ಹೇಳ್ಬೋದು ಹೆಂಗೆ ಶುಗರ್ ಇಜ್ಜಿಂದು, ಅವರು ಚಕ್ಕೆ ಮಾಡಲಿಲ್ಲ. ಹಾಗೆ ಒಂದು ಗೊತ್ತಾಗೋದು ಮತ್ತೆ ಲಾಸ್ಟಿಗೆ. ಶುಗರ್ 40-45 ವರ್ಷ ಬರೋದ್ರೆ ಶುಗರ್ ಇಲ್ಲದವರಿಗೆ ಬೋನಸ್. ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ಶುಗರ್ ಬರೋದಿಲ್ಲ. ಯಾರು ಸರಿಯಾಗಿ ವರ್ಕೌಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅವರಿಗೆ ಶುಗರ್ ಬರೋದು ಸ್ವಲ್ಪ ಲೇಟ್. ನಮಗೆ ಬಾರ್ಡ್ರಿಗೆ ರಾಜ್ಯಕ್ಕೆ ಬಂದ ನಂತರ ನನಗೆ ಮೊನ್ನೆ ಒಬ್ಬರು ಕೇಳಿದರು, ಈರಿಗೆ ರಾಜ್ಯಕ್ಕೆ ಬತ್ತಿನ ಹೇಳೋದಕ್ಕೆ ಎಂಚ ಆತನು ಏನು ಮಂಡೆ ಶುಗರ್ ಬಾರ್ಡ್ರಿಗೆ ಬೈತಂಡಿ ಬಿ ಪಿಲ ಬರಪುಣ ಅಂದಾಜಿರುಂಡು ಆತೆ ಬೇತೆ ದಾಲಜ್ಜಿ ఒక నేర్పునాకలు నేరೊಂದೇ లేరు ಒಂದು ದಿನ ಎಡ್ಡೆ ಅಶೋಕರಾಯ್ಕಲು ಬರ್ತದೆ ಎಡ್ಡೆ ಆತರಿಂದ ಬಂದು ಇದಕ್ಕೆ ಅದು ಕೇಳುವಾಗ ಸ್ವಲ್ಪ ಖುಷಿ ಆಗ್ತದೆ. ನಾನೇನು ದುಡ್ಡು ಮಾಡಲಿಕ್ಕೆ ಅಂತ ರಾಜ್ಯಕ್ಕೆ ಬಂದಿಲ್ಲ, ಸ್ವಲ್ಪ ಸೇವೆ ಮಾಡಬೇಕು, ಬಡವರ ಸೇವೆ ಮಾಡಬೇಕಂತ ಬಂದಿದ್ದೀನಿ. ಆ ರೀತಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲ ಒಳ್ಳೆಯ ಕೆಲಸ ಮಾಡಿದರೆ ನಿಮ್ಮ ಆಶೀರ್ವಾದ ಇರಲಿ. ನನ್ನ ಹತ್ರ ಏನೂ ಕೆಲಸ ಇದ್ದರೂ ದಯಮಾಡಿ ಬನ್ನಿ. 2 ವರ್ಷ ಇದೆ, ಅದರಲ್ಲೂ ನಿಮ್ಮ ಆಕ್ರಮ ಸಕ್ರಮ 94C 94CC. ಆ ನಂತರ ನಿಮಗೆ ಗೊತ್ತಾಗದಿದ್ರೂ ಕೂಡ ಬನ್ನಿ, ನಾನು ಹೇಳಿಕೊಡ್ತೇನೆ. ಜಾಗ ಇಲ್ಲದವರು ಜಾಗೆಗೆ ಅರ್ಜಿ ಕೊಡಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ತಪ್ಪು ಮಾಡಿದರೆ ತಿದ್ದುವಂಥ ಕೆಲಸವನ್ನು ಮಾಡಿ, ಒಳ್ಳೆಯದು ಮಾಡಿದರೆ ಆಶೀರ್ವಾದ ಮಾಡಿ ಅಂತ ನಿಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಶೋಕಣ್ಣ ಮಾತಾಡಲಿಕ್ಕೆ ಹೊರಟ್ರೆ ಅಲ್ಲಿ ಒಂದು ಸೂಜಿ ಬಿದ್ದರೂ ಕೂಡ ಬೀಳುವುದಿಲ್ಲ. ಯಾಕೆ ಕೇಳಿದರೆ ಅಶೋಕಣ್ಣನ ಮಾತುಗಳು, ಅವರ ಭಾಷಣಗಳು ತಯಾರಿಯಿಂದ ಮಾಡಿ ಬಂದದ್ದಲ್ಲ, ಮನಸ್ಸಿನಿಂದ ಅಂತರಾಳದಿಂದ ಅವರು ಬಡವರ ಕಷ್ಟಗಳನ್ನು ಅರಿತುಕೊಂಡು ಮಾತನಾಡುವ ಮಾತುಗಳು ಅನ್ನೋದಕ್ಕೆ ಇಲ್ಲಿ ಮೌನವಾಗಿ ಇಷ್ಟು ಜನ ನೀವು ಸಾಕ್ಷಿಯಾಗಿ ಕೇಳ್ತಿದ್ದೀರಿ. ಅದರೊಟ್ಟಿಗೆ ನಮ್ಮ ಅನೇಕ ಕಾರ್ಯಕ್ರಮಕ್ಕೆ ಅಶೋಕಣ್ಣ ಬರ್ತಾ ಇದ್ದಾರೆ. ಅವರ ಒತ್ತಡದ ಮಧ್ಯದಲ್ಲಿಯೂ ಧರ್ಮಸ್ಥಳದ ಒಂದು ಕಾರ್ಯಕ್ರಮದ ಹೆಸರು ಕೇಳಿದ ಕೂಡಲೇ ಬಿಡುವನ್ನು ಮಾಡಿಕೊಂಡು ಪೂಜ್ಯರ ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟು ಅನೇಕ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇತ್ತೀಚಿನ ನಮ್ಮ ಕಾರ್ಯಕ್ರಮಗಳಿಗೆ. ಸರ್, ಬರುವ ಮುಂಚೆ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅನೇಕ ಕಾರ್ಯಕ್ರಮಗಳ ಮಂಜೂರಾತಿ ಪತ್ರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಮುಖ್ಯವಾಗಿ ಧರ್ಮಸ್ಥಳದ ಕಾರ್ಯಕ್ರಮಗಳು ಒಂದು ಕಡೆ ಜನರ ಅಭಿವೃದ್ಧಿಯೊಟ್ಟಿಗೆ ಮಾನವೀಯ ಸ್ಪರ್ಶ ಕೊಡುವಂಥ ಅನೇಕ ಕಾರ್ಯಕ್ರಮಗಳಿದ್ದಾವೆ. ನಮ್ಮ ಸಂಘದ ಸದಸ್ಯರು, ಪಾಲುದಾರ ಸದಸ್ಯರು ಸಾಲವನ್ನು ಪಡ್ಕೊಂಡು ಮಧ್ಯದಲ್ಲಿ ಕಟ್ಟಲಿಕ್ಕೆ ಬಾಕಿ ಇರುವಾಗ ಮರಣ ಹೊಂದಿದರೆ, ಅವರ ಸಾಕ್ಷಿ ಹಾಕಿದವರು ಕೂಡ ಮರಣ ಹೊಂದಿದರೆ ಆ ಸಾಲವನ್ನು ನಾವು ಮನ್ನಾ ಮಾಡುವಂಥ ಕೆಲಸದಲ್ಲಿ ವಿಮೆಯನ್ನು ಅಳವಡಿಸಿದ್ದೇವೆ. ಒಂದು 2-3 ಜನರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದೇವೆ. ಈ ರೀತಿಯಾಗಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ನಿಮ್ಮ ಹಸ್ತದಲ್ಲಿ
ನೀವು ಮಹಿಳೆಯರಿಗೆ 2,000 ಕೊಡುವ ಹಾಗೆ ನಾವು ಅತ್ಯಂತ ನಿರ್ಗತಿಕರಿಗೆ ಈ ತಾಲೂಕಿನಲ್ಲಿ 225 ಜನರಿಗೆ ನಾವು ಪ್ರತಿ ತಿಂಗಳು 1,000 ಹಾಗೆ ವರ್ಷಕ್ಕೆ 12,000 ರೂಪಾಯಿ ಮಾಸಾಸನವನ್ನು ನಾವು ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ 20,000 ನಿರ್ಗತಿಕರಿಗೆ ಅಸಹಾಯಕರಿಗೆ ನಮ್ಮ ಮಾಸಾಸನಗಳು ಹೋಗ್ತಾ ಇದ್ದಾವೆ. ಇಲ್ಲಿಯ ಒಂದು ಸಾಂಕೇತಿಕವಾಗಿ ಶಾಸಕರ ನೆಲೆಯಲ್ಲಿ ಈ ತಾಲೂಕಿನ ಶಶಿಕಲಾ ಗಣೇಶ ಕೃಪಾ ತೆಂಕಿಲ ಪರ್ಲಾಡ್ಕ ಇವರು ಬಹಳ ಅಸಹಾಯಕರಾಗಿದ್ದಾರೆ. ಇವರು ನಮ್ಮ ಸಂಸ್ಥೆಯಿಂದ ಕಳೆದ ವರ್ಷವೂ 12,000 ವರ್ಷಕ್ಕೆ 1 ತಿಂಗಳಾಗಿ 12,000 ಮಾಸಾಸನ ಪಡ್ಕೊಂಡಿದ್ದಾರೆ. ಈ ವರ್ಷ ಪುನೊಮ್ಮೆ ಪೂಜ್ಯರವರ ಮಾಸಾಸನವನ್ನು ರಿನಿವಲ್ ಮಾಡಿ ಆ ಕುಟುಂಬಕ್ಕೆ ಪ್ರತಿ ತಿಂಗಳು 1,000 ಹಾಗೆ ನಮ್ಮ ಸಂಸ್ಥೆಯಿಂದ ಮಾಸಾಸನ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ 225 ಸದಸ್ಯರಿಗೆ ಹೋಗ್ತಾ ಇದೆ. ಆ ಒಂದು ಮಂಜೂರಾತಿ ಪತ್ರವನ್ನು ಮಾನ್ಯ ಶಾಸಕರು ಸದಸ್ಯರಿಗೆ ವಿತರಣೆ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತೇನೆ. ಮೇಡಮ್, ಆದರಣೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕೃಷ್ಣ ಪ್ರಸಾದ್ ಆಳ್ವ ಉದ್ಯಮಿಗಳು ಇವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಕೃಷ್ಣ ಪ್ರಸಾದ್ ಆಳ್ವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಮ್ಮ ಮೇಲ್ವಿಚಾರಕ ನಮ್ಮ ಒಕ್ಕೂಟದ ಅಧ್ಯಕ್ಷರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಬಹುಶಃ ನಮ್ಮ ಸಂಸ್ಥೆಯ ಉಪ್ಪಳಿಗೆ ಭಾಗದಲ್ಲಿ ಕಾರ್ಯಕ್ರಮಗಳು ಆದಾಗ ತಾಲೂಕಿನಾದಾಗ ಅವರು ಕೂಡ ಯೋಜನೆ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬರ್ತಾ ಇದ್ದಾರೆ. ವಿಶೇಷವಾಗಿ ನಾನು ಗೌರವಿಸ್ತೇನೆ. ಹಾಗೆಯೇ ಪತ್ರಕರ್ತರಾಗಿರುವಂಥ ಸಿದ್ದಿಕ್ ಅವರಿದ್ದಾರೆ. ಶಾಸಕರೊಟ್ಟಿಗೆ ಬಂದಂಥ ಅನೇಕ ಗಣ್ಯಮಾನ್ಯರಿದ್ದೀರಿ. ನಿಮ್ಮೆಲ್ಲರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟ ಗೌರವಾನ್ವಿತ ಶಾಸಕರ ಉಪಸ್ಥಿತಿ ನಮಗೆ ಅಪಾರ ಗೌರವ ಮತ್ತು ಸಂತೋಷವನ್ನು ಉಂಟು ಮಾಡಿದೆ. ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳು ನಮ್ಮ ಸಂಘಗಳ ಮುಂದಿನ ಬೆಳವಣಿಗೆಗೆ ಪ್ರೇರಣೆಯಾಗಲಿ ಎಂಬ ಆಶಯದೊಂದಿಗೆ ಈ ಸುಂದರ ನೆನಪು ಸದಾ ಹಸಿರಾಗಿರಲಿ ಎನ್ನುತ್ತಾ ಎಲ್ಲ ಅತಿಥಿ ಗಣ್ಯರು ಸೇರಿ ಮಾನ್ಯ ಶಾಸಕರಿಗೆ ಹೂಗುಂಡವನ್ನು ನೀಡಿ ಬೀಳ್ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲ ಅತಿಥಿ ಗಣ್ಯರು ಮತ್ತೊಮ್ಮೆ ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ದಯಮಾಡಿ ಎಲ್ಲ ಸದಸ್ಯರು ನಿಂತಿರುವಂತಹ ಎಲ್ಲ ಸದಸ್ಯರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಸುಭಾಷ್ ರೈ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಮಹಾಲಿಂಗೇಶ್ವರ ದೇವರಿಗೂ ಅಡ್ಡಬೋರಂತು, ಅವೇ ರೀತಿ ಸತ್ಯನಾರಾಯಣ ದೇವರನ್ನ ಆಶೀರ್ವಾದ ಪಡೆಯುವಂತು ಪುತ್ತೂರು ಮಹಾಲಿಂಗೇಶ್ವರನ ಈ ಸನ್ನಿಧಿ ಟಾಪುನಂಚಿನ ಈ ಕಾರ್ಯಕ್ರಮದ ಒಂಜಿ ಹಂತಗೂ ನಮ್ಮ ಮುಟ್ಟದ ಧರ್ಮಸ್ಥಳ ಧರ್ಮಾಧಿಕಾರಿಗಳನ್ನ ಆಶೀರ್ವಾದವನ್ನು ಪಡೆಯುವಂತು, ಅವೇ ರೀತಿ ಸಾನ್ನಿಧ್ಯತ ಪೂರ ದೈವ ದೇವರನ್ನ ಆಶೀರ್ವಾದ ಪಡೆಯುವಂತು ಇನ್ನೊಂದು ಭಾರಿ ಪುಣ್ಯ ಕಾರ್ಯಕ್ರಮ ಉಂಟು ನಮ್ಮವಲ್ಲ. ಭವಿಷ್ಯ ಈತ ಪೊರ್ತುನಿಕಲು ಬಹಳ ಸಾಂಗವಾತ ಕುಲ್ಲತು
ಮಹಿಳೆಯರ್ನಾಕ್ಲೇ ಜಾಸ್ತಿ ಸೇರ್ತಾರೆ. ಭಾರಿ ಪೊರ್ಲುಟು ಸಭೆಯನ್ನು ಯಶಸ್ವಿ ಮಲ್ತಾರೆ ಪನ್ಪುನ ಒಂದು ವಿಚಾರ ತೆರಿದು ಬರೋದುಂಡು. ಅವು ಮಾತ್ರ ಅತ್ತಂತೆ ನಿಕ್ಲೆನ ಧರ್ಮಸ್ಥಳದ ನಿಕ್ಲೆನ ಈ ಸಂಘ ಸಂಸ್ಥೆ ಎಂಕ್ಲೆನ ಮಹಾಲಿಂಗೇಶ್ವರ ದೇವಸ್ಥಾನಟು ಕರಿನ ವರ್ಷ ಜಾತ್ರೆ ಸಮಯಟು ಪ್ರತಿ ದಿನಲ ವನಸದ ಸಂದರ್ಭಟು 10-30 ಜನ ದಿನೋಲ ಬತ್ತದು ಅಡಿಗೆನ ಬಳಸತು ಮಾತ ಜನಕ್ಲೆಗ್ಲ ಪ್ರಸಾದವನ್ನು ನಿಕ್ಲು ಅನ್ನ ಪ್ರಸಾದವನ್ನು ಕೊರತನಂಚಿನ ಮಹಿಳಾ ಮಣಿಕ್ಲು ನಿಕ್ಲೆಗೆ ನಾನು ಮಹಾಲಿಂಗೇಶ್ವರ ದೇವಸ್ಥಾನ ವತಿರ್ತು ತುಂಬುರುತ್ತಾದ ಕೃತಜ್ಞತೆಯನ್ನು ಅರ್ಪಿಸೋಂತುಲ್ಲೆ. ಭವಿಷ್ಯ ಈ ವರ್ಷ ಬತ್ತನ ಕೈತಾಲು ನಾನು 2 ತಿಂಗಳು ಜಾತ್ರೆ ಶುರುವಾಗ್ಬಿಡು ಎಂಕ್ಲೆನ ಶಶಿಧರ ತಿಪ್ಪು ಲತಾ ತಿಪ್ಪು ಅವೇ ರೀತಿ ಬೇತೆ ತಂಡಗಳೇನು ಕಟ್ಟದು ಎಂಕ್ಲೆನ ಈ ಒಂಜಿ ದೇವಸ್ಥಾನದ ಒಂಜಿ ಜಾತ್ರೆ ಸಂದರ್ಭಟು ಸುವ್ಯವಸ್ಥಿತವಾದ ವನಸದ ಒಂಜಿ ಕೊರ್ಪುನಂಚಿನ ವ್ಯವಸ್ಥೆ ನಿಕ್ಲು ಕೈ ಜೋಡಿಸಲಿ. ಬೊಕ್ಕ ಬರ್ಪುನಂಚಿನ ಮಹಾ ಒಂಜಿ ದೇವರನ ಒಂಜಿ ಕಾರ್ಯಕ್ರಮ ಮುಲ್ಪ ನಡಪಿಯರುಂಡು. ಭವಿಷ್ಯ ಆ ಒಂಜಿ ಕಾರ್ಯಕ್ರಮ 14 ವರ್ಷ ಆ ಒಂದು ಬತ್ತುಂಡು. ಆ ಒಂಜಿ ಪುಣ್ಯ ಕಾರ್ಯಕ್ರಮಗಳ ನಮ್ಮ ಮಾತೆರ್ಲ ಭಾಗವಹಿಸೋನ್ಕ ಅವೇ ರೀತಿ ಧರ್ಮಸ್ಥಳದ ಈ ಯೋಜನೆ ಪಡ್ಪುಣ ಒಂಜಿ ಪಂಡ ಯಾನು ಸುರೂಕು 2 ಸಾರ್ನ ಇಸವಿಟ್ಟು ಈ ಯೋಜನೆತ ಒಂಜಿ ಸದಸ್ಯ ಆತಿತ್ತೆ ಸಂಘತ. ಆ ಸದಸ್ಯ ಆತು ಏನೊಂಜಿ 14 ಜನತ ಒಂಜಿ ಟೀಮ್ ಇತ್ತುಂಡು. ಆ 14 ಜನತ ಟೀಮ್ ಇಟ್ಟು ಎಂಕ್ಲ ಗೋಪಾಲಕೃಷ್ಣ ಆಚಾರ್ಯ ಹೆಚ್ಚಿನ ಅಂಶ ಇತ್ತೆರನ್ನು ತೋಜುಂಡು ಎಂಕ್. ಭವಿಷ್ಯ ಎಂಕ್ಲ ಆ ಸಮಯಟು ಒಂಜಿ ಸುರುಕು ಪುತ್ತೂರ್ತ ಕೋರ್ಟ್ ರಸ್ತೆ ಎಂಕ್ಲ ಒಂಜಿ ಸಂಘನ ಕಟ್ಟುತ್ತ ಆ ವ್ಯವಹಾರ ಮಲ್ತದ ಧರ್ಮಸ್ಥಳದ ಯೋಜನೆ ಎಂಚಿನ ಪನ್ಪುಣ ವಿಚಾರವನ್ನು ಎಂಕ್ಲ ತೆರೀತ. ಭವಿಷ್ಯ ಆ ಸಾಲನು ದೆತ್ತಂದು ಆ ಪೊರ್ತು ಎಂಕ್ಲ ಸಾಲದ ಅಗತ್ಯ ಇತ್ತುಂಡು. ಇತ್ತೆಲ್ಲ ಸಾಲದ ಅಗತ್ಯ ಉಂಡು. ಆಂಡ ಆ ಸಾಲದ ಅಗತ್ಯನ ದೆತ್ತಂತು ಎಂಕ್ಲಿಗೆ ಬೋಡಪ್ಪನಂಚಿನ ವ್ಯವಸ್ಥೆನ ನಮ್ಮ ಮಲ್ತಂತ. ಅವೇ ರೀತಿ ಈ ಒಂಜಿ ಧರ್ಮಸ್ಥಳದ ಯೋಜನೆ ಎಂಚಿನ ಇತ್ತುಂಡಲ್ಲ ಒಂಜಿ ಪುಣ್ಯ ಕಾರ್ಯಕ್ರಮನೇ ದೇವರನ ಪ್ರಸಾದ ಅಂತ ಪಂತ ನಮ್ಮ ದೇತಂತು ಐನು ವಾಪಸ್ ಕಟ್ಟೋಡಾಪುಂಡು ಕಟ್ಟಣ್ಣ ಮಲ್ಲೆತ್ತು. ಆಂಡ ನಂಗೆ ನಮ್ಮ ಇಲ್ಲು ಬೆಲಗುಂಡು ಪಂಪುನ ವಿಚಾರವನ್ನು ನಾನು ಅಂದೆಟ್ಟು ತೆರಿತೆ. ಭವಿಷ್ಯ ನೆಟ್ಟು ಜಾತಿ ಧರ್ಮ ಭೇದ ಭಾವ ಇಜ್ಜಿ ಮಾತ ಧರ್ಮ ತಕ್ಕಲ್ಲ ಈ ಸಂಘಟ ಉಳ್ಳೇರು. ನಂಗೆ ತೋಜುಂತ ಉಳ್ಳೇರು ಮುಸ್ಲಿಂ ಬಂಧು ನಕ್ಲ ಉಳ್ಳೇರು. ಭವಿಷ್ಯ ಕ್ರಿಶ್ಚಿಯನ್ ಬಂಧು ನಕ್ಲ ಉಳ್ಳೇರು. ಬೇತೆ ಧರ್ಮ ತಕ್ಕಲಿತ್ತು. ಧರ್ಮಸ್ಥಳನ ಪನ್ಪುಣಂಚಿನ ಒಂಜಿ ಅಲ್ಪನೆ ಧರ್ಮಾಧಿಕಾರಿಗಳನ್ನ ಸನ್ನಿಧಿಟ್ಟು ಲಕ್ಷದೀಪೋತ್ಸವ ಸಂದರ್ಭಟ್ಟು ಧರ್ಮಸಭೆ ನಡಪುಂಡು. ಮಾತ ಧರ್ಮದ ಗುರುಕ್ಲೇನಕ್ಲೇನು ಬೊಕ್ಕ ನಮ್ಮ ಮಸೀದಿತ ಗುರುಕ್ಲಕ್ಲೇನು ಲೆತ್ತದು ಒಂಜಿ ಧರ್ಮ ಸಮ್ಮೇಳನ ನಡಪುಂಡು. ಈ ಒಂಜಿ ಪುಣ್ಯ ಕಾರ್ಯಕ್ರಮ ಆಪುಣದ ಪಂಡ ಅವು ಧರ್ಮಸ್ಥಳರು ಮಾತ್ರ ಅತ್ತಂತೆ ಬೇತೆ ಓಲ್ಲ ಹತ್ತಂದು ಮನ್ಪುನ ವಿಚಾರವನ್ನು ಬನ್ನಿರ್ದೇರಿ ಒಂದುಲ್ಲೆ. ಭವಿಷ್ಯ ಈ ರೀತಿ ಆಪುನಂಚಿನ ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ಏತೋ ಜನಕ್ಕಳು ಬೇತೆ ರೀತಿ ಕಳಂಕ ಕೊನತ್ತೇರು. ಆಂಡ ದೇವರಾರೇನು ಕೈ ಬಿಡ್ತಿಜೇರು, ಆರ್ನ ಅಣ್ಣಪ್ಪ್ಯಾರೇನು ಕೈ ಬಿಡ್ತಿಜೇರು. ಪೂರ ನಮ್ಮ ಈ ದೇವರ ನಕ್ಲಿನ ಆಶೀರ್ವಾದಟಾರು ನನಾತ್ ಬೆಳಗತ್ ಮಿತ್ತು ಬತ್ತೇರು ಪನ್ಪುನ ವಿಚಾರವನ್ನು ಪಂಡಂತು ಇನ್ನಿತ ಈ ಕಾರ್ಯಕ್ರಮ ಯಶಸ್ವಿ ಆತಂಡು. ಭವಿಷ್ಯ ಮಹಾಲಿಂಗೇಶ್ವರ ದೇವಸ್ಥಾನ ಆಪುನಂಚಿನ ಉವ್ವೇ ಕಾರ್ಯಕ್ರಮ ಇತ್ತಂಗ್ಲ ಐಕೆ ಎಂಕ್ಲೆನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಎಂಕ್ಲ ಸದಸ್ಯರು ಮಾತೆರ್ಲ ಸೇರ್ತು ಒಗ್ಗಟ್ಟಾತು ಒಂಜಿ ಕಾರ್ಯಕ್ರಮ ನಮ್ಮ ಮಲ್ಪುವ. ಭವಿಷ್ಯ ಎಂಚಿನ ಇತ್ತಂಡ ದೇವಸ್ಥಾನದ ಆಪನ ಕಾರ್ಯಕ್ರಮಕ್ಕೂ ನಮ್ಮ ಸಂಪೂರ್ಣ ಬೆಂಬಲ ಕೊರಪ ಒಂದು ಸುರುತ ಬಾರಿ ಮುಲ್ಪ ಆಪಣೆ ಅಂತ ತೋಜುಂಡು. ಅವೇ ಮೂಲ ಶುರು ಆಪುನ ಕಾರ್ಯಕ್ರಮ. ಭವಿಷ್ಯ ಹೆಚ್ಚಿನ ಅಂಶ ಈ ವರ್ಷ ಬಂದಾಗ ಎಂಕ್ಲೆಗೆ ಒಂತೆ ಅಡಚಣೆ ಆತಂಡು. ಆಂಡ್ ಎಂಕ್ಲೆಗ್ಲ ಗೊತ್ತಿಜಂಡು 10 ಜನ ಸೇರುಣದು ಮಂತಂದು ವರ ಮಹಾಲಕ್ಷ್ಮಿ ಪೂಜೆ ಬುಡ್ಡ ಮುಲ್ಪ ಧರ್ಮಸ್ಥಳದ ಈ ಒಂಜಿ ಇನ್ನಿತ್ತ ಈ ಕಾರ್ಯಕ್ರಮ ಮಹಿಳೆಯರ್ನಕ್ಲಿನ ತಂಡಟು ವರ ಲಕ್ಷ್ಮಿ ಪೂಜೆಲ ಬುಕ್ಕ ಈನಿ ಸೇರ್ನಂಚಿನ ಈ ಮಹಿಳೆಯರ್ನಕ್ಲು ಸೇರ್ನಂಚಿನ ಕಾರ್ಯಕ್ರಮ ಒಂದು ಬಾರಿ ಯಶಸ್ವಿ ಆತಂಡು ಪನ್ಪುನ ವಿಚಾರವನ್ನು ಪಂಡಂತು ಈ ನಿಕ್ಲೆಗೆ ಮಹಾಲಿಂಗೇಶ್ವರ ದೇವಸ್ಥಾನ ಆಪುನಂಚಿನ ಪೂರ ಕಾರ್ಯಕ್ರಮಗಳ ಮಹಾಲಿಂಗೇಶ್ವರ ದೇವಸ್ಥಾನ ಸಂಪೂರ್ಣ ಅನುಗ್ರಹಾಲ ಇಪ್ಪುಂಡು. ಬುಕ್ಕ ನಿಕ್ಲೆ ಬೋಡಾಯಿನಂಚಿನ ಸೇವೆ ಎಂಕ್ಲೆನ ತಂಡ ಮಲ್ಪುಂಡು. ಬುಕ್ಕ ನಿಕ್ಲ ಎಂಕ್ಲೆನ ಈ ಒಂದು ಕಾರ್ಯಕ್ರಮಗೂ ಪುತ್ತೂರುತ ಜಾತ್ರೆದ ಸಂದರ್ಭ ಆಪನಂಚಿನ ಅನ್ನ ಸಂತರ್ಪಣ ಸಂದರ್ಭ ನಿಕ್ಲ ಮಾತೆರ್ಲ ಬತ್ತತ್ತು ಜಾತ್ರೆಯನ್ನು ತೂಪುನೆ ಮಾತ್ರ ಹತ್ತು ಅಲ್ಪ ಅನ್ನ ಸಂತರ್ಪಣೆ ಭಾಗವಹಿಸತ್ತು ಎಂಕ್ಲೆಗೆ ಸಹಕಾರ ಕೊರಲೇ ಪಂತ ಕೇಳಂತು ಇತ್ತೇನೆ ಕೇಳಂತು ನಿಕ್ಲಿನ ಪ್ರತಿ ದಿನತ್ತ ತಂಡ ಒಂಜೊಂಜಿ ತಂಡ 10ನೇ ತಾರೀಕು ಶುರುವಾಂಡ 20 ತಾರೀಕು ಮುಟ್ಟ ನಮ್ಮ ಅನ್ನದಾನ ಮಲ್ಪೇರಲ್ಲ ಈ ಮಾತ ಪುಣ್ಯ ಕಾರ್ಯಕ್ರಮ ಮುಟ್ಟು ನಿಕ್ಲು ಭಾಗವಹಿಸಲಿ ಎಂಕ್ಲೆಗೆ ಸಹಕಾರ ಕೊರಲೆ ಎಂದು ಬಂತು. ಎಂಕ್ಲೆನ ಪದ್ಮನಾಭ ಶೆಟ್ರ ಬುಕ್ಕೊಂಜಿ ಮರತು ಬೋಂಡು ಎಂಕ್ ಪದ್ಮನಾಭ ಶೆಟ್ರಿನ ಮುರಾಣಿ ಎಂಕ್ಲ ಧರ್ಮಸ್ಥಳಗ ಆರೇನ ನೇತೃತ್ವ ಎಂಕ್ಲ ಕಂಬಳ ಸಮಿತಿ ತಕ್ಲು ಪೋಯ ಕಂಬಳ ಸಮಿತಿ ತಕ್ಲು ಪೋತನಾಗ ಎಂಕ್ಲಿಗೆ ಅಲ್ಪ ಕಾವಂದೇರು ಕೇನಂತೆ ಪನಂತೆ ಎಂಕ್ಲಿನ ಉಳಾಯಿಲ್ ಎತ್ತೊಂದು ಪೋತು ದೇವ್ರನ್ನ ದರ್ಶನ ಮಾಲ್ಪನೆ ಮಾತ್ರ ಅತ್ತಂತೆ 2 ಲಕ್ಷ ರೂಪಾಯಿನ ಎಂಕ್ಲಿಗೆ ಕಂಬಳ ಸಮಿತಿಗೆ ಕೊರಿಯರು.
ಕೊಡ್ತೀರಿ ಒಂದು ಭಾರಿ ವಿಶೇಷ ಯಾಕಂದ್ರೆ ಸುರುತ ಬಾರಿಟ್ಟು 2 ಲಕ್ಷ ರೂಪಾಯಿ ನೆಂಕ್ಲೆಗೆ ಕೊಡ್ತೀರಿ. ಅವೇ ರೀತಿ ದೇವಸ್ಥಾನ ಅವನ ಒಟ್ಟಿಗೆ ನಾನು ಪಂಡೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಹಾಕೊಂಡು ಐಕ್ಯಬೋಡ ತೆಂಕ್ಲು 400 ಬರ್ಪ ಇರ್ನ ಸನ್ನಿಧಾನ ಇರ್ನ ಆಶೀರ್ವಾದ ಪಡೆಪ ಪಣ್ಣಾಗ ಪಂಡೇರು ಪದ್ಮಾನ್ವ ಶೆಟ್ರಿನ 400 ಎತ್ತೊಂದು ಬಲೆ ಎಂಕ್ಲ ಬೋಡೈನಂಚಿನ ಮುಲ್ತಾರ್ತು ಆಪನಂಚಿನ ಸಂಪೂರ್ಣ ಸಹಕಾರ ಕೊರಪೆ ಪನ್ಪುನ ವಿಚಾರನ ಧರ್ಮಾಧಿಕಾರಿಗಳು ತೆರಿಪಯರು ಆರ್ನ ಆಶೀರ್ವಾದವನ್ನ ಪಡೆಯ ಅವೇ ರೀತಿ ದೇವರನ ಆಶೀರ್ವಾದವನ್ನ ಪಡೆಯುತ್ತಾ ಅಂಚಾತ್ ಇನ್ನಿತ್ತ ಕಾರ್ಯಕ್ರಮ ಭವಿಷ್ಯ ಯಶಸ್ವಿ ಆತನ ಪನ್ಪುನ ವಿಚಾರವನ್ನು ಪಂಡಂತು ಎನ್ನರಡ್ಡ ಪಾತೆರಡು ತಪ್ಪೆ. ಜೈ ಹಿಂದ್. ಧನ್ಯವಾದಗಳು ಸರ್. ಆದರಣೀಯರೇ, ಈ ನಮ್ಮ ಕಾರ್ಯಕ್ರಮದಲ್ಲಿ BM ಶಾಲೆಯ SDMC ಅಧ್ಯಕ್ಷರಾದ ಪ್ರಶಾಂತ್ ಪುರ ಇವರು ಆಗಮಿಸಿದ್ದಾರೆ. ಇವರು ಕ್ರೀಡೋತ್ಸವಕ್ಕೆ ತೀರ್ಪುಗಾರರಾಗಿ ಬಂದು ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ಶ್ರೀಯುತ ಶಶಿಧರ ಎಂ ಯೋಜನಾಧಿಕಾರಿಗಳು ಪುತ್ತೂರು ಇವರು ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂಜೀಚರ ಮರತುಕೊಂಡು ಇತ್ತ ಏಪಲ ಎಂಕ್ಲೆಗೆ ಧರ್ಮಸ್ಥಳರ್ತು ಮುಲ್ಪ ಬೋಡಾಯಿನಂಚಿನ ಈಡೆಗೆ ಬೋಡಾಂಚಿನ ತರಕಾರಿತ ವ್ಯವಸ್ಥೆನ ಅಲ್ತಿರ್ತು ಕಡಪಡ್ತು ಕೊರೊಂದುಲ್ಲೇರು ಈ ವಿಚಾರವನ್ನ ಪನ್ಯಾರ ಮೇರಿನ ನೇತೃತ್ವ ಆವಂತುಂಡು ಆಂಡ ಆ ವಿಚಾರ ಪನ್ಯಾರ ಮರತು ಪೋಂಡು ನಿಜವಾತಲ್ಲ ಇತ್ತೆಲ್ಲ ಎಂಕ್ಲ ಮುಲ್ಪ ಅನಸ ಅಡಿಗೆತ ಕಜಿಪುತ ಎಂಚಿನ ಪದಾರ್ಥಕ್ಕೆ ಬೋಡ ಎಂಚಿನ ವ್ಯವಸ್ಥೆನ ಇತ್ತೆಲ್ಲ ಮಲ್ತೊಂತ ಇತ್ತಂದ್ರೆ ಅವು ಧರ್ಮಸ್ಥಳರ್ತೇ ಬರುವಂತುಂಡು ಅನ್ಪಣ ವಿಚಾರವನ್ನು ಪನ್ಯಾರ ಸಂತೋಷ ಪಡೆಯುವಂತುಲ್ಲೆ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಶಶಿಧರ ಎಂ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನೇರವಾಗಿ ನಾವು ಹೋಗ್ತಾ ಇದ್ದೇವೆ. ಈ ನಮ್ಮ ಒಕ್ಕೂಟಗಳ ವಾರ್ಷಿಕೋತ್ಸವ ಸಮಾರಂಭವು ಸದಾ ತಮ್ಮೆಲ್ಲರ ಮನದಲ್ಲೂ ಹಚ್ಚ ಹಸಿರಾಗಿರಲಿ ಎಂಬಂತೆ ವಿವಿಧ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಟೋಟ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನು ಈ ದಿವಸ ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಕಸಬಾ ಒಕ್ಕೂಟದ ಬಹುಮಾನ ವಿತರಣೆ. ಈ ಬಹುಮಾನ ವಿತರಣೆಯನ್ನು ಶ್ರೀಯುತ ಪದ್ಮನಾಭ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರು ಜನಜಾಗೃತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಇದು ಕಸಬಾ ಕಾರ್ಯಕ್ರಮದಲ್ಲಿ ನಡೆದಂತಹ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರ ಹೆಸರು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಲಕ್ಷ್ಮೀಪ್ರಿಯ ಇವರು ಪಡೆದುಕೊಂಡಿದ್ದಾರೆ. ಬಹುಮಾನದಲ್ಲಿ ವಿಜೇತರಾದವರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು ರೇವತಿ ಇವರು ಪಡೆದುಕೊಂಡಿದ್ದಾರೆ. ಅದೇ ತೃತೀಯ ಬಹುಮಾನವನ್ನು ಮಮತಾಜ್ ದ್ವಿತೀಯ ಬಹುಮಾನವನ್ನು ರೇವತಿ ಇವರು ಪಡೆದುಕೊಂಡಿದ್ದಾರೆ. ತೃತೀಯ ಬಹುಮಾನವನ್ನು ಮಮತಾಜ್ ರವರು ಪಡೆದುಕೊಂಡಿದ್ದಾರೆ. ಇದರಲ್ಲಿ ಭಾಗವಹಿಸಿದವರಿಗೆ ಪ್ರೋತ್ಸಾಹಿಕ ಬಹುಮಾನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ರಕ್ಷಿತಾ, ಶಂಕರಿ, ಚೇತನ, ಗಾಯತ್ರಿ, ನಿತ್ಯ. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರೋತ್ಸಾಹಿಕ ಬಹುಮಾನವನ್ನು ರಕ್ಷಿತಾ, ಶಂಕರಿ, ಚೇತನ, ಗಾಯತ್ರಿ, ನಿತ್ಯ. ಅದೇ ಲಿಂಬೆ ಚಮಚ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಸುಮಿತ್ರಾ ಅವರವರು ಪಡೆದುಕೊಂಡಿದ್ದಾರೆ. ಸುಮಿತ್ರಾ. ದ್ವಿತೀಯ ಬಹುಮಾನವನ್ನು ದಿವ್ಯಾ. ತೃತೀಯ ಬಹುಮಾನವನ್ನು ಚೇತನ.
ಶಹನಜ್. ದ್ವಿತೀಯ ಬಹುಮಾನವನ್ನು ಗಾಯತ್ರಿ. ತೃತೀಯ ಬಹುಮಾನವನ್ನು ಸುನಂದ ಇವರು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನವನ್ನು ಸುನಂದ ಇವರು ಪಡ್ಕೊಂಡಿದ್ದಾರೆ. ಬೊಗಸೆಗೆ ನೀರು ತುಂಬಿಸುವುದು, ಇದರಲ್ಲಿ ಪ್ರಥಮ ಬಹುಮಾನವನ್ನು ರಾಜೀವಿ ಇವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ನಿತ್ಯ, ತೃತೀಯ ಬಹುಮಾನವನ್ನು ಲಲಿತಾ ಇವರು ಪಡ್ಕೊಂಡಿದ್ದಾರೆ. ಗುಂಡೆಸತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಯೋಗೀಶ್ವರಿ ಇವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ಸುನೀತಾ, ತೃತೀಯ ಬಹುಮಾನವನ್ನು ಮಮತಾಜ್. ತೃತೀಯ ಬಹುಮಾನ ಮಮತಾಜ್. ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಮೀನಾಕ್ಷಿ ಇವರು ಪಡ್ಕೊಂಡಿದ್ದಾರೆ. ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಯೋಗೀಶ್ವರಿ ಟೀಮ್, ಇವರೊಟ್ಟಿಗೆ ಸುಮಿತ್ರಾ, ಚಿತ್ರಾವತಿ, ಸುನೀತಾ, ಸುಚಿತ್ರಾ, ಪೈಮಿದಾ, ಯಮುನಾ, ರಾಜೀವಿ. ಯೋಗೀಶ್ವರಿ ಟೀಮ್ ಹಗ್ಗ ಜಗ್ಗಾಟ, ಇದರೊಟ್ಟಿಗೆ ಭಾಗವಹಿಸಿದವರು ಸುಮಿತ್ರಾ, ಚಿತ್ರಾವತಿ, ಸುನೀತಾ, ಸುಚಿತ್ರಾ, ಪೈಮಿದಾ, ಯಮುನಾ, ರಾಜೀವಿ. ದ್ವಿತೀಯ ಬಹುಮಾನವನ್ನು ದಿವ್ಯಾ ಅವರ ಟೀಮ್, ಜ್ಯೋತಿ, ಹಫೀಜಾ, ದಿವ್ಯಾ, ರಕ್ಷಿತಾ, ಫರ್ಜಾನಾ, ನಫ್ರೀನಾ, ಜಾನಕಿ. ದ್ವಿತೀಯ ಬಹುಮಾನ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆಕೊಂಡವರು ದಿವ್ಯಾ ಟೀಮ್, ಜ್ಯೋತಿ, ಹಫೀಜಾ, ದಿವ್ಯಾ, ರಕ್ಷಿತಾ, ಫರ್ಜಾನಾ, ನಫ್ರೀನಾ, ಜಾನಕಿ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಬಳುವಾರು ಒಕ್ಕೂಟದ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ಶ್ರೀಮತಿ ಹರಿಣಾಕ್ಷಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ವಕೀಲರು, ಪುತ್ತೂರು ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಮಾನ ಯಾರಿಗೆಲ್ಲ ಬಹುಮಾನ ಇದೆ ಅವರು ದಯಮಾಡಿ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಬಪ್ಪಳಿಗೆ ಒಕ್ಕೂಟದ ಬಹುಮಾನ ವಿತರಣೆಯನ್ನು ನಡೆಸ್ತಾ ಇದ್ದೇವೆ. ಬಪ್ಪಳಿಗೆ ಒಕ್ಕೂಟದ ಬಹುಮಾನ ವಿಜೇತರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಬಪ್ಪಳಿಗೆ ಒಕ್ಕೂಟದ ವಿಜೇತರ ವರದಿ ಈ ರೀತಿ ಇದೆ. ಬೇಣದ ಬತ್ತಿ ಉರಿಸುವುದು ಮಹಿಳೆಯರ ವಿಭಾಗ ಪ್ರಥಮ ಪ್ರತಿಮಾ, ದ್ವಿತೀಯ ಗೀತಾ ಮತ್ತು ಶೀಲಾ. ಬಪ್ಪಳಿಗೆ ಒಕ್ಕೂಟ ಪುರುಷರ ವಿಭಾಗ ಪುಂಡರೀಕ ಪ್ರಥಮ, ಶೇಖರ ದ್ವಿತೀಯ. ಪುರುಷರ ವಿಭಾಗ ಸಂಗೀತ ಕುರ್ಚಿ ಪುಂಡರೀಕ ಪ್ರಥಮ, ವಿಜಯ ದ್ವಿತೀಯ. ಮಹಿಳೆಯರ ಸಂಗೀತ ಕುರ್ಚಿ ಜಯಂತಿ ಪ್ರಥಮ, ಪುಷ್ಪಾವತಿ ದ್ವಿತೀಯ. ಮಹಿಳೆಯರ ಲಕ್ಕಿ ಗೇಮ್ ಆಶಾ ಪ್ರಥಮ, ಗೀತಾ ದ್ವಿತೀಯ.
ಪುರುಷರ ಲಕ್ಕಿ ಗೇಮ್ ಈಶ್ವರ ನಾಯ್ಕ ಪ್ರಥಮ, ವಿಶ್ವನಾಥ ದ್ವಿತೀಯ. ಪುರುಷರ ಲಕ್ಕಿ ಗೇಮ್ ಈಶ್ವರ ನಾಯ್ಕ ಪ್ರಥಮ, ವಿಶ್ವನಾಥ ದ್ವಿತೀಯ. ಮಹಿಳೆಯರ ಲಿಂಬೆ ಚಮಚ ಸುಚಿತ್ರ ಪ್ರಥಮ, ಗೀತಾ ದ್ವಿತೀಯ. ಪುರುಷರ ಲಿಂಬೆ ಚಮಚ ಸೀತಾರಾಮ ಪ್ರಥಮ, ರಾಜೇಶ್ ದ್ವಿತೀಯ. ಪುರುಷರ ವಿಭಾಗ ಸಂಗೀತ ಕುರ್ಚಿ ಪುಂಡರೀಕ ಪ್ರಥಮ, ವಿಜಯ ದ್ವಿತೀಯ. ಪುರುಷರ ಗೋಣಿಚೀಲ ಸೀತಾರಾಮ ಪ್ರಥಮ, ಶ್ರೀನಿವಾಸ ದ್ವಿತೀಯ. ಆದರಣೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭೋಜನದ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಯಾರು ಪುರುಷರ ಬಲೂನ್ ಆಟ ಹೋಗ್ಲಿಕ್ಕಿಲ್ಲ. ಮತ್ತೆ ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಎಲ್ಲವನ್ನು ವೀಕ್ಷಿಸಿ ನಂತರ ತೆರಳಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುರುಷರ ಬೆಲೂನ್ ಆಟ ಸೀತಾರಾಮ ಪ್ರಥಮ, ಶ್ರೀನಿವಾಸ ದ್ವಿತೀಯ. ಮಹಿಳೆಯರ ಒಂಟಿಕಾಲು ಓಟ ಸುಚಿತ್ರ ಪ್ರಥಮ, ಪುಷ್ಪ ದ್ವಿತೀಯ. ಮಹಿಳೆಯರ ಬಾಟ್ಲಿಗೆ ನೀರು ತುಂಬಿಸುವುದು ಜಯಂತಿ ಪ್ರಥಮ, ಆಶಾ ದ್ವಿತೀಯ. ಪುರುಷರ ವಿಭಾಗದ ಬಾಟ್ಲಿಗೆ ನೀರು ತುಂಬಿಸುವುದು ರಾಜೇಶ್ ಮುಕ್ವೆ ಪ್ರಥಮ, ಸೀತಾರಾಮ ದ್ವಿತೀಯ. ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಥಮ, ಗೀತಾ, ಸುಚಿತ್ರ, ರತ್ನಾವತಿ, ಜಯಂತಿ, ಚಿತ್ರ, ಪುಷ್ಪ, ಪ್ರಮೀಳ. ಮಹಿಳೆಯರ ಹಗ್ಗ ಜಗ್ಗಾಟ ದ್ವಿತೀಯ, ಪುಷ್ಪಾವತಿ, ಶೀಲಾ, ಗೀತಾ ಕೆ, ಪ್ರತಿಮಾ, ಗಿರಿಜಾ, ಆಶಾ, ವಿಜಯಲಕ್ಷ್ಮಿ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ, ಶೇಖರ, ಪುಂಡರೀಕ, ವಿಜಯ, ಈಶ್ವರ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ದ್ವಿತೀಯ, ರಾಜೇಶ್, ಶ್ರೀನಿವಾಸ, ಸೀತಾರಾಮ, ಜಯರಾಮ್ ಕುಲಾಲ್. ಇದೀಗ ಸಾಮಿತಡ್ಕ ಒಕ್ಕೂಟದ ವಿಜೇತರ ವರದಿ ಈ ರೀತಿ ಇದೆ. ಸಂಗೀತ ಕುರ್ಚಿ ಉಷಾ ಪ್ರಥಮ, ಸೀತಾಲಕ್ಷ್ಮಿ ದ್ವಿತೀಯ, ಕಲ್ಪನಾ ತೃತೀಯ. ಸಾಮಿತಡ್ಕ ಒಕ್ಕೂಟ ಒಕ್ಕೂಟದ ಬಹುಮಾನ ವಿಜೇತರಾದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಬಹುಮಾನ ಇರೋದು ಗೊತ್ತಿದೆ ನಿಮಗೆ, ಆಲ್ರೆಡಿ ಎಲ್ಲ ಎದುರುಗಡೆ ಇರಿ. ಊಟದ ವ್ಯವಸ್ಥೆ ಇದೆ ಪ್ರಸಾದ ಆದಮೇಲೆ. ಮತ್ತೆಲ್ಲ ಒಕ್ಕೂಟದ ಸದಸ್ಯರದು ಸುಮಾರು 1 ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎಲ್ಲವರನ್ನು ವೀಕ್ಷಣೆ ಮಾಡಿ ನೀವು ತೆರಳಬೇಕು. ಪುಟಾಣಿ ಮಕ್ಕಳದಿದೆ. ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ನಿಮಗೋಸ್ಕರ ಮನರಂಜಿಸಲಿಕ್ಕೆ ಮೊನ್ನೆ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕಾಗಿ.
ಸಂಗೀತ ಕುರ್ಚಿ ದ್ವಿತೀಯ ಸೀತಾಲಕ್ಷ್ಮಿ, ತೃತೀಯ ಕಲ್ಪನಾ, ಲಿಂಬೆ ಚಮಚ ನಿಶಾ ಪ್ರಥಮ, ನಳಿನಾಕ್ಷಿ ದ್ವಿತೀಯ, ಪುಷ್ಪಲತಾ ತೃತೀಯ. ಬಾಟ್ಲಿಗೆ ನೀರು ತುಂಬಿಸುವುದು ಪ್ರಥಮ ಪುಷ್ಪಾವತಿ, ದ್ವಿತೀಯ ವಿನೋದಿನಿ, ತೃತೀಯ ಅಹಲ್ಯ. ಲಕ್ಕಿ ಗೇಮ್ ಪ್ರಥಮ ಚೈತನ್ಯ ಮತ್ತು ಪುಷ್ಪ, ದ್ವಿತೀಯ ಅಹಲ್ಯ, ತೃತೀಯ ಪುಷ್ಪಾವತಿ. ಹಗ್ಗ ಜಗ್ಗಾಟ ಪ್ರಥಮ ನಳಿನಾಕ್ಷಿ ಟೀಮ್, ಲಲಿತಾ, ಚೈತ್ರ, ಪ್ರೇಮ, ಪುಷ್ಪಾವತಿ, ಅನಿತಾ, ಜ್ಯೋತಿ, ಚಂದ್ರಾವತಿ. ದ್ವಿತೀಯ ಸುಜಾತ ಮತ್ತು ಬಳಗ. ಸುಜಾತ ಮತ್ತು ಬಳಗ ಭಾರತಿ, ಉಷಾ, ನಿಶಾ, ಉಮಾವತಿ, ಪದ್ಮಾವತಿ, ಪವಿತ್ರ, ಸುನೀತಾ. ಬಳುವಾರು ಒಕ್ಕೂಟದ ವಿಜೇತರು ಬಳುವಾರು ಒಕ್ಕೂಟದ ಬಹುಮಾನ ವಿತರಣೆ ನಡೀತಾ ಇದೆ. ಬಳುವಾರು ಒಕ್ಕೂಟದ ವಿಜೇತರಾದಷ್ಟು ಬೇಗ ಬನ್ನಿ. ಬಕೆಟ್ ಆ್ಯಂಡ್ ಬಾಲ್ ಫಸ್ಟ್ ಜೀನತ್ ಫಸ್ಟ್ ಪ್ರಥಮ, ಬಕೆಟ್ ಆ್ಯಂಡ್ ಬಾಲ್ ದ್ವಿತೀಯ ರಶ್ಮಿ ಪೂಜಶ್ರೀ, ರಶ್ಮಿ ದ್ವಿತೀಯ. ಲಿಂಬೆ ಚಮಚ ಓಟ ಪ್ರಥಮ ಅಮ್ನಾಜ್, ದ್ವಿತೀಯ ನೇತ್ರಾವತಿ, ಬಾಲ್ ಪಾಸಿಂಗ್ ಪ್ರಥಮ ಗೀತಾ, ದ್ವಿತೀಯ ಪೂಜಶ್ರೀ, ಸಂಗೀತ ಕುರ್ಚಿ ಪ್ರಥಮ ರಿಯಾನಾ, ದ್ವಿತೀಯ ಪೂಜಶ್ರೀ, ಲಕ್ಕಿ ಗೇಮ್ ಪ್ರಥಮ ಲತಾ ಆರ್ ಹೆಗ್ಡೆ, ದ್ವಿತೀಯ ಉಷಾ ಕೆ, ಬಾಟಲ್ ಗೇಮ್ ಪ್ರಥಮ ರಿಯಾನಾ, ದ್ವಿತೀಯ ಮಲ್ಲಿಕಾ, ಕ್ಯಾಂಡಲ್ ಉರಿಸುವುದು ಪ್ರಥಮ ಜಯಪ್ರಕಾಶ್ ನಾರಾಯಣ, ದ್ವಿತೀಯ ಪೂಜಶ್ರೀ.
ಮುಂದಕ್ಕೆ ಪರ್ಲಡ್ಕ ಒಕ್ಕೂಟದ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. ಪರ್ಲಡ್ಕ ಒಕ್ಕೂಟದ ಬಹುಮಾನ ವಿಜೇತರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಪರ್ಲಾಟ ಒಕ್ಕೂಟದ ವಿಜೇತರು ಬೊಗಸೆ ನೀರು ತುಂಬಿಸುವುದು ಮಹಿಳೆಯರ ವಿಭಾಗ ಪ್ರಥಮ ಪೂರ್ಣಿಮಾ, ಪರ್ಲಾಟ ಒಕ್ಕೂಟ ಪ್ರಥಮ ಪೂರ್ಣಿಮಾ, ದ್ವಿತೀಯ ಪವಿತ್ರ, ತೃತೀಯ ಸುಮ. ಪುರುಷರ ವಿಭಾಗ ಪ್ರಥಮ ಗಿರೀಶ್, ದ್ವಿತೀಯ ಮನೋಹರ್, ತೃತೀಯ ಸುಧೀಂದ್ರ. ಪುರುಷರ ವಿಭಾಗ ಪ್ರಥಮ ಗಿರೀಶ್, ದ್ವಿತೀಯ ಮನೋಹರ್, ತೃತೀಯ ಸುಧೀಂದ್ರ. ಲಿಂಬೆ ಚಮಚ ಮಹಿಳೆಯರ ವಿಭಾಗ ಪ್ರಥಮ ಪವಿತ್ರ, ದ್ವಿತೀಯ ಗುಲಾಬಿ, ತೃತೀಯ ಗೀತಾ ಭಾರತ್. ಲಿಂಬೆ ಚಮಚ. ಪುರುಷರ ವಿಭಾಗ ಪ್ರಥಮ ಸುಧೀಂದ್ರ, ದ್ವಿತೀಯ ಪ್ರಸನ್ನ ಕುಮಾರ್, ತೃತೀಯ ಮನೋಹರ್. ಹೌದು, ಪ್ರಥಮ ಸುಧೀಂದ್ರ, ದ್ವಿತೀಯ ಪ್ರಸನ್ನ ಕುಮಾರ್, ತೃತೀಯ ಮನೋಹರ್. ಗೋಣಿ ಚೀಲ ಓಟ ಮಹಿಳೆಯರ ವಿಭಾಗ ಪ್ರಥಮ ಪವಿತ್ರ, ದ್ವಿತೀಯ ಗೀತಾ ಭರತ್, ತೃತೀಯ ಗೀತಾ ಪ್ರಕಾಶ್. ಪುರುಷರ ವಿಭಾಗ ಪ್ರಥಮ ಪ್ರಸನ್ನ ಕುಮಾರ್, ದ್ವಿತೀಯ ಸತೀಶ್ ಪೂಜಾರಿ, ತೃತೀಯ ಸುಧೀಂದ್ರ. ಪುರುಷರ ವಿಭಾಗ ಗೋಣಿಚೀಲ ಓಟ ಪ್ರಥಮ ಪ್ರಸನ್ನ ಕುಮಾರ್, ದ್ವಿತೀಯ ಸತೀಶ್ ಪೂಜಾರಿ, ತೃತೀಯ ಸುಧೀಂದ್ರ. ಸಂಗೀತ ಕುರ್ಚಿ ಮಹಿಳೆಯರ ವಿಭಾಗ ಪ್ರಥಮ ಪವಿತ್ರ, ದ್ವಿತೀಯ ಅಕ್ಷಾಯಿನಿ, ತೃತೀಯ ವಿಮಲ. ಸಂಗೀತ ಕುರ್ಚಿ ಪ್ರಥಮ ಪವಿತ್ರ, ದ್ವಿತೀಯ ಅಕ್ಷಾಯಿನಿ, ತೃತೀಯ ವಿಮಲ. ಪುರುಷರ ವಿಭಾಗ ಪ್ರಥಮ ರಾಜೇಶ್ ಸ್ಪಂದನ, ದ್ವಿತೀಯ ಗಿರೀಶ್, ತೃತೀಯ ಗೋಪಾಲಕೃಷ್ಣ. ಪುರುಷರ ವಿಭಾಗ ಪ್ರಥಮ ರಾಜೇಶ್, ದ್ವಿತೀಯ ಗಿರೀಶ್, ತೃತೀಯ ಗೋಪಾಲಕೃಷ್ಣ. ಅದು ಪರ್ಲಾಟ. ಲಕ್ಕಿ ಗೇಮ್ ಮಹಿಳೆಯರ ವಿಭಾಗ ಪ್ರಥಮ ಭಾರತಿ, ದ್ವಿತೀಯ ಗೀತಾ. ಲಕ್ಕಿ ಗೇಮ್ ಮಹಿಳೆಯರ ವಿಭಾಗ ಪ್ರಥಮ ಭಾರತಿ, ದ್ವಿತೀಯ ಗೀತಾ. ಪುರುಷರ ವಿಭಾಗ ಎಂ ಗೋಪಾಲಕೃಷ್ಣ ಪ್ರಥಮ, ದ್ವಿತೀಯ ಕೆ ಹರೀಶ್. ಪುರುಷರ ವಿಭಾಗ ಎಂ ಗೋಪಾಲಕೃಷ್ಣ ಪ್ರಥಮ, ಕೆ ಹರೀಶ್ ದ್ವಿತೀಯ. ಹಗ್ಗ ಜಗ್ಗಾಟ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ಪ್ರಥಮ ಅಕ್ಷಾಯಿನಿ ಆ್ಯಂಡ್ ಟೀಮ್, ದ್ವಿತೀಯ ಚಂದ್ರಾವತಿ ಆ್ಯಂಡ್ ಟೀಮ್. ಹಗ್ಗ ಜಗ್ಗಾಟ
ಚಂದ್ರಾವತಿ ಆ್ಯಂಡ್ ಟೀಮ್. ಪುರುಷರ ವಿಭಾಗ ಹಗ್ಗ ಜಗ್ಗಾಟ ಪ್ರಥಮ ಪ್ರಸನ್ನ ಕುಮಾರ್ ಆ್ಯಂಡ್ ಟೀಮ್. ದ್ವಿತೀಯ ಎಂ ಗೋಪಾಲಕೃಷ್ಣ ಆ್ಯಂಡ್ ಟೀಮ್. ಹಗ್ಗ ಜಗ್ಗಾಟ ಮುಂದಕ್ಕೆ ಪಡೀಲ್ ಒಕ್ಕೂಟದ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. ಪಡೀಲ್ ಒಕ್ಕೂಟದ ಬಹುಮಾನ ವಿಜೇತರಾದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಡೀಲ್ ಒಕ್ಕೂಟದ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರು ದೇವಕಿ ಪ್ರಥಮ, ಗಾಯತ್ರಿ ದ್ವಿತೀಯ. ಸಂಗೀತ ಗುರುತಿದ್ದು ಯಾರು? ದೇವಕಿ, ಗಾಯತ್ರಿ, ಅನುಷಾ. ದೇವಕಿ ಯಾರು? ಥರ್ಡ್ ಅನುಷಾ. ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್ ಗಾಯತ್ರಿ, ಸೆಕೆಂಡ್ ಸವಿತಾ, ಥರ್ಡ್ ಪ್ರಮೀಳಾ. ಗಾಯತ್ರಿ ಯಾರು? ಲಿಂಬೆ ಚಮಚ ಫಸ್ಟ್ ದೇವಕಿ, ಸೆಕೆಂಡ್ ಗಾಯತ್ರಿ, ಥರ್ಡ್ ಸವಿತಾ. ಸೆಕೆಂಡ್ ಗಾಯತ್ರಿ, ಥರ್ಡ್ ಸವಿತಾ. ಮಡಕೆ ಹೊಡೆಯುವುದು ಫಸ್ಟ್ ಭವ್ಯ, ಒಂಜಿ. ನಂಬರ್ ಗೇಮ್ ಆಟದಲ್ಲಿ ಫಸ್ಟ್ ಜಯಂತಿ, ಸೆಕೆಂಡ್ ಗಾಯತ್ರಿ, ಥರ್ಡ್ ಸ್ವಾತಿ. ಥರ್ಡ್ ಸ್ವಾತಿ. ಹಗ್ಗ ಜಗ್ಗಾಟ ಬಾಯ್ಸ್ ಫಸ್ಟ್ ರಾಜೇಶ್, ದಿನೇಶ್, ಪ್ರಶಾಂತ್. ರಾಜೇಶ್ ಟೀಮು. ಉಳ್ಳೇರು. ಹಗ್ಗ ಜಗ್ಗಾಟ ಸೆಕೆಂಡ್ ಶ್ರೀಧರ್ ಟೀಮು, ನವೀನ್, ರಾಜರಾಮ್, ಯೋಗೀಶ್. ಹಗ್ಗ ಜಗ್ಗಾಟ ಗರ್ಲ್ಸ್ ಫಸ್ಟ್ ಲಕ್ಷ್ಮಿ ಟೀಮು. ಫಸ್ಟ್ ಸೆಕೆಂಡ್ ಗಾಯತ್ರಿ ಟೀಮು. ಇಲ್ಲಿಗೆ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ಒಕ್ಕೂಟದಲ್ಲಿ ಕೂಡ ಪ್ರಶಸ್ತಿ ಬಹುಮಾನವನ್ನು ವಿತರಣೆ ಮಾಡಲಾಗಿದೆ. ಇನ್ನು ಮುಂದೆ ಸುಮಾರು 7 ಒಕ್ಕೂಟಗಳಿದ್ದ ಕಾರಣ ಬಹುಮಾನಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿತ್ತು. ದೊಡ್ಡ ಸಮಯವನ್ನು ತಗೊಂಡಿದೆ. ಇದುವರೆಗೆ
ನಮ್ಮ ಮಕ್ಕಳು ಬಹುಮಾನ ತಗೊಳ್ತಿದ್ರು. ಇವತ್ತು ಮಕ್ಕಳ ಹೆತ್ತವರೇ ವಾರ್ಷಿಕೋತ್ಸವದಲ್ಲಿ ಬಹುಮಾನ ತಗೊಳ್ಳುವಂಥ ಕಾರ್ಯಕ್ರಮ. ಕೊನೆಯ ಕಾರ್ಯಕ್ರಮ ಅಧ್ಯಕ್ಷರ ಒಂದು ಶುಭ ಹಾರೈಕೆ ಮಾಡೋದ್ರ ಮಟ್ಟಿಗೆ ಈ ಸಭೆಯನ್ನು ಮುಗಿಸಬೇಕು. ಓಂ ಶ್ರೀ ಮಂಜುನಾಥ ನಮ, ಓಂ ಶ್ರೀ ಮಾಳಿಂಗೇಶ ನಮ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳೇ, ಇಲ್ಲಿ ಈ ಸಲ ಸತ್ಯನಾರಾಯಣ ಪೂಜೆ ಕೂಡ ಒಳ್ಳೆಯ ರೀತಿ ನಡೆದಿದೆ. ನಿಮ್ಮ ಸಹಕಾರ ಕೂಡ ಒಳ್ಳೆಯ ಸಿಕ್ಕಿದಂತೆ ಕೂಡ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರು ಧನ್ಯವಾದ? ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರಿಗೆ ಗೌರವ ಅರ್ಪಣೆ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಇದ್ದರೆ ಅವರಿಗೆ ಅಲ್ಲಿ ವ್ಯವಸ್ಥೆಯಲ್ಲಿರ್ಬೋದು. ಈಗ ಮತ್ತೆ ಕೊಡುವ ಅವರಿಗೆ ಆರಾಮವಾಗಿ ಕೊಡುವ. ಎಲ್ಲ ಒಕ್ಕೂಟದ ಅಧ್ಯಕ್ಷರು ನಮ್ಮೊಟ್ಟಿಗೆ ಇರಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮದ ಕುರಿತು ನಾವು ಗೌರವ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಈಗ ಹೆಸರು ಹೇಳಿ. ಏನು ಮಾತ? ಬಬ್ಬಲಿಗೆ ಒಕ್ಕೂಟ ಸ್ವರ್ಣಲತಾ ಹೆಗ್ಡೆ. ಸಾಲ್ಮರ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಸಾದ್ ರೈ. ಸಾಮೆತಡ್ಕ ಒಕ್ಕೂಟದ ಅಧ್ಯಕ್ಷರಾದಂತಹ ಹಾಲ್ಯ. ಪಡೀಲು ಒಕ್ಕೂಟದ ಅಧ್ಯಕ್ಷರಾದಂತಹ ಮೈಮುನಾ. ಕಸಬಾ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ರಮಾ ಅವರು. ಕರ್ನಾಟಕ ಒಕ್ಕೂಟದ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಅವರು ಕೂಡ ಬರಬೇಕು. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಚೇತನಾ ಹೆಗ್ಡೆ, ದಾಖಲಾತಿ ಸಮಿತಿ, ಕಸಬಾ ಒಕ್ಕೂಟ ಇವರಿಂದ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಪುತ್ತೂರು, ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯಗಳ ಒಕ್ಕೂಟ ಇದರ ಆಶ್ರಯದಲ್ಲಿ ನಡೆದಂತಹ ವಾರ್ಷಿಕೋತ್ಸವ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸಾಮೂಹಿಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಧ್ವನಿವರ್ಧಕದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಅಲಂಕರಿಸಿದ ನವಜೀವನ ಸಮಿತಿ, ಪಡೀಲು ಸದಸ್ಯರಿಗೂ ಸೇವಾ ಪ್ರತಿನಿಧಿಯವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸತ್ಯನಾರಾಯಣ ಪೂಜೆ ನಡೆಸಿಕೊಟ್ಟಂತಹ ಅರ್ಚಕ ವೃಂದದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಲಘು ಉಪಹಾರ ಊಟದ ವ್ಯವಸ್ಥೆ ನೆರವೇರಿಸಿಕೊಟ್ಟವರಿಗೂ, ಬೆಳಗಿನ ಬೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಟ್ಟವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದ ಎಲ್ಲ ಸಂಘ ಸಂಸ್ಥೆಗಳು, ಗಣ್ಯಾತಿ ಗಣ್ಯರಿಗೂ ಆರ್ಥಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭೋಜನ ಸ್ವೀಕರಿಸಿದ ಬಳಿಕ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಿರೂಪಣೆ ಮಾಡಿದಂಥ ಅರುಣಾಕ್ಷಿ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ತಯಾರಿ ಮಾಡುವಂಥ ಕಾರ್ಯಕರ್ತರು ವೇದಿಕೆಯನ್ನು ರಿಮೂವ್ ಮಾಡಿ, ಊಟ ನಡೀತಾ ಇದೆ. ಒಂದು ಕಡೆ ಪ್ರಥಮ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಬೇಕು, ಮನರಂಜನೆ ಒಟ್ಟಿಗೆ ಊಟ ಎರಡೂ ನಡಿಬೇಕು ವೇದಿಕೆಯಲ್ಲಿ. ಈ ವೇದಿಕೆಯನ್ನು ರಿಮೂವ್ ಮಾಡಿ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ತಂಡ ಪ್ರಸಾದ ವಿತರಣೆ ಆದ ಕೂಡಲೇ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಅನ್ನ ಸಂತರ್ಪಣೆ ಆದಂಥ ಭಕ್ತರು ಸಭಾಂಗಣದ ಒಳಗೆ ಬಂದು
ಇಲ್ಲಿ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಇನ್ನು ಕೇವಲ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದನ್ನೆಲ್ಲವನ್ನು ತಾವು ವೀಕ್ಷಣೆ ಮಾಡಿಕೊಂಡು ಹೋಗಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಮುಂದಕ್ಕೆ ನಡೆಯಲಿಕ್ಕಿದೆ. ಸುಮಾರು 10 ಕಾರ್ಯಕ್ರಮಗಳಿದ್ದಾವೆ. ಪ್ರಥಮವಾಗಿ ಅನುರಾಧ ಇವರಿಂದ ಭಕ್ತಿಗೀತ ಕಾರ್ಯಕ್ರಮ, ಕಸಬದ ಅನುರಾಧರವರು. ಎರಡನೇದಾಗಿ ಪ್ರೇಮ ಮತ್ತು ಸುಮ ಇವರ ಸ್ವಾಗತ ನೃತ್ಯ ನಡೆಯಲಿಕ್ಕಿದೆ. ಮೂರನೇದಾಗಿ ಇವರೆಲ್ಲ ತಯಾರಿಯಾಗಿರಿ. ಮೂರನೆಯ ಕಾರ್ಯಕ್ರಮ ತನಿಕಾಶ್ರೀ ನಟೇಶ್ ಗೌತಮ್ ಪರ್ಲಡ್ಕ ಇವರಿಂದ ಕಾರ್ಯಕ್ರಮ. ನಾಲ್ಕನೆಯ ಕಾರ್ಯಕ್ರಮ ಚಿನ್ಮಯಿ ಮತ್ತು ಚಿನ್ಮಯಿ ಇವರಿಂದ ಮಸ್ತ್ ಮಲೈಕ ಅನ್ನುವಂಥ ಹಾಡಿಗೆ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆಮೇಲೆ ಮನೀಶ್ ಎ ಇವರ ಸೋಜುಗಾದ ಸೂಜಿ ಮಲ್ಲಿಗೆ ಅನ್ನುವಂಥ ಒಂದು ಹಾಡಿಗೆ ನೃತ್ಯ ನಡೆಯಲಿಕ್ಕಿದೆ. ಆರನೇ ಕಾರ್ಯಕ್ರಮ ನಳಿನಾಕ್ಷಿ ವಿಮಲ ಇವರಿಂದ ಜಾನಪದ ಒಂದು ಹಾಡಿಗೆ ನೃತ್ಯ ನಡೆಯಲಿಕ್ಕಿದೆ. ಏಳನೇದಾಗಿ ಕಸಬಾ ಒಕ್ಕೂಟದ ಸದಸ್ಯರಿಂದ ಜಾನಪದ ನೃತ್ಯ ನಡೆಯಲಿಕ್ಕಿದೆ. ಲತಾ ಮತ್ತು ಬಳಗದವರಿಗಿಂದ ಒಂದು ಹಿಂದಿ ಡ್ಯಾನ್ಸಿಗೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ. 9ನೇದಾಗಿ ಚಿನ್ಮಯಿ ಇವರ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. 10ನೇದಾಗಿ ಪುಷ್ಪ ಮತ್ತು ಬಪ್ಪಳಿಗೆ ಇವರಿಂದ ಜಾನಪದ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈಗ ಪ್ರಥಮ ಕಾರ್ಯಕ್ರಮದ ಕೊಡುವಂಥ ಅನುರಾಧರವರು ತಮಗಾಗಿ ಈ ವೇದಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಅನುರಾಧರವರಿಂದ ಈಗ ಪ್ರಥಮ ಭಕ್ತಿಗೀತ ಕಾರ್ಯಕ್ರಮ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದಿನ
ವಾರ್ಷಿಕೋತ್ಸವ ಕಾರ್ಯಕ್ರಮದ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಅಂಗವಾಗಿ ಭಕ್ತಿಗೀತೆ ಅನುರಾಧ ಇವರಿಂದ. ನಮಸ್ಕಾರ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಭಜಾಮಿ ಸನ್ನುತ ಪದ ಪದ್ಮಯುಗಂ ಭಜಾಮಿ ಸನ್ನುತ ಪದ ಪದ್ಮಯುಗಂ ಕುಂಜರ ಭಂಜನ ಚತುರತರಕರಂ ಕುಂಜರ ಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಕುಂಜರ ಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ. ಧನ್ಯವಾದಗಳು. ಗಣಪತಿಯ ಸ್ತುತಿಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂತಹ ಅನುರಾಧ ಇವರಿಗೆ ತುಂಬು ಹೃದಯದ ಧನ್ಯವಾದ. ಇದೀಗ ತನಿಕಾ ಶ್ರೀ ಇವರಿಂದ ಗಣೇಶ ಗೌತಮಿ ಎನ್ನುವಂತಹ ಒಂದು ಅದ್ಭುತವಾದ ನೃತ್ಯ. ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವಂಥ ತಂಡದವರು ಶೀಘ್ರವಾಗಿ ತಯಾರಿ ಇರೋದು. ದೀಮ್ ದೀಮ್ ತಕ್ಕ ದಿಮ್ಮಿ ದಿಮಿತ್ತ ದಿಮಿತ್ತ ತಕ್ಕ ತರಿಗುಡು ದಿರಿಗುಡು ದಿಮಿತ್ತ ತಿತ್ತ ರಿತ್ತ ಕಿಟ್ಟ ತಕ್ಕ ತದ್ದೀಮ್ ತದ್ದೀಮ್ ದೀಮ್ ತಾಮ್ ದೀಮ್ ದೀಮ್ ತಕ್ಕ ದಿಮ್ಮಿ ದಿಮಿತ್ತ ದಿಮಿತ್ತ ತಕ್ಕ ತರಿಗುಡು ದಿರಿಗುಡು ತದ್ದಿಮಿತ್ತ ರಿತ್ತ 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 ಕಿಟ್ಟ ತದ್ದೀಮ್ ತದೀಮ್ ದೀಮ್ ತಾಮ್ ದೀಮ್ ದೀಮ್ ತಕ್ಕ ದಿಮ್ಮಿ ದಿಮಿತ್ತ ದಿಮಿತ್ತ ತಕ್ಕ ತರಿಗುಡು ದಿರಿಗುಡು ತದ್ದಿಮಿತ್ತ ರಿತ್ತ 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 ಕಿಟ್ಟ ತದ್ದೀಮ್ ತದೀಮ್ ದೀಮ್ ತಾಮ್ ದೀಮ್ ದೀಮ್ ತಕ್ಕ ದಿಮ್ಮಿ ದಿಮಿತ್ತ ದಿಮಿತ್ತ ತಕ್ಕ ತರಿಗುಡು ದಿರಿಗುಡು ತದ್ದಿಮಿತ್ತ ರಿತ್ತ 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 ಕಿಟ್ಟ ತದೀಮ್ ತದೀಮ್ ದೀಮ್ ತಾಮ್
ತರಿ ಗಿಡ ಗಿಡ ತಕ ತಾಂಡವಿದಂಬರ ಗಿಡ ಗಿಡ ತಗಿ ತರಿ ಗಿಡ ಗಿಡ ತಗಿ ತಾಂಡವಿದಂಬರ ಗಿಡ ಗಿಡ ತಕ ದಿರಿ ಗಿಡ ಗಿಡ ತಕ ವ್ಯಾಘ್ರಮ ಸಮರ್ಥ ದಿಕ್ಕಿಡ ಗಿಡ ತಗಿ ದಿರಿ ಗಿಡ ಗಿಡ ತಗಿ ವ್ಯಾಘ್ರಮ ಸಮರ್ಥ ತೊಂಗಿಡ ಗಿಡ ತಕ ತೊಣ ಗಿಡ ಗಿಡ ತಕ ತಿರಿಸೂಲದರ ತುಂಗಿಡ ಗಿಡ ತಗಿ ತೊಣ ಗಿಡ ಗಿಡ ತಗಿ ತ್ರಿಶೂಲಧರ ನಂಗಿಡ ಗಿಡ ತಕ ನನ ಗಿಡ ಗಿಡ ತಕ ನಂದಿ ವಾಹನ ನಮ್ ಗಿಡ ಗಿಡ ತಗಿ ನನ ಗಿಡ ಗಿಡ ತಗಿ ನಂದಿ ವಾಹನ ತಕ್ಕಿಡ ಗಿಡ ತಗಿ ತರಿ ಗಿಡ ಗಿಡ ತಗಿ ತಾಂಡವಿದಂಬರ ದಿಕ್ಕಿಡ ಗಿಡ ತಗಿ ದಿರಿ ಗಿಡ ಗಿಡ ತಗಿ ವ್ಯಾಘ್ರಮ ಸಮರ್ಥ ತುಂಗಿಡ ಗಿಡ ತಗಿ ತೊಣ ಗಿಡ ಗಿಡ ತಗಿ ತ್ರಿಶೂಲಧರ ನಮ್ ಗಿಡ ಗಿಡ ತಗಿ ನನ ಗಿಡ ಗಿಡ ತಗಿ ನಂದಿ ವಾಹನ ನಾದ ಯೋಗ ಪ್ರಿಯ ಜಗನಂ ಗಿಡ ತಗ ಜಗನಂ ಗಿಡ ತಗ ತುಂತಗ ತತ್ತಗ ತೈ ಜಗ ಜಗ ಜಯ ಜಯ ಶಶಿರ ವಿಭೂಷಣ ರೂಪ ಭಯಂ ಗರಡ ಮರುಗಹಸ್ತಂ ತೃತೀಯ ಸಹಸ್ರ ದೀಕ್ಷಿತನಾದ ನಟೇಶ ಕೌಸ್ತುವಂ ತಗ ತಗ ತಾಂ ದಿಗಿ ದಿಗಿ ತೈ ತಕ್ಕುದಿ ಕುತಕ್ಕಿಟ್ಟ ತುಂಗಿಡ ಗಿಡ ತಗಿಡಂ ತಗ ತಗ ತಾಂ ದಿಗಿ ದಿಗಿ ತೈ ತಕ್ಕುದಿ ಕುತಕ್ಕಿಟ್ಟ ತುಂಗಿಡ ಗಿಡ ತಗಿಡಂ ತಗ ತಗ ತಾಂ ದಿಗಿ ದಿಗಿ ತೈ ತಕ್ಕುದಿ ಕುತಕ್ಕಿಟ್ಟ ತುಂಗಿಡ ಗಿಡ ತಗಿಡಂ ತಂಗಿಟ್ಟಿಡ ತಗದಿ ಕೂತ ಅದ್ಭುತವಾಗಿ ಶಿವನನ್ನು ಆರಾಧಿಸಿದಂತಹ ತನಿಕಶ್ರೀ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಚಿನ್ಮಯಿ ಇವರಿಂದ ಒಂದು ಅದ್ಭುತವಾದ ನೃತ್ಯ. ಎಲ್ಲರೂ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ.
ಧನ್ಯವಾದ. ಯಾರಾದರೂ ಊಟ ಮಾಡಲು ಬಾಕಿ ಉಳಿದಿದ್ದಲ್ಲಿ ಭೋಜನ ಶಾಲೆಗೆ ತೆರಳಿ ಊಟ ಮಾಡಬೇಕಾಗಿ ವಿನಂತಿ. ಮುಂದಿನ ಕಾರ್ಯಕ್ರಮ ಕುಮಾರಿ ಮೈಥಿಲಿ ಇವರಿಂದ ಭಗವದ್ಗೀತೆ ಪಾರಾಯಣ. ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋऽಯಂ ವಿಗತೋ ಮಮ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಶ್ರೀಭಗವಾನುವಾಚ ಪಶ್ಯಾಮಿ ಪಾರ್ಥರೂಪಾಣಿ ಶತಶೋಥಸಹಸ್ರಶಃ. ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ. ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ. ಮಮ ದೇಹೇ ಗುಡಾಕೇಶ ಯಚ್ಛಾನ್ಯದ್ರಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ. ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅನೇಕವಕ್ತ್ರನಯನಂ ಅನೇಕಾದ್ಭುತದರ್ಶನಂ ಅನೇಕದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹರಿಃ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆ ಪಾರಾಯಣ ಮಾಡಿದ ಮೈಥಿಲಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಇನ್ನೊಂದು ಭಗವದ್ಗೀತೆ ಪಾರಾಯಣ ಚಿತ್ರಾಳಿ ಇವರಿಂದ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ
कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ श्री परमात्मने नमः। श्रीमद्भगवद्गीता अथ चतुर्थोऽध्यायः ज्ञानकर्मसन्न्यासयोगः। श्रीभगवानुवाच इमं विवस्वते योगं प्रोक्तवानहमव्ययं विवस्वान्मनवे प्राह मनुरीक्षा कवे ब्रवीत्। एवं परम्परा प्राप्तम् इमं राजर्षयो विदुः सकाले नेह महता योगो नष्टपरन्तप। स एवायं मया तेद्य योगः प्रोक्तः पुरातनः भक्तोऽसि मे सखा चेति रहस्यं ह्येतदुत्तमम्। अर्जुन उवाच अपरं भवतो जन्म परं जन्म विवस्वतः कथमेतद्विज्ञानीयं त्वमादौ प्रोक्तवानिति। श्रीभगवानुवाच बहूनि मे व्यतीतानि जन्मानि तव चार्जुन तान्यहं वेद सर्वाणि न त्वं वेत्थ परन्तप। अजोऽपि सन्नव्ययात्मा भूतानामीश्वरोऽपि सन् प्रकृतिं स्वामधिष्ठाय सम्भवाम्यात्ममायया। यदा यदा हि धर्मस्य ग्लानिर्भवति भारत अभ्युत्थानधर्मस्य तदात्मानं सृजाम्यहं। परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे। जन्म कर्म च मे दिव्यम् एवं यो वेत्ति तत्त्वतः त्यक्त्वा देहं पुनर्जन्म नैति मामेति सोऽर्जुन। वीतरागभयक्रोधाः मन्मया मामुपाश्रिताः बहवो ज्ञानतपसा पूता मद्भावमागताः। ये यथा मां प्रपद्यन्ते तांस्तथैव भजाम्यहं। मम वर्त्मानुवर्तन्ते मनुष्या पार्थ सर्वशः काङ्क्षन्तः कर्मणां सिद्धिं यजन्त इह देवताः। क्षिप्रं हि मानुषे लोके सिद्धिर्भवति कर्मजा। चातुर्वर्ण्यं मया सृष्टिं गुणकर्म विभागशः तस्य कर्तारमपि मां विद्यकर्तारमव्ययम्। न मां कर्मणि लिम्पन्ति न मे कर्मफले स्पृशाः। इति मां योऽभिजानन्ति कर्मभिर्न स बध्यते। एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात् त्वं पूर्वतरं कृतं किं कर्म किमकर्मेति कवयोऽप्यत्र मोहिताः। तत्ते कर्म प्रवक्ष्यामि यज्ञात्वा मोक्ष्यसे शुभात्। कर्मणो ह्यपि बोद्धव्यं च विकर्मणः अकर्मणश्च बोद्धव्यं गहना कर्मणो गतिः। कर्मण्यकर्म यः पश्येत् अकर्मणि च कर्म यः
सबुद्धिमान् मनुष्येषु सयुक्तः कृत्स्नकर्मकृत् यस्य सर्वे समारम्भाः कामसङ्कल्पवर्जिताः ज्ञानाग्निदग्धकर्माणं तमाहुः पण्डितं बुधाः त्यक्त्वा कर्मफलासङ्गं नित्यतृप्तो निराश्रयः कर्मण्यभिप्रवृत्तोऽपि नैव कर्म किञ्चित् करोति सः निराशीर्य च चित्तात्मा त्यक्तसर्वपरिग्रहः शारीरं केवलं कर्म कुर्वन्नाप्नोति किल्बिषं यदृच्छालाभसन्तुष्टः द्वन्द्वातीतो विमत्सरः समः सिद्धावसिद्धौ च कृत्वापि न निबध्यते गतसङ्गस्य मुक्तस्य ज्ञानावस्थितचेतसः यज्ञाय चरतः कर्म समग्रं प्रविलीयते ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना दैवमेवापरे यज्ञं योगिनः पर्युपासते ब्रह्माज्ञावपरे यज्ञं यज्ञेनैवोपजुह्वति श्रोत्रादीनीन्द्रियाण्यन्ये संयमाग्निषु जुह्वति शब्दादीन् विषयान्ये इन्द्रियाग्निषु जुह्वति सर्वाणीन्द्रियकर्माणि प्राणकर्माणि चापरे आत्मसंयमयोगाग्नौ जुह्वति ज्ञानदीपिते द्रव्ययज्ञास्तपोयज्ञाः योगयज्ञास्तथा परे स्वाध्यायज्ञानयज्ञाश्च यथयः संश्रितव्रताः ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ज्ञानकर्मसन्न्यासयोगो नाम चतुर्थोऽध्यायः हरिः ओं ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ. ಮುಂದಿನದಾಗಿ ಪ್ರೇಮ ಮತ್ತು ಸುಮ ಬಳಗದಿಂದ ಒಂದು ಗಣಪನ ಸ್ತುತಿ.
ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಒಳಿದು ಬಾ ಬೆಳಗಿ ಬಾ ಒಳಿದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳಿಯಂತ ಹರ್ಷ ವರ್ಷ ಸುರಿಸುತ್ತ ಬಾ ಇಳಿಯಂತ ಹರ್ಷ ವರ್ಷ ಸುರಿಸುತ್ತ ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇತ್ತು ನಮ್ಮನ್ನು ಹರಸು ಹರಸುವ ಸದಾ ಇತ್ತು ನಮ್ಮನ್ನು ಹರಸು ಹರಸುವ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ
ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಜೋರಾದ ಚಪ್ಪಾಳೆಯೊಂದಿಗೆ ಗಣಪತಿಯ ಸ್ತುತಿಯನ್ನು ಮಾಡಿದ ಇವರಿಗೆ ಅಭಿನಂದನೆಗಳನ್ನು ಸೂಚಿಸಿ. ಮುಂದಿನದಾಗಿ ಚಿನ್ಮಯಿ ಇವರಿಂದ ಒಂದು ಅದ್ಭುತವಾದ ನೃತ್ಯ. നിന്റെ നുണക്കുഴി കണ്ടപ്പോ അടിവയറ്റില് മഞ്ഞുള്ള രാത്രി നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി കരിമിഴിയുള്ള കളവാണി കൂന്തല് കണ്ടപ്പോ കണ്ണന്ന് ഉടക്കി ചിരിക്കല പെണ്ണെ കല്യാണി നിന്റെ മാറത്തെ പുള്ളി എന്നെ കുടി നിന്റെ കണ്ണിലെ നിറം കണ്ട് കയ്യിലെ വള കണ്ട് കാലിലെ കൊലുസിട്ട് എന്നെ നീ കുടുക്കി അരയിലെ അരഞ്ഞാണ് മരക്കെട്ടി കിടക്കുമ്പോൾ എനിക്കെന്റെ മോഹങ്ങൾ അണപ്പൊട്ടി ഒഴുകുമ്പോൾ നോക്കല്ലേ നീ ഒരു തീ നോട്ടത്തി മുന്നെ കൊണ്ട് ചങ്കത് പെടക്കണ് നോക്കല്ലേ നീ ഒരു തീ ഇടിമിന്നലാടി നിനക്കെന്ത് പേടി കഥകടിച്ചോടി അടുത്ത് നീ വാടി കവിതകൾ പാടി അരക്കെട്ട് തേടി നിൻ മുട്ടിയിലെ സുഗന്ധത്തിൻ രാമച്ചൻ തേടി ഞരമ്പുകളിലെ ചുട്ടുചൊറയൊഴുകുന്നു പരമാനന്ദര സുഖമതു തേടുന്നു മോഹങ്ങൾ കവിതകളാകുന്നു ഉള്ളൊന്ന് അറിയാനിട നെഞ്ചു പിടിക്കുന്നു കണ്ണാടി മിന്നുന്നു വെള്ളാരം കണ്ണുള്ള ചേലൊത്തമ്മയുള്ള പെണ്ണെ അലങ്കാരി മുട്ടോളം മുടിയുള്ള കാണാൻ അഴകുള്ള നീലമിഴിയുള്ള പെണ്ണെ നീ ശൃംഗാരി കരിമിഴിയുള്ള കളവാണി കൂന്തല് കണ്ടപ്പോ കരിമിഴിയുള്ള കളവാണി കൂന്തല് കണ്ടപ്പോ കണ്ണന്ന് ഉടക്കി ചിരിക്കല്ല പെണ്ണെ കല്യാണി നിന്റെ പാറത്തെ പുള്ളി എന്നെ കുടുക്കിലെ കണ്ണിലെ നിറം കണ്ട് കയ്യിലെ വള കണ്ട് കാലിലെ കൊലുസിട്ട് എന്നെ നീ കുടുക്കി അരയിലെ അരഞ്ഞാണ് മരക്കെട്ടിൽ കിടക്കുമ്പോൾ എനിക്കെന്റെ മോഹങ്ങൾ അണപ്പൊട്ടി ഒഴുകുമ്പോൾ നോക്കല്ലേ നീ ഒരു തീ നോട്ടത്തി മുന്നെ കൊണ്ട് ചങ്കത് പെടക്കണ് നോക്കല്ലേ നീ ഒരു തീ ನಿನ್ನಾಣೆ ನಾನು ಕತ್ತಲಲ್ಲ ಬೆಳಕ ಕಂಡೇನು ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೇನು ചെന്താമര പൂവിൻ കണ്ണല്ലേ ഞാവരം കാഞ്ഞിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കുണ്ടരു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയം അഴകല്ലേ എണ്ണച്ചോടല്ലേ मुझको बता दे मैं उससे मिलूंगा एक बार मिला दे यार मिला दे
వట్టన వెలుందా ఇది మల్లియకెళ్ళ కురుకురు ఊటరి పెతంగ సప్పల కలంబ అది తిప్పాగి తులుసు बस बातों में रह गए बातों बातों में ही ख्वाबों ख्वाबों में ही मेरे करीब है तू तेरी तलब मुझको तेरी तलब जाना हो तू कभी रूबरू शोर शराबा जो सीने में है मेरे कैसे बयां मैं करूं हाल जो मेरा है मैं किसको बताऊं मेरे साहिबा दिल ना किराए का थोड़ा तो संभालो ना नाजुक है ये टूट जाता है साहिबा नींदे वींदे आए ना रातें काटी जाए ना तेरा ही ख्याल दिन रहना आता है ಚಿನ್ಮಯ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಮಜಿಲಾ ಅವರಿಂದ ಒಂದು ಡ್ಯಾನ್ಸ್, ಮಜೀನ್ ಅವರಿಂದ ಡ್ಯಾನ್ಸ್. ವೋಟು ನಮ್ಮ ರೈಟು ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು ವೋಟು ಕೊಟ್ಟ ಮಂದಿಯನ್ನು ಮರೆಯಬಾರದು ಬಾಲ್ಯ ಮೂಡಿದೆ ಪ್ರಾಯ ಮೂಡಿದೆ ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ ಕನಸು ಕಾಣುವ ವಯಸ್ಸು ನಮ್ಮದು ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ ಚಿಹ್ನೆಗಳು ನಂಬಿಕೆಯೇ ಮತದಾನ ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ ಒಳ್ಳೆಯ ಕನದಿಂದ ನೀ ಹೆಜ್ಜೆ ಇಟ್ಟಾಗ ಜಯದ ಅಧಿವೇಶನ ಕೆಡುಕುತನವನ್ನು ನೀ ದೂರ ಬಿಟ್ಟಾಗ ಬರೆಯುವೆ ಹೊಸ ಶಾಸನ ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು
ದೇಗುಲಕ್ಕೂ ಎದ್ದೇಳದಿದ್ದಾಗ ಬಿಸಿ ಬಿಸಿ ಕಜ್ಜಾಯವು ಬರುವ ನಾಳೆಗೆ ಬದುಕು ಕಟ್ಟಲು ಕಲಿಕೆ ಎಂಬುದು ಕವಚವಾಗಲಿ. ಹೆತ್ತ ಜೀವವು ಹೆಮ್ಮೆ ಪಡೆಯಲು ನಮ್ಮ ಸಾಧನೆ ಕೊಡುಗೆಯಾಗಲಿ. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ಓಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ಓಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಕಾಲ ಮೂಡಿದೆ ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಮಜ್ನಾ ಅವರಿಗೆ ಧನ್ಯವಾದಗಳು. ಹಾಗೆ ಪುಟ್ಟ ಪಾಪುವಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಮನಿಷಾ ಅವರಿಂದ ಒಂದು ನೃತ್ಯ. ಹಲೋ ಹಲೋ ದೇವಾ ಮಾದೇವಾ 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 ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ
ಧನ್ಯವಾದಗಳು ಮನೀಷಾ ಅವರಿಗೆ. ಇನ್ನು ಮುಂದೆ ನಳಿನಾಕ್ಷಿ ವಿಮಲಾ ಅವರಿಂದ ಜಾನಪದ ನೃತ್ಯ. ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಈಯನ ಲೆತ್ತಿನಿ ಇಜ್ಜಿಂದ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪನ್ಲಗೆ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲುದು ಮೈಪೂರ ಮರ್ಲಾಂಡ್ ಚೇಂಡಿನ ಕೊರ್ದು ಬುಡು ಅಮಸಾರ ಉಂಟಾದ ಐಕಾದೆ ಕಾಪುವೆ ಇತ್ತೇನೆ ಪಂದು ಬುಡು ಕುದುರೆಡು ಕುಳ್ಳುದು ರಾಜನ ಭಾಷೆಡು ಲೆಕ್ಕಿನ ತಪ್ಪಾಂಡ ಸುಣ್ಣೋನೆ ಬೋಡೆಂಕು ಏಪೋನೆ ಬರೋಡು ಇತ್ತೇನೆ ತೆರಿ ಪಲಹ ಅಯ್ಯೋ ಗೊಚ್ಚಿ ಪೊಣ್ಣೆ ಆತು ಪೊರ್ತು ಆ ಒಂದೆಂಕ್ ಆಪಿನ ಪೋಪಿನ ಪಾತೆರ ಪಲ್ಲ ಆಸೆನು ಪುಟ್ಟವಡ ಎನ್ನನೆ ಭಾಷೆನು ಮೀರುದು ಬುಡಿಯ ಬುಡ್ಪಾದ ಬಂದು ಬುಡ್ಲ ಪೊಣ್ಣೆ ನಿಕ್ಕು ಯಾನು ಪ್ರಾಣ ಕೊರ್ತೆ ಈಯೇ ರಾಣಿ ಪಾತೆರ ನಡಪಾಯ ತಂಕೋದ ಪೊಣ್ಣೆ ಆತೆಪ ಮದಿಮೆ ನಾನು ಚರಚರ ಶಬ್ದೋಡ್ದು ಕೊರ್ಲುದ ನಿನ್ನ ಪಾತೆರ ಖುಷಿ ಕೋರುಂಡು ಹಾಡಿನ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ನಳಿನಾಕ್ಷಿ ಮತ್ತು ವಿಮಲೆಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕಸಬಾ ಒಕ್ಕೂಟದವರಿಂದ.
ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿಯೆಲ್ಲೂ ಆನಂದ, ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ, ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ, ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಎಲ್ಲರೂ ದೊಡ್ಡ ಚಪ್ಪಾಳೆಯನ್ನು ಕೋರಬೇಕು ವಿನಂತಿ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಭಕ್ತಿಗೀತೆ ರಾಜೇಶ್ ಇವರಿಂದ. ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ವಿರಾಮ ಶ್ರೀರಾಮ, ಪರಮಾತ್ಮ ಧ್ಯಾನ ವಿರಾಮ. ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ವಿರಾಮ ಶ್ರೀರಾಮ, ಪರಮಾತ್ಮ ಧ್ಯಾನ ವಿರಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವಧನುಸ ಮುರಿದ ರಾಮ, ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವಧನುಸ ಮುರಿದ ರಾಮ. ಶಕ್ತಿಶಾಲಿ ರಾವಣನನ್ನು ಸಂಹರಿಸಿ ಮೆರೆದ ರಾಮ, ಶಕ್ತಿಶಾಲಿ ರಾವಣನನ್ನು ಸಂಹರಿಸಿ ಮೆರೆದ ರಾಮ.
ಹರಿಯುಹರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ. ಹರಿಯುಹರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ. ಇದೇ ರಾಮನಾಮ ಪರಮ ರಾಮನಾಮ. ಪರಮಾತ್ಮ ಧ್ಯಾನ ವಿರಾಮ ಶ್ರೀರಾಮ. ಪರಮಾತ್ಮ ಧ್ಯಾನ ವಿರಾಮ. ಚಂದ್ರಕಾಂತಿ ಮೆಚ್ಚಿದ ನಾಮ ಜಾಂಬವಂತ ಜಪಿಸಿದ ನಾಮ. ಚಂದ್ರಕಾಂತಿ ಮೆಚ್ಚಿದ ನಾಮ ಜಾಂಬವಂತ ಜಪಿಸಿದ ನಾಮ. ಸುಗ್ರೀವನು ಸಾರಿದ ನಾಮ ತಾಯಿ ಶಬರಿಯು ಹರಸಿದ ನಾಮ. ಸುಗ್ರೀವನು ಸಾರಿದ ನಾಮ ತಾಯಿ ಶಬರಿಯು ಹರಸಿದ ನಾಮ. ಜನನ ಮರಣ ಕಳೆಯುವ ನಾಮ ವೀರ ಹನುಮ ಜಪಿಸಿದ ನಾಮ. ಜನನ ಮರಣ ಕಳೆಯುವ ನಾಮ ವೀರ ಹನುಮ ಜಪಿಸಿದ ನಾಮ. ಇದೇ ರಾಮನಾಮ ಪರಮ ರಾಮನಾಮ. ಪರಮಾತ್ಮ ಧ್ಯಾನ ವಿರಾಮ ಶ್ರೀರಾಮ. ಪರಮಾತ್ಮ ಧ್ಯಾನ ವಿರಾಮ. ಥ್ಯಾಂಕ್ ಯು. ಬಹಳ ಭಕ್ತಿಪೂರ್ವಕವಾದ ಭಕ್ತಿಗೀತೆಯನ್ನು ಹಾಡಿದಂತಹ ರಾಜೇಶ್ ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಮುಂದಿನದಾಗಿ ಅಮೀಬಾರ್ ಅವರಿಂದ ಒಂದು ಸುಂದರವಾದ ನೃತ್ಯ. Why so shy, shy, shy? Sundari, Sundari, तुझं नाव काय है? तुझं गाव काय है ग? Sundari, Sundari, अरे Sundari, Sundari, तुझं नाव काय है? तुझं गाव काय है ग? Sundari, Sundari, अरे Sundari, Sundari, तुझं नाव काय है? तुझं गाव काय है ग? Sundari, Sundari, ती रोजी एकदम फाईन आणि थोडीशी डिवाइन कशी लागते बघून आयना आणि चेहऱ्यावरती शाईन खानदारी ग्रॅटिट्यूड ॲटिट्यूड ॲटिट्यूड पुरा एशियाना चौथ किलं स्टाईल केलं तिच्या समोर फ्लिक गोल्डे बोलायला पक्की बोल्डे खरंच खूपच सुंदर हाय सुंदरी सुंदरी तुझं नाव काय आहे तुझं गाव काय आहे ग सुंदरी सुंदरी अरे सुंदरी सुंदरी तुझं नाव काय आहे तुझं गाव काय आहे ग ट्रेंडी पाहिजे एलवी प्राडा फेंडी फक्त संजू संजू करते बोलते 18 वाटते 21 भारी तुझा मस्करा तू दिसे जणू अप्सरा 3 तू होणारी सुपर मॉडेल 4-5 करोडचा बिल तुझा ती करत नाही फ्लेक्स ना कॉल ना टेक्स्ट ती स्वतःला समजते बेस्ट कधी कधी कायली तर कधी सेलेना तिला स्वतःहून करता टेक्स्ट भारी तिची लाईफस्टाईल नो फेक्स स्माइल ओनली कुर्ती झुमका लेफ्ट शाइन फुल इंडियन अटायर लागे प्रेडी 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 ऑल टाइम yeah हे टक टक दे करो सावरिया टक टक दे करो सावरिया मभी बना देख देख ना तरी देखो तो ना करो सावरिया सुंदरी सुंदरी तुझं नाव काय है तुझं गाव काय है ग सुंदरी सुंदरी अरे सुंदरी सुंदरी तुझं नाव काय है तुझं गाव काय है ग सुंदरी सुंदरी pretty eye brown brown the way you look at me god damn killer. ಧನ್ಯವಾದ. ಮುಂದಿನದಾಗಿ ಶೈನಿ ಇವರಿಂದ ಒಂದು ರಾಮನ ಭಜನೆ.
ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು. ಹಲೋ ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಲೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನ್ನದೆ ಫಲವು ನಿನ್ನದೆ ಛಲದ ಮೊಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಬರುಳ ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಕೆ ಈತ ಕರಾರು. ಅನು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ. ಯುಗದ ಯುಗದ ಮೃಗದ ಕಗದ ಉಸಿರಲ್ಲಿರುವೆ ನಾನು, ಕಡಲ ಅಲೆಯ ಮಳೆಯ ಹಣಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಒಳಗೆ, ನೀ ಹುಡುಕಿದೆ ಹೊರಗೆ ಬಿಚ್ಚು ಮದದ ಉಡುಗೆ, ನಡೆ ಬೆಳಕಿನ ಕಡೆಗೆ ನನ್ನ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ ಹೆಸರು ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ. ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಎಲ್ಲ. ಬಹಳ ಸೊಗಸಾದ ಹಾಡನ್ನು ಹಾಡಿದ ಶೈನಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ನೃತ್ಯ ಮಾನ್ವಿ, ಮಾನ್ಯ ಮತ್ತು ಶ್ರಾವಣಿ ಇವರಿಂದ. सासू तुझी मदर ए माझी होणारी हमसफर. आय लाईक युअर ब्युटी आय लाईक युअर फॅशन, तुझ्यावर थांबून माझी नजर. एक नंबर तुझी कंबर हाय चाल शेकी शेकी, हाय किती सुंदर तुझं डिंपल, जे पाहिजे ते घे ते घे. एक नंबर तुझी कंबर हाय चाल शेकी शेकी, हाय किती सुंदर तुझं डिंपल, जे पाहिजे ते घे ते घे ते घे ते घे.
ಮುಂದೆ ಅನುರಾಧ ಮೇಡಮ್ ಅವರಿಂದ ಒಂದು ಹಾಡು. ಸಾಮರಸ್ಯದ ನವ್ಯಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣ ತೆರೆದು ಭ್ರಮೆಯ ತೊರೆದು ನೀಡಿ ಹಾರ್ದಿಕ ಸ್ಪಂದನ ಮಾಡಿಸಿ ಮೋಲ್ಲಂಘನ ಮಾಡಿಸಿ ಭರತ ಭೂಮಿಯ ಚರಿತೆಯೊಡಲಲೆ ಅಡಗಿದೆ ಕಥೆ ಸಾವಿರ. ಮಡದಿ ಮಕ್ಕಳ ನೋವು ನಲಿವಿನ ಸೋಲು ಗೆಲುವಿನ ಹಂದರ. ಪ್ರಗತಿ ಪತನದ ಕಥನ ಮತನದೆ ಸತ್ಯವಾಗಲಿ ಗೋಚರ. ಮತ್ತೆ ಮೂಡಲಿ ಭಾಸ್ಕರ ಮತ್ತೆ ಮೂಡಲಿ ಭಾಸ್ಕರ. ಸಾಮರಸ್ಯದ ನವ್ಯ ಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣು ತೆರೆದು ಭ್ರಮೆಯ ತೊರೆದು ನೀಡಿ ಹಾರ್ದಿಕ ಸ್ಪಂದನ ಮಾಡಿಸಿ ಮೋಲ್ಲಂಘನ ಮಾಡಿಸಿ ಮೋಲ್ಲಂಘನ. ಖಡ್ಗಬಲದಿಂ ಕುಟಿಲತನದಿಂ ನಡೆಯುತ್ತಿಲ್ಲಿ ಮತಾಂತರ. ಒಂದೆನೆತ್ತರ ಬಂಧುಗಳಲ್ಲಿ ಹಗೆಯ ವಿಷ ಬೀಜಾಂಕುರ. ಒಡೆದು ಆಳುವ ಕಪಟ ನೀತಿಯು ತಂದಿತೋ ಗಂಡಾಂತರ. ವಿಭಜನೆಯ ಫಲ ಭೀಕರ ವಿಭಜನೆಯ ಫಲ ಭೀಕರ. ಸಾಮರಸ್ಯದ ನವ್ಯ ಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣು ತೆರೆದು ಭ್ರಮೆಯ ತೊರೆದು ನೀಡಿ ಹಾರ್ದಿಕ ಸ್ಪಂದನ ಮಾಡಿಸಿ ಮೋಲ್ಲಂಘನ ಮಾಡಿಸಿ ಮೋಲ್ಲಂಘನ. ನಮ್ಮ ನಾಡನು ತುಂಡುಗೈದಿಹ ಧೂರ್ತ ಕೃತ್ಯವ ಖಂಡಿಸಿ ಅರಿಯ ಜೊತೆಯಲ್ಲಿ ಸಂಚು ಹೂಡಿಹ ಭಂಡ ಜನರನ್ನು ದಂಡಿಸಿ. ರಾಷ್ಟ್ರವೇ ಮದು ಅಖಂಡವೆಂದು ವಿಶ್ವದೆದುರಲಿ ಮಂಡಿಸಿ. ಮಾತೃಭೂಮಿಗೆ ವಂದಿಸಿ ಮಾತೃಭೂಮಿಗೆ ವಂದಿಸಿ. ಸಾಮರಸ್ಯದ ನವ್ಯ ಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣ ತೆರೆದು ಭ್ರಮೆಯ ತೊರೆದು ನೀಡಿ ಹಾರ್ದಿಕ ಸ್ಪಂದನ
ಮಾಡಿಸಿ ಮಾಲಂಘನ ಮಾಡಿಸಿ ಮಾಲಂಘನ. ಥ್ಯಾಂಕ್ ಯು. ಭಾವಗೀತೆ ಹಾಡಿದ ಅನುರಾಧ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮುಕ್ತಾಯವಾಗಿದೆ. ಇನ್ನು ಮುಂದೆ ನಮ್ಮ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಹುಶಃ ಇವತ್ತಿನ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಈ ಸಭಾಂಗಣವನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಕಮಿಟಿಯವರು ವಿಶೇಷವಾಗಿ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪಂಜಿಗುಡ್ಡೆ ಈಶ್ವರ ಭಟ್ ಮತ್ತು ಅವರ ಎಲ್ಲ ಕಮಿಟಿಯ ಪದಾಧಿಕಾರಿಗಳೇ ನಾವು ಸಂಸ್ಥೆಯ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ. ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳ ಸಹಕಾರದಿಂದ ನಾವು ಈ ಸಭಾಂಗಣವನ್ನು ಅಷ್ಟೇ ಸ್ವಚ್ಛವಾಗಿ ಬಿಟ್ಟುಕೊಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಅಲ್ಲಲ್ಲಿಯ ಸ್ವಚ್ಛತೆಯನ್ನು ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಮಾಡಿಕೊಂಡು ಒಂದು ಸಣ್ಣ ಗ್ರೂಪ್ ಫೋಟೋ ಇದ್ದರೆ ಒಂದು ಗ್ರೂಪ್ ಫೋಟೋ ತಗೊಂಡು ಸ್ವಚ್ಛತೆಗೆ ಎಲ್ಲರೂ ಸಹಕಾರ ಕೊಡಬೇಕಾಗಿ ನಾನು ವಿನಂತಿಸ್ತೇನೆ. ನಮಗೆ